ವೀಕ್ಷಕರೇ ನಮಸ್ತೆ. ಇವತ್ತಿನ ಪ್ರೈಮ್ ಟೈಮ್ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಾವು ಮಾತನಾಡ್ತಿರುವಂತಹ ವಿಚಾರ ಒಂದು ರ್ಯಾಪಿಡ್ ಆಕ್ಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ದೇವೆ. ಜಿಲ್ಲೆಯಲ್ಲಿ ಮಧ್ಯಾಹ್ನದಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಸುದ್ದಿ ಮಾಡ್ತಾ ಇರುವಂತಹ ವಿಚಾರ ನಾಟ್ ಓನ್ಲಿ ಮಧ್ಯಾಹ್ನ ಅನ್ನುವಂಥದ್ದು, ನಿನ್ನೆ ರಾತ್ರಿಯಿಂದ ಇವತ್ತು ಬೆಳಿಗ್ಗೆಯಿಂದ ಒಂದು ವಾದ ವಿವಾದ, ಪರ ವಿರೋಧ ಚರ್ಚೆಗಳು ಒಂದು ಜಿಲ್ಲೆಯ ಅಧಿಕಾರಿಯ ಬಗ್ಗೆ ಕೇಳಿ ಬರ್ತಾ ಇತ್ತು. ಇದೀಗ ಆ ಅಧಿಕಾರಿಯನ್ನ ದಿಢೀರಾಗಿ ಟ್ರಾನ್ಸ್ಫರ್ ಮಾಡಲಾಗಿದೆ, ಅವರನ್ನ ವರ್ಗಾವಣೆ ಮಾಡಲಾಗಿದೆ, ಅವರನ್ನ ಎತ್ತಂಗಡಿ ಮಾಡಲಾಗಿದೆ ಅನ್ನುವಂಥದ್ದು ರ್ಯಾಪಿಡ್ ಆಗಿರುವಂತಹ ಆಕ್ಷನ್ ಅನ್ನ ಈ ಸಂದರ್ಭದಲ್ಲಿ ತಗೊಳ್ಳಲಾಗಿದೆ. ಯಾಕಂತ ಹೇಳಿದ್ರೆ ಹಲವಾರು ಪ್ರಶ್ನೆಗಳು ಬರುತ್ತೆ, ಹಲವಾರು ರೀಸನ್ಸ್ಗಳು ಬರುತ್ತೆ, ಹಲವಾರು ಕಾರಣಗಳು ಬರುತ್ತೆ. ಆದ್ರೆ ಕೊನೆಯದಾಗಿ ನೋಡ್ಬೇಕು ಅಂತ ಹೇಳಿದ್ರೆ ಕಾರಣಗಳು ಇನ್ನೂ ಕೂಡ ನಿಗೂಢ ಅನ್ನುವಂಥದ್ದು ಅಷ್ಟೇ ಸತ್ಯ. ಒಟ್ನಲ್ಲಿ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು ಟ್ರಾನ್ಸ್ಫರ್ ಆಗ್ತಾರೆ, ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು ವರ್ಗಾವಣೆಯಾಗಿದ್ದಾರೆ. ಸಿಂಧು ಬಿ ರೂಪೇಶ್ ಅವರಿಗೂ ತಮ್ಗೆ ಗೊತ್ತಿರುವಂತಹ ವಿಚಾರ. ಈ ಒಂದು ವಿಚಾರದ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಮಧ್ಯಾಹ್ನದಿಂದ ಪರ ವಿರೋಧವಾಗಿರುವಂತಹ ಚರ್ಚೆಗಳು ದೊಡ್ಡ ಮಟ್ಟದಲ್ಲಿ ಕೇಳಿ ಬರ್ತಾ ಇದೆ. ಆ ಒಂದು ವಿವಾದಾತ್ಮಕವಾಗಿರುವಂತಹ ಹೇಳಿಕೆಯೇ ಸಿಂಧು ಬಿ ರೂಪೇಶ್ ಅವರ ವರ್ಗಾವಣೆಗೆ ಕಾರಣವಾಯ್ತಾ ಅನ್ನುವಂತಹ ಪ್ರಶ್ನೆ ಬರುತ್ತೆ. ಎಲ್ಲಾ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ಈ ರ್ಯಾಪಿಡ್ ಆಕ್ಷನ್ ಬಗ್ಗೆ ನಾವು ಡೆಫಿನೆಟ್ ಆಗಿ ಮಾತಾಡಬೇಕು. ಯಾಕಪ್ಪ ಅಂತ ಹೇಳಿದ್ರೆ ಜಿಲ್ಲಾಧಿಕಾರಿ ಅವರು ಸಿಂಧು ಬಿ ರೂಪೇಶ್ ಅವರು ಇದ್ದಾಗ ಅನೇಕ ಬೆಳವಣಿಗೆಗಳು ನಡೆಯಿತು. ಪೌರತ್ವ ಕಾಯ್ದೆ ವಿಚಾರವಾಗಿ ಹಲವಾರು ಘಟನೆಗಳು, ಗಲಭೆಗಳು, ಗಲಾಟೆಗಳು ಎಲ್ಲವೂ ಕೂಡ ನಡೆಯಿತು. ಆವಾಗ ಇರದಂತಹ ರ್ಯಾಪಿಡ್ ಆಕ್ಷನ್ ಈಗ ಬಂದಿದೆ. ಒನ್ಸ್ ಅಗೇನ್ ಕೊರೋನಾ ಅನ್ನುವಂತಹ ಸಂದರ್ಭಗಳಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೊರೋನಾ ಮಹಾಮಾರಿ ಅಟ್ಟಹಾಸ ಆಗ್ತಾ ಇದೆ. ಅದೇ ರೀತಿ ಸಾವಿನ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಕಂಪ್ಲೀಟ್ ಆಗಿರುವಂತಹ ಫೇಲ್ಯೂರ್ ಡಿಕೆ ಅಡ್ಮಿನಿಸ್ಟ್ರೇಷನ್ ಆಗ್ತಾ ಇದೆ ಅನ್ನುವಂತಹ ಮಾತುಗಳು ಇದ್ರೂ ಕೂಡ ಆವಾಗ ಇಲ್ಲದ ರ್ಯಾಪಿಡ್ ಆಕ್ಷನ್ ಈಗ ಏಕಾಏಕಿ ಆಗ್ತಾ ಇದೆ ಅನ್ನುವಂತಹ ಪ್ರಶ್ನೆ. ಎಲ್ಲಾ ವಿಚಾರದ ಬಗ್ಗೆ ಮಾತನಾಡಬೇಕು. ಏನಿದು ರ್ಯಾಪಿಡ್ ಆಕ್ಷನ್, ಹೇಗ್ ಮಾಡಿದ್ರು, ಏನ್ ಕತೆ ಅನ್ನುವಂಥದ್ದು ಎಲ್ಲಾ ವಿಚಾರದ ಬಗ್ಗೆ ಮಾತಾಡಬೇಕು. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿತಿನ್ ಸಾಲ್ಯ. ಎಲ್ಲೇ ಮೀರಿದಂತಹ ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ದಂತಹ ಸಿಂಧು ಬಿ ರೂಪೇಶ್ ಅವರು ಟ್ರಾನ್ಸ್ಫರ್ ಆಗಿದ್ದಾರೆ, ವರ್ಗಾವಣೆ ಆಗಿದ್ದಾರೆ. ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ನಿನ್ನೆಯಿಂದ ಇವತ್ತು ಬೆಳಿಗ್ಗೆಯಿಂದ ಸಾಮಾಜಿಕ ಜಾಲತಾಣದಲ್ಲಿ ಅನೇಕ ವಿಚಾರಗಳು ಹರಿದಾಡ್ತಾ ಇತ್ತು. ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ತಮ್ಗೆ ಗೊತ್ತಿರುವಂತಹ ವಿಚಾರ, ಕೊಲೆಗೆ ಪ್ರಚೋದನೆ ಕೊಡುವಂತಹ ಮೆಸೇಜ್ಗಳು, ಅದೇ ರೀತಿ ಕೊಲೆಗೆ ಪ್ರಚೋದನೆ ಕೊಡುವಂತಹ, ಹತ್ಯೆಗೆ ಪ್ರಚೋದನೆ ಕೊಡುವಂತಹ ಒಂದು ಭಯಂಕರವಾಗಿರುವಂತಹ ಧಮಕಿ ಹಾಕಿರುವಂತಹ ಮೆಸೇಜ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ, ವಾಟ್ಸ್ಆಪ್ಗಳಲ್ಲಿ ಹರಿದಾಡ್ತಾ ಇತ್ತು. ಯಾರಿಗೆ? ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರಿಗೆ. ಹಾಕಿದವರು ಯಾರು? ಪ್ರಶ್ನೆ ಬರುತ್ತೆ. ಯಾತಕ್ಕೋಸ್ಕರ ಹಾಕಿದ್ರು? ಅದು ಕೂಡ ಪ್ರಶ್ನೆ ಬರುತ್ತೆ. ಅದೇ ರೀತಿ ಅನೇಕ ಜನರು ಹೇಳ್ತಾ ಇದ್ದಾರೆ ಜಿಲ್ಲಾಧಿಕಾರಿ ಅವರು ಚೆನ್ನಾಗಿ ಕೆಲಸ ಮಾಡಿದ್ರು, ಆದ್ರೆ ಈ ಸಂದರ್ಭಗಳಲ್ಲಿ ಅವರ ವರ್ಗಾವಣೆ ಭಾಗ್ಯ ಸರಿ ಇರಲಿಲ್ಲ ಅನ್ನುವಂಥದ್ದು, ಯಾವುದೋ ಒಂದು ಕಾಣದ ಕೈಗಳ ಕೆಲಸ ನಡೀತಾ ಇದೆ. ಆ ಒಂದು ವಿವಾದಾತ್ಮಕ ಹೇಳಿಕೆ ಜಿಲ್ಲಾಧಿಕಾರಿಯರ ಟ್ರಾನ್ಸ್ಫರ್ ಅವರಿಗೆ ಕಾರಣ ಆಯ್ತಾ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲಾ ವಿಚಾರದ ಬಗ್ಗೆ ನೇರವಾಗಿ ಮಾತನಾಡ್ತೇನೆ. ಜನಸಾಮಾನ್ಯ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ನಾವು ಸ್ವೀಕಾರ ಮಾಡಬೇಕಾಗುತ್ತೆ. ಮೊದಲನೇದಾಗಿ ಇವತ್ತಿನ ಒಂದು ಬೆಳವಣಿಗೆ ಕ್ವಿಕ್ ರಿಯಾಕ್ಷನ್ ನೋಡ್ಕೊಂಡು ಬರೋಣ. ನೋಡ್ಕೊಂಡು ಬನ್ನಿ. ರಾಜೇಂದ್ರ ಕೆವಿ ಅವರನ್ನ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ದಿಢೀರ್ ವರ್ಗಾವಣೆ. ಪೌರತ್ವ ಕಾಯ್ದೆ, ಕೊರೋನಾ ಸೋಂಕಿನ ಸಂದರ್ಭ ಸಮರ್ಥ ನಿರ್ವಹಣೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಯಾಗಿ ಪೌರತ್ವ ಕಾಯ್ದೆ, ಕೊರೋನಾ ಸೋಂಕಿನ ಸಂದರ್ಭದಲ್ಲೂ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದ ಸಿಂಧು ಬಿ ರೂಪೇಶ್ ಅವರನ್ನ ದಿಢೀರ್ ವರ್ಗಾವಣೆ ಮಾಡಲಾಗಿದೆ. ಜಿಲ್ಲೆಯ ನೂತನ ಜಿಲ್ಲಾಧಿಕಾರಿಯಾಗಿ ಈ ಮೊದಲು ಬೆಳಗಾವಿ ಜಿಲ್ಲಾ ಪಂಚಾಯತ್ನಲ್ಲಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿದ್ದ ರಾಜೇಂದ್ರ ಕೆವಿ ಅವರನ್ನ ನೇಮಕ ಮಾಡಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸಿದೆ. ಸಿಂಧು ಬಿ ರೂಪೇಶ್ ಅವರನ್ನ ಎಲೆಕ್ಟ್ರಾನಿಕ್ ಡೆಲಿವರಿ ಆಫ್ ಸಿಟಿಸನ್ ಸರ್ವಿಸ್ನ ನಿರ್ದೇಶಕರನ್ನಾಗಿ ನಿಯೋಜಿಸಲಾಗಿದೆ ಅಂತ ತಿಳಿದು ಬಂದಿದೆ. ಜಿಲ್ಲಾಧಿಕಾರಿ ದಿಢೀರ್ ವರ್ಗಾವಣೆಗೆ ಕಾರಣ ಇನ್ನೂ ನಿಗೂಢ. ಇನ್ನು ಇವರ ವರ್ಗಾವಣೆ ಹಿಂದೆ ಕೆಲ ದಿನಗಳ ಹಿಂದೆ ಅವರು ನೀಡಿದ್ದ ವಿವಾದಾತ್ಮಕ ಹೇಳಿಕೆಯೇ ಈ ಕಾರಣ ಅಂತ ಹೇಳಲಾಗ್ತಾ ಇದೆ. ಜಿಲ್ಲೆಯಲ್ಲಿ ಹಲವು ಸಮಯಗಳಿಂದ ನಡೆಯುತ್ತಿರುವ ಗೋ ಸಾಗಾಟಗಾರರ ಮೇಲಿನ ಹಲ್ಲೆ, ದರೋಡೆ ಕೃತ್ಯಗಳ ಬಗ್ಗೆ ಧ್ವನಿ ಎತ್ತಿದ್ರು. ಕಾನೂನನ್ನ ಯಾರೇ ಕೈಗೆ ತೆಗೆದುಕೊಂಡು ಗೋ ಸಾಗಾಟಗಾರರ ಮೇಲೆ ಹಲ್ಲೆ ನಡೆಸಿದ್ರು ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಎಚ್ಚರಿಕೆ ನೀಡಿದ್ರು. ಇಂದು ಬೆಳಗ್ಗೆ ಸಾಮಾಜಿಕ ಜಾಲತಾಣಗಳಲ್ಲಿ ಜಿಲ್ಲಾಧಿಕಾರಿಗಳ ವಿರುದ್ಧ ಕೆಲವು ಕಿಡಿಗೇಡಿಗಳು ಬಹಿರಂಗ ಎಚ್ಚರಿಕೆಯನ್ನ ನೀಡಿ ಕೊಲೆ ಬೆದರಿಕೆಯೊಡ್ಡಿದ್ರು. ಇದೆಲ್ಲವೂ ಜಿಲ್ಲಾಧಿಕಾರಿಗಳ ವರ್ಗಾವಣೆ ಹಿಂದೆ ಕೆಲಸ ಮಾಡುತ್ತವೆ ಅನ್ನೋದು ಸಂಶಯಾಸ್ಪದವಾಗಿ ಕಾಡ್ತಾ ಇದೆ. ಕೊರೋನಾದ ಲಾಕ್ಡೌನ್ ಸಂದರ್ಭ ಜಿಲ್ಲಾಧಿಕಾರಿ ಸಿಂಧು ರೂಪೇಶ್ ಸಮರ್ಥವಾಗಿ ಕೆಲಸ ಮಾಡಿದವರು ಎನ್ನುವ ಹೆಗ್ಗಳಿಕೆ ಪಡೆದಿದ್ದಾರೆ. ದಕ್ಷಿಣ
ಎಸ್, ಜಿಲ್ಲಾಧಿಕಾರಿ ಅವರು ಸಿಂಧು ಬಿ ರೂಪೇಶ್ ಅವರು ವರ್ಗಾವಣೆಯಾಗಿದ್ದಾರೆ. ಈ ವಿಚಾರ ಗೊತ್ತಿರುವಂತಹ ವಿಚಾರ. ಅದೇ ರೀತಿ ಹೊಸ ಜಿಲ್ಲಾಧಿಕಾರಿ ಅವರು ಕೂಡ ನಮ್ಮ ಜಿಲ್ಲೆಗೆ ಬರ್ತಾರೆ. ಅದೇ ರೀತಿ ದೊಡ್ಡ ಮಟ್ಟದ ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕೇಳಿ ಬರ್ತಾ ಇದೆ. ರ್ಯಾಪಿಡ್ ಆಗಿರುವಂತಹ ಆಕ್ಷನ್ ಅನ್ನ ಜಿಲ್ಲಾಡಳಿತ, ನಮ್ಮ ಸರ್ಕಾರ ಜಿಲ್ಲಾಡಳಿತಕ್ಕೆ ತೆಗೆದುಕೊಂಡಿದೆ ಅನ್ನುವಂಥದ್ದು. ಅದೇ ರೀತಿ ಹಲವಾರು ವಿಚಾರಗಳು, ಪೌರತ್ವ ಕಾಯ್ದೆ, ಕೊರೋನಾ, ಇದೆಲ್ಲವೂ ಕೂಡ ಬಂದಾಗ ನಮ್ಮ ಜಿಲ್ಲೆಯಲ್ಲಿದ್ರು ಸಿಂಧು ಬಿ ರೂಪೇಶ್ ಅವರು. ಅನೇಕ ಜನರು ಹೇಳ್ತಾ ಇದ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ಅನ್ನುವಂಥದ್ದು. ಅಂಡ್ ಇನ್ನು ಕೆಲವರು ಹೇಳ್ತಾ ಇದ್ರು ಒಳ್ಳೆ ಕೆಲಸ ಮಾಡಿಲ್ಲ ಅನ್ನುವಂಥದ್ದು. ಪರ ವಿರೋಧ ಅನ್ನುವಂಥದ್ದು ಯಾವತ್ತೂ ಕೂಡ ಒಂದು ಕ್ಷೇತ್ರದಲ್ಲಿ ಅಥವಾ ಒಂದು ಕೆಲಸ ಕಾರ್ಯದಲ್ಲಿ ಒಂದು ಹುದ್ದೆಯಲ್ಲಿ ಅಧಿಕಾರಿ ಇದ್ದಾಗ ಈ ರೀತಿಯ ಮಾತುಗಳು ಕೇಳಿ ಬರ್ತಾ ಇದೆ. ಆದ್ರೆ ಇದು ದಿಢೀರ್ ಆಗಿರುವಂತಹ ಬೆಳವಣಿಗೆ, ರ್ಯಾಪಿಡ್ ಆಗಿರುವಂತಹ ಬೆಳವಣಿಗೆ. ಯಾಕಂದ್ರೆ ನಿನ್ನೆ ರಾತ್ರಿಯಿಂದ ಸೋಷಿಯಲ್ ಮೀಡಿಯಾಗಳಲ್ಲಿ ಅವರು ಹೇಳಿದಂತಹ ಮಾತುಗಳು ತಿರುಚುವಂತಹ ಪ್ರಕರಣಗಳು ಅಥವಾ ಅವರು ಹೇಳಿರುವಂತಹ ಮಾತುಗಳಿಗೆ ಬೇರೆ ಬೇರೆ ಬಣ್ಣ ಕೊಡುವಂತಹ ಕಾರಣಗಳು, ಬಣ್ಣ ಕೊಡುವಂತಹ ಒಂದು ಘಟನೆಗಳು ನಡೆದು ಹೋಗಿತ್ತು. ಸೊ ಈ ರೀತಿ ನೋಡಿದಾಗ ಮಧ್ಯಾಹ್ನದಲ್ಲಿ ಇನ್ನೊಂದು ಬೆಳವಣಿಗೆ ಆಗುತ್ತೆ. ದಿಢೀರಾಗಿ DC ಅವರು ಟ್ರಾನ್ಸ್ಫರ್ ಆಗ್ತಾರೆ ಅನ್ನುವಂಥದ್ದು. ಇಷ್ಟೆಲ್ಲ ವಿಚಾರದ ಬಗ್ಗೆ ನಾವು ಮಾತನಾಡಬೇಕು. ಜನತೆಯ ಜನಾಭಿಪ್ರಾಯ ಯಾವ ರೀತಿ ಇದೆ, ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ಲರೂ ಕೂಡ ಇದೆ. ನೇರವಾಗಿ ಕರೆ ಮಾಡಬಹುದು ಈ ಒಂದು ವಿಚಾರದ ಬಗ್ಗೆ. DC ಅವರ ಟ್ರಾನ್ಸ್ಫರ್, ವರ್ಗಾವಣೆ ವಿಚಾರದ ಬಗ್ಗೆ ನಾವೆಲ್ಲರೂ ಕೂಡ ಜನಸಾಮಾನ್ಯರಿಗೆ ಅವನ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ವ್ಯಕ್ತಪಡಿಸುವಂತಹ ಹಕ್ಕಿದೆ. ನೇರವಾಗಿ ಮಾತನಾಡಬಹುದು. ಎಸ್, ನೇರವಾಗಿ ನಾನು ಇವತ್ತಿನ ಕಾರ್ಯಕ್ರಮದ ಗೆಸ್ಟ್ ಗಳ ಜೊತೆ ಹೋಗ್ತೇನೆ. ಗಣ್ಯ ವ್ಯಕ್ತಿಗಳು ಕಾರ್ಯಕ್ರಮದಲ್ಲಿ ಜಾಯಿನ್ ಆಗಿದ್ರೆ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡಬೇಕು. ಮೊದಲಾಗಿ VHP ಮಾತೃಶಕ್ತಿ ಜಿಲ್ಲಾ ಪ್ರಮುಖ ಅವರು ಆಶಾ ಜಗದೀಶ್ ಅವರು ನಮ್ಮ ಜೊತೆ ಇದ್ದಾರೆ. ಆಶಾ ಜಗದೀಶ್ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ತಮಗೆ ಎಸ್, VHP ಮಾತೃಶಕ್ತಿ ನಮ್ಮ ಆಶಾ ಜಗದೀಶ್ ಅವರು. ಎಸ್, ಅದೇ ರೀತಿ ಸಾಮಾಜಿಕ ಕಾರ್ಯಕರ್ತೆಯಾಗಿರುವಂತಹ ಪ್ರಸನ್ನ ರವಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ಮೇಡಮ್. ತಮಗೂ ಕೂಡ ನಮಸ್ತೆ ಮೇಡಮ್. ಎಸ್, ಇಬ್ರು ಗಣ್ಯ ವ್ಯಕ್ತಿಗಳು, ಮಹಿಳಾ ಮಣಿಗಳು ಇದ್ದಾರೆ ಇವತ್ತಿನ ಕಾರ್ಯಕ್ರಮದಲ್ಲಿ. ಯಾಕಂದ್ರೆ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರು ಮಹಿಳೆಯಾಗಿದ್ರು, ದಿಟ್ಟ ಮಹಿಳೆಯಾಗಿದ್ರು. ಸಿಂಧು ಬಿ ರೂಪೇಶ್ ಅವರು ಕೆಲಸ ಕಾರ್ಯ ಮಾಡಿದ್ರು. ಅಂದ್ರೆ ಕಷ್ಟದ ಸಮಯಗಳಲ್ಲೂ ಕೂಡ ಧೃತಿಗೆಡದ ಕೆಲಸವನ್ನ ಮಾಡಿದ್ರು ಅನ್ನುವಂಥ ಅನೇಕ ಜನರು ಹೇಳ್ತಾರೆ. ಇನ್ನು ಕೆಲವರು ಟೀಕೆ ಎಲ್ಲವೂ ಕೂಡ ಇದ್ದಿದ್ದೆ, ಇಲ್ಲ ಅನ್ನುವಂಥದ್ದು ಏನಿಲ್ಲ. ಸೊ ಹಾಗಾಗಿ ನೇರವಾಗಿ ಮಹಿಳಾ ಮಣಿಗಳಲ್ಲೇ ಕೇಳಬೇಕಾಗುತ್ತೆ ಈ ಒಂದು ಒಟ್ಟು ಬೆಳವಣಿಗೆಯ ಬಗ್ಗೆ. ಅವರೇನು ಹೇಳ್ತಾರೆ, ಅವರ ರಿಯಾಕ್ಷನ್ ಯಾವ ರೀತಿ ಇದೆ ಅನ್ನುವಂಥದ್ದು. ಸೊ ಅದೇ ರೀತಿ ಸಾಮಾಜಿಕ ಜಾಲತಾಣದಲ್ಲಿ ನಾನು ಆಗ್ಲೇ ಹೇಳಿದೆ, ಸಿಂಧು ಬಿ ರೂಪೇಶ್ ಅಂತ ಬಂದಾಗ, ಜಿಲ್ಲಾಧಿಕಾರಿ ಅವರು ಅಂತ ಬಂದಾಗ ನಿನ್ನೆಯಿಂದ ದೊಡ್ಡ ಮಟ್ಟದಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ಗಳು ಹರಿದಾಡ್ತಾ ಇತ್ತು. ಮಾತ್ರ ಅಲ್ಲ, ಜಿಲ್ಲಾಧಿಕಾರಿ ಅವರಿಗೆ ಕೊಲೆ ಬೆದರಿಕೆ ಹಾಕುವಂತಹ, ಕೊಲೆಗೆ ಪ್ರಚೋದನೆ ಕೊಡುವಂತಹ, ಹತ್ಯೆಯ ಪ್ರಚೋದನೆ ಕೊಡುವಂತಹ ಮೆಸೇಜ್ಗಳು, ಸಂದೇಶಗಳು ಸಾಮಾಜಿಕ ಜಾಲತಾಣದಲ್ಲಿ, ವಾಟ್ಸಪ್ಗಳಲ್ಲಿ ಹರಿದಾಡ್ತಾ ಇತ್ತು. ಹಾಗಾದ್ರೆ ಇವತ್ತು ಮಧ್ಯಾಹ್ನ ಟ್ರಾನ್ಸ್ಫರ್ ಆಗಿದ್ದಾರೆ, ಏನ್ ಕತೆ ಅನ್ನುವಂಥ ಪ್ರಶ್ನೆ ಬರುತ್ತೆ. ಎಲ್ಲವೂ ಕೂಡ ಮಾತಾಡಬೇಕು. ಯಾರ ಮೆಸೇಜ್ ಮಾಡಿದ್ರು, ಏನು ಹತ್ಯೆಗೆ ಪ್ರಚೋದನೆ ಕೊಡುವಂತಹ ಮೆಸೇಜ್ಗಳು, ವಿಡಿಯೋ ಬರ್ತಾ ಇದೆ, ಅದರ ಬಗ್ಗೆ ಡೀಟೇಲ್ಸ್ ಬರ್ತಾ ಇದೆ. ಒಂದ್ಸಲ ನೋಡ್ಕೊಂಡು ಬನ್ನಿ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೊಲೆ ಬೆದರಿಕೆ. ವಾಟ್ಸ್ಆಪ್ ಗ್ರೂಪ್ ಒಂದರಲ್ಲಿ ವ್ಯಕ್ತಿಯಿಂದ ಕೊಲೆ ಬೆದರಿಕೆ. ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಕೊಲೆ ಬೆದರಿಕೆ ಹಾಕಲಾಗಿದೆ. ಅಕ್ರಮ ಗೋ ಸಾಗಾಟ ವಿಚಾರವಾಗಿ DC ಹೇಳಿಕೆಯನ್ನ ಖಂಡಿಸಿ ಕಿಡಿಗೇಡಿಗಳು ಸಾಮಾಜಿಕ ಜಾಲತಾಣದಲ್ಲಿ ಕೊಲೆ ಬೆದರಿಕೆ ಹಾಕಿದ್ದು, ಪೊಲೀಸರು ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಲು ನಿರ್ಧರಿಸಿದ್ದಾರೆ. ಸರ್ಕಾರಿ ನಿಯಮ ಉಲ್ಲಂಘಿಸಿ ಅಕ್ರಮ ಗೋ ಸಾಗಾಟ ಮಾಡುವಂತೆ ಇಲ್ಲ. ಇನ್ನು ಅಕ್ರಮವಾಗಿ ಅಥವಾ ಅನಧಿಕೃತವಾಗಿ ಜಾನುವಾರುಗಳನ್ನ ಸಾಗಾಣಿಕೆ ಮಾಡುವ ಸಂದರ್ಭ ಸಾರ್ವಜನಿಕರು ಕಾನೂನನ್ನ ಕೈಗೆತ್ತಿಕೊಳ್ಳದೆ ಸಂಬಂಧಪಟ್ಟ ಪೊಲೀಸ್ ಠಾಣೆಗೆ ಮಾಹಿತಿ ನೀಡಬೇಕು. ಗೋ ಸಾಗಾಟಗಾರರ ಮೇಲೆ ಹಲ್ಲೆ ಮಾಡುವವರ ವಿರುದ್ಧ ಕಠಿಣ ಕ್ರಮ ಜರುಗಿಸುವುದಾಗಿ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ನಿನ್ನೆ ಖಡಕ್ ವಾರ್ನಿಂಗ್ ನೀಡಿದ್ರು. ತುಳುವಿನಲ್ಲಿ ವ್ಯಕ್ತಿಯಿಂದ ಜಿಲ್ಲಾಧಿಕಾರಿಯ ಹತ್ಯೆಯ ಬೆದರಿಕೆ. ಜಿಲ್ಲಾಧಿಕಾರಿಯವರ ಹೇಳಿಕೆಯ ಸುದ್ದಿಯನ್ನು ಉಲ್ಲೇಖಿಸಿ ರಾಮ್ಸೀನಾ ಎಂಬ ವಾಟ್ಸ್ಆಪ್ ಗ್ರೂಪ್ನಲ್ಲಿ ಚರ್ಚೆಯಾಗಿದ್ದು, ಜಿಲ್ಲಾಧಿಕಾರಿಗೆ ಕೊಲೆ ಬೆದರಿಕೆ ಹಾಕಲಾಗಿದೆ. ತುಳುವಿನಲ್ಲಿ ಸಂಭಾಷಣೆ ಇದ್ದು DC ಸಿಂಧು ಬಿ ರೂಪೇಶ್ರನ್ನ ಕಡಿದು ಕೊಲೆ ಮಾಡಬೇಕು ಅಂತ ಬೆದರಿಕೆ ಹಾಕಲಾಗಿದೆ. ನಮ್ಮ ಹಿಂದುತ್ವಕ್ಕಾಗ್ಲಿ ದೇವರಿಗಾಗ್ಲಿ ಯಾರಾದ್ರೂ ಧಕ್ಕೆ ತಂದ್ರೆ ಹುಷಾರ್, ಅಂತಹ ಕೆಲಸ ಮಾಡಿದಲ್ಲಿ ಅವರ ಪ್ರಾಣ ತೆಗೆಯಲು ರೆಡಿ, ಪ್ರಾಣ ನೀಡಲು ಸಿದ್ಧ ಅಂತ ಬೆದರಿಕೆ ಹಾಕಲಾಗಿದೆ. ಸದ್ಯ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಿ ಕಿಡಿಗೇಡಿಗಳನ್ನ ಪತ್ತೆ ಹಚ್ಚಲು ಪೊಲೀಸರು ಕಾರ್ಯಪ್ರವೃತ್ತರಾಗಿದ್ದಾರೆ.
ಎಸ್, ಇದು ಸಾಮಾಜಿಕ ಜಾಲತಾಣದಲ್ಲಿ ಜಿಲ್ಲಾಧಿಕಾರಿ ಅವರಿಗೆ ಯಾವ ರೀತಿಯ ಬೆದರಿಕೆಯನ್ನು, ಕೊಲೆಗೆ ಪ್ರಚೋದನೆ ಕೊಡುವಂತಹ ಮೆಸೇಜ್ಗಳನ್ನ ಹಾಕಲಾಗಿತ್ತು ಅನ್ನೋದು ತಾವು ನೋಡ್ಕೊಂಡು ಬಂದ್ರಿ. ಎಸ್, ಮಧ್ಯದಲ್ಲಿ ದಿಢೀರಾಗಿರುವಂತಹ ಬೆಳವಣಿಗೆ ಆಗುತ್ತೆ, DC ಅವರು ಟ್ರಾನ್ಸ್ಫರ್ ಆಗ್ತಾರೆ, ವರ್ಗಾವಣೆ ಆಗ್ತಾರೆ, ಏನ್ ಕಥೆ ಅನ್ನುವಂತಹ ಪ್ರಶ್ನೆ ಕೂಡ ಎಲ್ಲವೂ ಕೂಡ ಬರುತ್ತೆ. ಆ ಒಂದು ಹೇಳಿಕೆ, ಆ ಒಂದು ವಿವಾದಾತ್ಮಕವಾಗಿರುವಂತಹ ಹೇಳಿಕೆ DC ಅವರ ಟ್ರಾನ್ಸ್ಫರ್ಗೆ ಕಾರಣವಾಗುತ್ತೆ ಅನ್ನುವಂತಹ ಪ್ರಶ್ನೆ ಕೂಡ ಬರುತ್ತೆ. ಎಲ್ಲವೂ ಕೂಡ ಮಾತಾಡಬೇಕು. ಎಸ್, ಫಸ್ಟ್ ರಿಯಾಕ್ಷನ್ ನಾನು ಆಶಾ ಜಗದೀಶ್ ಅವರ ಜೊತೆ ಹೋಗ್ತಾ ಇದ್ದೇನೆ. ಮೇಡಮ್ ನಮಸ್ತೆ. VHP ಮಾತೃಶಕ್ತಿ ಜಿಲ್ಲಾ ಪ್ರಮುಖ ಅವರು ಆಶಾ ಜಗದೀಶ್ ಅವರು, ಏನ್ ಹೇಳ್ತೀರಾ ಮೇಡಮ್? ಫಸ್ಟ್ ರಿಯಾಕ್ಷನ್. ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ವ್ಯತ್ಯಾಸ ಕಂಡು ಬಂದಿದೆ. ಬಹುಶಃ ಅದಕ್ಕೋಸ್ಕರ ಯಾರೋ ತುಂಬಾ ಉದ್ರೇಕಗೊಂಡು ಈ ಮಾತುಗಳನ್ನ ಅಥವಾ ಅದರ ಆ ರೀತಿ ಮೆಸೇಜ್ ಗಳನ್ನ ಮಾಡಿರ್ಬೋದು ಅನ್ಕೊಳ್ತೇನೆ. DC ಅವರು ಈಗಾಗಲೇ ನಮ್ಗೆ ಗೊತ್ತಿದೆ, ಕಾನ್ಸ್ಟಿಟ್ಯೂಷನ್ ಅಲ್ಲಿ ಕೂಡ ಇದಕ್ಕೆ ಅವಕಾಶ ಇಲ್ಲ. ಆಶಾ ಜಗದೀಶ್ ಅವರೇ, ಟೋಟಲ್ ಆಗಿ ನಾನು ಹೇಳ್ತಾ ಇರುವಂತದ್ದು, ಆಸ್ ಎ ಮಹಿಳೆಯಾಗಿ DC ಆಗಿ ಸಿಂಧು ಬಿ ರೂಪೇಶ್ ಅವರು ಮಾಡಿದಂತಹ ಕೆಲಸ ಕಾರ್ಯ, ಆಸ್ ಎ ತಾವು ಕೂಡ ಮಹಿಳೆಯಾಗಿ ತಾವು ಕೂಡ ಸಂಘದಲ್ಲಿದ್ದೀರಾ, ಪ್ರಮುಖ ಹುದ್ದೆಯಲ್ಲಿದ್ದೀರಾ, ತಾವು ಕೂಡ ಸಂಘವನ್ನು ನಿಭಾಯಿಸುವಂತ ಎಲ್ಲ ಶಕ್ತಿ ಇರುವಂತವರು. ಮಹಿಳೆಯಾಗಿ DC ಅವರು ಮಾಡಿದಂತಹ ಒಂದು ಒಳ್ಳೆ ಕೆಲಸಗಳ ಬಗ್ಗೆ, ಅಂದ್ರೆ ಟೋಟಲ್ ಆಗಿರುವಂತಹ ಅವರು ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿಯಾಗಿ ಮಾಡಿದಂತಹ ಕೆಲಸಗಳ ಬಗ್ಗೆ ಫಸ್ಟ್ ರಿಯಾಕ್ಷನ್ ಮೇಡಮ್ ತಮ್ಗೆ? ಫ್ಯಾಂಟಾಸ್ಟಿಕ್. ಕೆಲಸದಲ್ಲಿ ಏನು ನಾವು ಲೋಪದೋಷಗಳು ಹೇಳಲಿಕ್ಕೆ ಬರೋದಿಲ್ಲ. ಚೆನ್ನಾಗಿ ಮಾಡಿದ್ರು ಕೆಲಸ. ಆಸ್ ಅ ಲೇಡಿ ನಮ್ಗೆ ತುಂಬಾ ಖುಷಿ ಆಯ್ತು. ಶಿ ಇಸ್ ವೆರಿ ಸ್ಟ್ರಾಂಗ್ ಲೇಡಿ. ಆದ್ರೆ ಇಲ್ಲಿ ಸ್ಟೇಟ್ಮೆಂಟ್ ಕೊಡುವಾಗ ಅವ್ರು ಏನೋ ಸ್ವಲ್ಪ ಈ ರೀತಿ ಕೊಡ್ಬಾರ್ದಿತ್ತೇನೋ ಅಂತ ಅನ್ಸುದ್ ನಂಗೆ. ಯಾಕೆಂದ್ರೆ ಈ ರೀತಿ ಅವರ ಮೇಲೆ ಮೆಸೇಜ್ ಗಳು ಬರುವಾಗ ಅವರ ಸೇಫ್ಟಿಗೋಸ್ಕರ ಸರ್ಕಾರ ಅವರನ್ನ ವರ್ಗಾವಣೆ ಮಾಡಿರ್ಬಹುದು. ಹಾಗಂತ ಅವರ ಕೆಲಸದ ಮೇಲೆ ಯಾವುದೇ ಒಂದು ಡೌಟ್ ಪಡ್ಲಿಕ್ಕೆ ನಾವು ಸಾಧ್ಯನೇ ಇಲ್ಲ. ಶಿ ಇಸ್ ಅ ವೆರಿ ಗುಡ್ organizer, administrator. She's a very good administrator. ಓಕೆ, ಒಳ್ಳೆಯ ಕೆಲಸಗಳನ್ನು ಮಾಡಿದ್ದಾರೆ ಅನ್ನೋದು ತಾವು ಹೇಳ್ತಾ ಇದ್ದೀರಾ? ಮಾಡಿದ್ದಾರೆ 100% ಮಾಡಿದ್ದಾರೆ. ಓಕೆ, ಈ ಪೌರತ್ವ ಕಾಯ್ದೆ ಆ ವಿಚಾರದಲ್ಲೂ ಕೂಡ ತಮ್ಗೆ ಗೊತ್ತಿದೆ ಅಲ್ವಾ? ಹೌದು. ಎಸ್ ಮೇಡಮ್, ಬರ್ತೇನೆ. ಬಿಫೋರ್ ದಟ್ ಎಸ್ ಪ್ರಸನ್ನ ರವಿ ಅವರು ಕೂಡ ಇದ್ದಾರೆ. ಪ್ರಸನ್ನ ರವಿ ಅವರೇ ನಮಸ್ತೆ. ನಮಸ್ತೆ. ಎಸ್ ಮೇಡಮ್, ಫಸ್ಟ್ ರಿಯಾಕ್ಷನ್ ಮೇಡಮ್, ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ DC ಅವರ ಟ್ರಾನ್ಸ್ಫರ್, ವರ್ಗಾವಣೆ, ಎತ್ತಂಗಡಿ ಭಾಗ್ಯದ ಬಗ್ಗೆ ತಮ್ಮ ಫಸ್ಟ್ ರಿಯಾಕ್ಷನ್, DC ಅವರ ಓವರ್ ಆಲ್ ಕೆಲಸ ಕಾರ್ಯಗಳ ಬಗ್ಗೆ ತಾವೇನ್ ಹೇಳ್ತೀರಾ ಸಾಮಾಜಿಕ ಕಾರ್ಯಕರ್ತೆಯಾಗಿ? ಸಾಮಾಜಿಕ ಕಾರ್ಯಕರ್ತೆಯಾಗಿ, ಒಂದು ಮಹಿಳೆಯಾಗಿ ಆ DC ಅವರಲ್ಲಿ ಗೌರವ ತುಂಬಾ ನಾನು ಇಟ್ಟಿದ್ದೆ. ಆದ್ರೆ ಕೊರೋನಾ ಪೀರಿಯಡ್ ಅಲ್ಲಿ ನಾನೇ ನಿಮ್ಮ ಮಾಧ್ಯಮದಲ್ಲಿ ಹೇಳಿದ್ದೇನೆ, ಜಿಲ್ಲಾಡಳಿತ ತುಂಬಾ ಸಲ ವಿಫಲವಾಗಿತ್ತು. ಇವರು ಯಾರಿಗೋ ಹೆದ್ರಿ ಕೆಲಸ ಮಾಡುವಂತೆ, ಅಂದ್ರೆ ರಾಜಕಾರಣಿಗಳ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ರು. ತುಂಬಾ ಸಲ ನಾನು ಹೇಳ್ತಿದ್ದೆ, ಮಹಿಳೆ ಅಂತೆಲ್ಲ, ಒಂದು ಅಧಿಕಾರಿ ಆದ ಮೇಲೆ ನೀವು ಅಧಿಕಾರ ಚಲಾಯಿಸುವ ಹಕ್ಕುಂಟು, ಯಾರನ್ನು ಹೆದರುವ ಸಂದರ್ಭ ಇಲ್ಲ ಅಂತ. ಆದ್ರೆ ಇವರು ಪ್ರತಿಯೊಂದಕ್ಕೂ ಜಿಲ್ಲಾಧಿಕಾರಿಯಾಗಿ ಕೆಲಸ ಮಾಡ್ತಾ ಇರಲಿಲ್ಲ. ಏನೋ ಒಂದು ದ್ವಂದ್ವ ನೀತಿ ಅವರಿಗೆ, ಯಾಕೆ ಅಂತ ಗೊತ್ತಿಲ್ಲ. ಮತ್ತೆ ವರ್ಗಾವಣೆ ಏನು ಈಗ ಅಲ್ಲ, ಮೊದ್ಲೇ 1 ತಿಂಗಳ ಮೊದ್ಲೇ ಇವರ ವರ್ಗಾವಣೆ ಆಗ್ತದೆ ಅನ್ನುವ ಸುದ್ದಿ ಇತ್ತು. ಮತ್ತೆ ಅಲ್ಲೇ ಒಮ್ಮೆ ಸ್ಟಾಪ್ ಕೂಡ ಆಯ್ತು. ಯಾಕೆಂದ್ರೆ ಒಮ್ಮೆ ವರ್ಗಾವಣೆ ಆಗ್ತದಂತ ಎಲ್ಲಾ ಕಡೆಯಲ್ಲಿ ಸ್ಪ್ರೆಡ್ ಆದ ನಂತರ ಅಲ್ಲಿ ಪುನಃ ನಿಂತಿತ್ತು. ಯಾಕೆ ಅಂತ ಗೊತ್ತಿರ್ಲಿಲ್ಲ ವಿಷಯ. ಆದ್ರೆ ಕೆಲಸ ಮಾಡಿರುವರು ಇಲ್ಲ ಅಂತ ಅಲ್ಲ. ಕೊರೋನಾ ಅವಧಿಯಲ್ಲಿ ಇವರು ಮಾಡಿದ ಕೆಲಸ ನನ್ಗೆ ವೈಯಕ್ತಿಕವಾಗಿ ತುಂಬಾ ಗೊಂದಲಕ್ಕೆ ಈಡು ಕೊಟ್ಟಿತ್ತು. ನಾನು ವಿಫಲವಾಗಿದೆ ಅಂತ ಹೇಳ್ತೇನೆ. ಯಾಕೆಂದ್ರೆ ಕೆಲವು ಸಲ ತಾವುಗಳು ನೋಡಿದ್ದೀರಿ, ಒಂದು ಆಸ್ಪತ್ರೆ ಭೇಟಿ ಮಾಡುವುದ್ರಲ್ಲಿ ಆಗ್ಲಿ, ಹೊರಗಿನ ದೇಶದಿಂದ ಬರುವಾಗ ಆಗ್ಲಿ, ಇವರು ಮಾಡಿದ ವೈಫಲ್ಯ, ಒಂದು ಸಲ ಎಡವುತ್ತಾರೆ, ಇನ್ನೊಮ್ಮೆ ಸರಿ ಮಾಡ್ತಾರೆ. ಮತ್ತೆ ಉಡುಪಿ ಜಿಲ್ಲಾಧಿಕಾರಿಯನ್ನು ಮತ್ತೆ ಇವರನ್ನು ಕಂಪೇರ್ ಮಾಡುವಾಗ ತುಂಬಾ ಸಲ ನಾವು ನೋಡಿದೆ, ಇವರು ಮಹಿಳೆಯಾಗಿ ಒಂದು ಜಿಲ್ಲಾಧಿಕಾರಿಯಾಗಿ ಯಾವುದೇ ಒಂದು ಸ್ಟೇಟ್ಮೆಂಟ್ ಕೊಡುದಿಲ್ಲ. ಇವರು ಬಂದು ಪ್ರತಿಯೊಂದು ಕೊರೋನಾದ ಎಷ್ಟು ಜನ ಇದ್ರು, ಎಲ್ಲಿ ಏನಾಯ್ತು, ಏನಿಲ್ಲ, ಪ್ರತಿಯೊಂದು ಜನಪ್ರತಿನಿಧಿಗಳು ಕೊಡ್ತಾರೆ. ಜಿಲ್ಲಾಧಿಕಾರಿಗಳು ಖಾಲಿ ನೀವು ಮಾಸ್ಕ್ ಧರಿಸಬೇಕು, ಸ್ಯಾನಿಟೈಸ್ ಆಗ್ಬೇಕು, ನಮ್ಗೆ ಬೆಂಬಲ ಕೊಡಬೇಕು ಅಷ್ಟೇ ಬಂದು ಮಾಹಿತಿ ಕೊಡ್ತಾರೆ ವಿನಃ ಅವರಾಗೆ ರಫ್ ಅಂಡ್ ಟಫ್ ಇರಲಿಲ್ಲ. ಇವರು ತುಂಬಾ ಮೃದು ಸ್ವಭಾವ. ಅದು ಇಲ್ಲಿ ಮಂಗಳೂರಿಗೆ ವರ್ಕೌಟ್ ಆಗುದಿಲ್ಲ ಅಂತ ತುಂಬಾ ಸಲ ನಾನು ಹೇಳಿದೆ. ಈಗ ಅವರಿಗೂ ಗೊತ್ತಾಗಿರ್ಬೇಕು, ಎಲ್ಲ ಮುಗಿತಾ ಬರುವಾಗ ಈಗ ವರ್ಗಾವಣೆ ಮಾಡಿದ್ದಾರೆ. ಯಾವಾಗ ಕಷ್ಟ ಇತ್ತು ಆಗ ಇವರನ್ನು ಇಲ್ಲಿ ಇಟ್ಟಿದ್ದಾರೆ, ಏನು ಇಲ್ಲ, ಈಗ ಸುಧಾರಿಸ್ತಾ ಬಂದಿದೆ, ಈಗ ಎಲ್ಲ ಬಿಟ್ಟು ಬಿಟ್ಟಿದ್ದಾರೆ. ಕೊರೋನಾ ಜೊತೆ ಬದುಕಲಿಕ್ಕೆ ಅಂತ ಬರುವಾಗ ಇವರನ್ನು ವರ್ಗಾಯಿಸ್ತಾ ಇದ್ದಾರೆ. ಓಕೆ ಓಕೆ ಎಸ್, ಒಟ್ನಲ್ಲಿ ತಮ್ಗೆ ಜಿಲ್ಲಾಧಿಕಾರಿ ಅವರ ಕೆಲಸ ಕಾರ್ಯದ ಬಗ್ಗೆ ಏನು ಅಸಮಾಧಾನ ಇದೆ ಅಲ್ವಾ, ವಿಫಲವಾಗಿದ್ದಾರೆ ಅನ್ನುವಂಥ ಮಾತನ್ನ ತಾವು ಹೇಳ್ತಾ ಇದ್ರೆ. ಎಸ್, ಆಶಾ ಜಗದೀಶ್ ಅವರು ಹೇಳ್ತಾ ಇದ್ರೆ ಒಳ್ಳೆ ಕೆಲಸವನ್ನ ಮಾಡಿದ್ದಾರೆ ಅನ್ನುವಂಥದ್ದು. ಎಸ್, ಎಲ್ಲವೂ ಕೂಡ ಮಾತಾಡಬೇಕು. ಅಭಿವ್ಯಕ್ತಿ ಸ್ವಾತಂತ್ರ್ಯದ ಇದು ಪ್ಯಾನೆಲ್ ನಲ್ಲಿ ಹೇಳ್ತಾ ಇರುವಂತಹ ಗೆಸ್ಟ್ಗಳ, ಅತಿಥಿಗಳ ಮಾತುಗಳು. ಎಸ್, ಅದೇ ರೀತಿ ಜಿಲ್ಲೆಯ ಜನರು ತಾವೇನೇ ಹೇಳ್ತೀರಾ, ತಮ್ಮ ಒಂದು ಜನಾಭಿಪ್ರಾಯ ಯಾವ ರೀತಿ ಇದೆ ಜಿಲ್ಲೆಯ ಜಿಲ್ಲಾಧಿಕಾರಿ ಅವರ ಕೆಲಸ ಕಾರ್ಯಗಳು, ಅದೇ ರೀತಿ ಈಗಿನ ಪ್ರೆಸೆಂಟ್ ಸಿಚುವೇಶನ್ ಬೆಳವಣಿಗೆಗಳ ಬಗ್ಗೆ ಅವರು ಹೇಳಿದಂತಹ ಮಾತುಗಳು, ಈಗ ಅದರ ಮೇಲೆ ಆಗಿರುವಂತಹ ರ್ಯಾಪಿಡ್ ಆಕ್ಷನ್ ಬಗ್ಗೆ ಎಲ್ಲವೂ ಕೂಡ ಮಾತಾಡಬೇಕು. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ಸರ್ ನಮಸ್ತೆ, ಧ್ವನಿ ಕೇಳ್ತಾ ಇದೆಯಾ? ನಮಸ್ತೆ ಸರ್, ಧ್ವನಿ ಕೇಳ್ತಾ ಇದೆಯಾ?
ಓಕೆ, ಕರೆ ಮಾಡಿದಾಗ ದಯಮಾಡಿ ಟಿ ವಾಲ್ಯೂಮ್ ಮ್ಯೂಟ್ ಮಾಡಿ ಕರೆ ಮಾಡಿ, ಇಲ್ಲದ್ರೆ ಕರೆ ಕಟ್ ಆಗುತ್ತೆ. ಎಸ್, ಆಶಾ ಜಗದೀಶ್ ಅವರು, ತಾವು ಹೇಳಿದಿರಾ ನನ್ಗೆಲ್ಲರೂ ಕೂಡ ಇವರು ಮಾಡಿರುವಂತಹ ಕೆಲಸ ಕಾರ್ಯದ ಮೇಲೆ ಸಮಾಧಾನ ಇದೆ, ಖುಷಿ ತಂದಿದೆ ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ದೀರಾ. ಆದ್ರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪೌರತ್ವ ಕಾಯ್ದೆಯ ವಿಚಾರದಲ್ಲೂ ಕೂಡ ಈ ಕೊರೋನಾ ಸಂದರ್ಭಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಎಲ್ಲವೂ ಕೂಡ ವಿಫಲವಾಗಿದೆ ಅನ್ನುವಂತಹ ಮಾತನ್ನು ಅನೇಕ ಜನರು ಹೇಳ್ತಾರೆ. ಅಟ್ ದ ಸೇಮ್ ಟೈಮ್ ಪೌರತ್ವ ಕಾಯ್ದೆಯ ವಿಚಾರದಲ್ಲೂ ಕೂಡ ಗಲಾಟೆಗಳು ಗಲಭೆಗಳು ಎಲ್ಲವೂ ಕೂಡ ನಡೆದಿತ್ತು. ಆ ಸಂದರ್ಭದಲ್ಲಿ ತಾವುಗಳೇ ಹೇಳಿದ್ರಿ ಅಲ್ವಾ, ನಾನು ಕೇಳ್ತಾ ಇರೋದು ಎಲ್ಲವೂ ಪೌರತ್ವ ಕಾಯ್ದೆ, ಕೊರೋನಾ ಇವೆಲ್ಲವೂ ಕೂಡ ಕರೆಕ್ಷನ್ ಮಾಡಿದಾಗ ಜಿಲ್ಲಾಧಿಕಾರಿ ಅವರ ಕೆಲಸ ಕಾರ್ಯಗಳ ಬಗ್ಗೆ. ಹೌದು, ನಾವೀಗ ಅವರೊಬ್ಬರ ಮೇಲೆ ಹೇಳಲಿಕ್ಕೆ ಆಗೋದಿಲ್ಲ. ಇಟ್ಸ್ ಅ ಟೀಮ್ ವರ್ಕ್. ಎಲ್ಲರೂ ಸೇರ್ಕೊಂಡು ಮಾಡುವಂತ ನಿರ್ಧಾರಗಳ ಮೇಲೆ ನಿಂತಿರುತ್ತೆ ಅದು. ಜನಗಳಿಗೆ ಯಾವ ರೀತಿ ಒಳ್ಳೇದನ್ನ ಮಾಡಬಹುದು ಅನ್ನೋ ದೃಷ್ಟಿಯಿಂದ ಅವರು ಏನಾದ್ರೂ ಒಂದು ಸ್ಟ್ರಾಟಜಿ ಮಾಡಿರ್ತಾರೆ. ಬಟ್ ಕೆಲವೊಮ್ಮೆ ವಿಫಲ ಕೂಡ ಆಗ್ಲಿಕ್ಕೆ ಸಾಧ್ಯತೆ ಇರ್ತದೆ, ಆಗ್ಬಹುದು. ಬಟ್ ಸ್ಟಿಲ್ ನಾನು ಯಾಕೆಂದ್ರೆ ಕೋವಿಡ್ ಪೀರಿಯಡ್ ನಲ್ಲಿ ನಾನು ತುಂಬಾ ಒಳಗೆ ಕೆಲಸ ಮಾಡಿದವಳು ಮೈಗ್ರೆಂಟ್ಸ್ ಒಟ್ಟಿಗೆ. ಮೋರ್ ದೆನ್ 3,000 ಮೈಗ್ರೆಂಟ್ಸ್ ಫುಡ್ ಪ್ಯಾಕ್ಸ್ ಇರ್ಬೋದು, ಏನು ಇರ್ಬೋದು, ಅದನ್ನ ಅವ್ರಿಗೆ ಕೊಡುವಂತ ಕೆಲಸಗಳು ನನ್ಗೋಸ್ಕರ ಸಹ ಆಯ್ತು. ಐ ಆಮ್ ವೆರಿ ಹ್ಯಾಪಿ ಫಾರ್ ದಟ್. ಯಾಕೆ ಅಂದ್ರೆ ಅಷ್ಟು ಚೆನ್ನಾಗಿ ಆರ್ಗನೈಸ್ ಮಾಡಿದ್ರು. ಮೂಡ ಆಫೀಸ್ ನಲ್ಲಿ ದಿನೇಶ್ ಎಂಬವರು ಖುದ್ ಆಫೀಸರ್ ನನ್ಗೆ ತುಂಬಾ ಪ್ರೋತ್ಸಾಹ ಮಾಡಿದ್ರು. ನಾನು ಅವ್ರಿಗೆ ಲಿಸ್ಟ್ ಗಳನ್ನು ಕೊಡ್ತಿದ್ದೆ, ಸಿಸ್ಟಮ್ಯಾಟಿಕ್ ಆಗಿ ತಲುಪಿಸ್ತಿದ್ರು. ಅದೆಲ್ಲ ತುಂಬಾ ನಡೆದಿದೆ. ಹಾಗಾಗಿ ನನ್ಗೆ ವಿಫಲ ಅಂತ ನನ್ಗೆ ಅನ್ಸೋದಿಲ್ಲ. ಬಿಕಾಸ್ ನಾನು ಇಂಟರ್ನಲಿ ವರ್ಕ್ ಮಾಡಿದ್ದೇನೆ, ಹೊರಗಡೆಯಿಂದ ನಾನು ಹೇಳ್ತಾ ಇಲ್ಲ. ತುಂಬಾ ಜನ ಪಬ್ಲಿಕ್ ಕೂಡ ಇವನ್ ಫ್ರಮ್ ಬೇರೆ ಬೇರೆ ವಾರ್ಡ್ ಗಳಿಂದ ಕಾಲ್ ಮಾಡ್ತಿದ್ರು. ಅವ್ರಿಗೂ ಕೂಡ ಕಾರ್ಪೊರೇಟರ್ ಥ್ರೂ ನಮ್ಗೆ ಕೊಡಿಸ್ಲಿಕ್ಕೆ ಆಗ್ತಾ ಇತ್ತು. ಎಲ್ಲವೂ ಒಂದ್ ರೀತಿ ತುಂಬಾ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಹಾಗಂತ ಟಿ.ಸಿ ಒಬ್ರೇ ಮಾಡ್ತಾನೆ ಅಂತ ಹೇಳಕ್ ಆಗುದಿಲ್ಲ. ಇಟ್ಸ್ ಎ ಟೀಮ್ ವರ್ಕ್. ಎಲ್ಲರೂ ಸೇರಿದ್ದಾರೆ ಅದ್ರಲ್ಲಿ. ಬಟ್ ಆಸ್ ಅ ಲೇಡಿ ಶಿ ಹಸ್ ಡನ್ ಅ ಗ್ರೇಟ್ ಜಾಬ್. ಬಟ್ ಈಗ ಏನಾಗಿದೆ ಅಂತಂದ್ರೆ ಅವ್ರು ಕೊಟ್ಟಂತ ಸ್ಟೇಟ್ಮೆಂಟ್ ಅಲ್ಲಿ ಸ್ವಲ್ಪ ವ್ಯತ್ಯಾಸ ಕಂಡದಕ್ಕೆ ಬಹುಶಃ ಎಲ್ಲರೂ ಆ ರೀತಿ ಥ್ರೆಟನ್ ಮಾಡ್ತಿದ್ದಾರೆ. ಅವರ ಸೇಫ್ಟಿಗೋಸ್ಕರ ವರ್ಗಾವಣೆ ಆಗಿರ್ಬೋದು ಅನ್ಕೊಳ್ತೀನಿ. ಬಟ್ ಟೋಟಲಿ ಅವರ ಸೇಫ್ಟಿಗೋಸ್ಕರ ವರ್ಗಾವಣೆ ಆಗಿರಬಹುದು ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ದಾರೆ. ಹಾಗಾದ್ರೆ ಸೇಫ್ಟಿ ಯಾತಕ್ಕೋಸ್ಕರ ಸೇಫ್ಟಿ ಅಂಡ್ ಯಾರಿಗೋಸ್ಕರ ಮತ್ತೆ ಯಾರಿಂದ ಸೇಫ್ಟಿಯನ್ನ ಜಿಲ್ಲಾಧಿಕಾರಿ ಅವರು ಪಡೆದುಕೊಳ್ಬೇಕಾಗುತ್ತೆ ಈ ಸಂದರ್ಭ? ಯಾಕಂದ್ರೆ ಯಾರಿಂದ ಸಮಸ್ಯೆ ಆಗುತ್ತೆ ಜಿಲ್ಲಾಧಿಕಾರಿ ಅವರಿಗೆ? ವೈ ಶಿ ನೀಡ್ ಸೇಫ್ಟಿ ಅನ್ನೋದ ಮಾತನ್ನು ತಾವು ಹೇಳ್ತಾ ಇದ್ದೀರಾ? ಬಿಕಾಸ್ ನಮ್ಗೆ ಏನ್ ಫೇಸ್ಬುಕ್ ಅಲ್ಲಿ ಅವ್ರ ಮೇಲೆ ಏನೇನೋ ಇದು ಮೆಸೇಜ್ ಗಳನ್ನ ಕಳ್ಸಿದ್ದಾರೆ. ಇದೆಲ್ಲ ನೋಡುವಾಗ ಯಾರು ಆ ರೀತಿ ಮಾಡ್ಲಿಕ್ಕೆ ಒಂದ್ ವೇಳೆ ಅವ್ರನ್ನ ಏನಾದ್ರು ಅಟ್ಯಾಕ್ ಮಾಡಿದ್ರೆ ವಾಟ್ ನೆಕ್ಸ್ಟ್ ಅನ್ನೋದು ಗವರ್ಮೆಂಟ್ ಕೂಡ ಯೋಚನೆ ಮಾಡಿ. ಯಾರು ಅಟ್ಯಾಕ್ ಮಾಡ್ತಾರೆ ಹಾಗಾದ್ರೆ? ಈಗ ಆಗಿದ್ರೆ ನಾವು ಮೆಸೇಜ್ ಗಳನ್ನ ನಾವು ಏನ್ ನೋಡ್ತಿದೀವಿ, ಯಾರು ಮಾಡ್ತಾರೆ ಏನು ಅಂತ ಗೊತ್ತುಂಟು. ಕೆಲವರು ಬಾಯಲ್ಲಿ ಹೇಳ್ತಾರ ಅಷ್ಟೇ, ಏನು ಮಾಡೋದಿಲ್ಲ. ಕೆಲವರು ಮಾಡಿ ತೋರಿಸ್ತಾರೆ, ಹೇಳೋದಿಲ್ಲ. ಹೀಗಿರ್ಬೇಕಾದ್ರೆ ಅವರ ಮೈಂಡ್ ಗಳು ಏನ್ ನಡೀತಿರುತ್ತೆ ಅಂತ ಗೊತ್ತಿರೋದಿಲ್ಲ. ಬಿಕಾಸ್ ಈಗ ಹೇಳಿದವರು ಮಾಡ್ತಾರೆ ಅನ್ನುವಂತ ತಾವು ಹೇಳ್ತಾ ಇದ್ದೀರಾ, ಹೇಳದವರು ಮಾಡ್ತಾರೆ ಅಂತ ತಾವು ಹೇಳ್ತಾ ಇದ್ದೀರಾ? ಅರ್ಥ ಆಗ್ತಾ ಇಲ್ಲ. ಇಲ್ಲಿ ಹೇಳಿದವರು ಯಾರು, ಹೇಳದವರು ಯಾರು ಅನ್ನೋದು ಗೊತ್ತಿದೆ ಜನರಿಗೆ ಅಲ್ವಾ ಮೇಡಮ್? ಇಲ್ಲ ವಿ ಕಾನ್ ಸೇ ದಟ್. ಹಾಗೆ VHP ಆಗ್ಲಿ, ನಾನು VHP ಪ್ರತಿನಿಧಿಸ್ತಾ ಇದ್ದೀನಿ. VHP ಆ ರೀತಿ ಏನಾದ್ರು ಆಗ್ಬೇಕಂತ ಇದ್ದಿದ್ರೆ ನೇರ ಮಿನಿಸ್ಟರ್ ತಾವು ಕೊಟ್ಟಿರುವಂತಹ ರೀಸನ್ ಯಾವ ರೀತಿ ಅಂತ ಹೇಳಿದ್ರೆ, ತಾವು ಹೇಳಿರುವಂತದ್ದು ಅವರ ಸೇಫ್ಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿರಬಹುದು ಅನ್ನುವಂಥದ್ದು. ಹಾಗಾದ್ರೆ ಜಿಲ್ಲಾಧಿಕಾರಿ ಅವರಿಗೆ ಸೇಫ್ಟಿ ಇರಲ್ವಾ? ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅವರಿಗೆ ಸೇಫ್ಟಿ ಸಿಗಲ್ವಾ? ನಮ್ಮ ಜಿಲ್ಲೆಯಲ್ಲಿ ಜಿಲ್ಲಾಧಿಕಾರಿ ಅವರು ಸ್ವತಂತ್ರವಾಗಿ ಬದುಕಲಿಕ್ಕೆ ಆಗಲ್ವಾ? ತಾವು ಹೇಳಿರುವಂತಹ ಮಾತು ಅಲ್ವಾ, ಸೇಫ್ಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿದ್ದಾರೆ. ಎವ್ರಿಥಿಂಗ್ ಸ್ಟ್ಯಾಂಡ್ಸ್ ಆನ್ ದ ಸ್ಟೇಟ್ಮೆಂಟ್. ನಿತಿನ್, ಇವನ್ ನಾನು ಕೂಡ ಅಂತ ಸ್ಟೇಟ್ಮೆಂಟ್ ಅಲ್ಲಿ ವ್ಯತ್ಯಾಸಗಳು ಕಂಡು ಬಂದ್ರೆ, ಸಮಸ್ಯೆ ಆಗೋ ರೀತಿಯಲ್ಲಿ ಬಂದ್ರೆ, ಇವನ್ ಯು ಕ್ಯಾನ್ ಥ್ರೆಟನ್ ಮೀ ಆಲ್ಸೋ. ನಾನು ಅದರಲ್ಲಿಂದ ತಪ್ಪಿಸ್ಕೊಳ್ಲಿಕ್ಕೆ ಆಗುದಿಲ್ಲ. ಬಿಕಾಸ್ ಯು ಹ್ಯಾವ್ ಟು, ನಾವೊಂದು ಜವಾಬ್ದಾರಿ ಸ್ಥಾನದಲ್ಲಿ ಕೂತ್ಕೊಂಡಾಗ ಜವಾಬ್ದಾರಿಯಾಗಿ ನಾವು ಉತ್ತರವನ್ನು ಕೊಡ್ಬೇಕು, ಅದು ಕ್ವೆಶ್ಚನ್ ಅನ್ನು ಮಾಡ್ಬೇಕು. ಅಲ್ಲಿ ಎಲ್ಲಿಯೋ ಎಡವಿದ್ದಾರೆ ಅಂತ ನನ್ಗೆ ಅನಿಸ್ತಾ ಇದೆ. ಓಕೆ ಎಸ್, ಬರ್ತೇನೆ ಮೇಡಮ್. ಅದೇ ರೀತಿ ಅನೇಕ ಕರೆಗಳು ಬರ್ತಾ ಇದೆ. ಪ್ರಥಮ ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಸತೀಶ್ ಬೋಳಾರ್ ಅವರು, ನಮಸ್ತೆ. ಮಾತಾಡಿ ಸತೀಶ್ ಅವರೇ. ಸರ್, ಅದು ಯಾಕೆ ಡಿಸಿ ಅನ್ನು ವರ್ಗಾವಣೆ ಮಾಡಿದ್ರು ಸರ್? ಓಕೆ, ಅದರ ವಿಚಾರದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ತಾವೇನ್ ಹೇಳ್ತೀರಾ ಸತೀಶ್ ಬೋಳಾರ್ ಅವರು? ಡಿಸಿ ನಮ್ಮ ಊರಿಗೆ ಬಂದ ಒಂದು ಭರತ್ ರಾಜ್ ಮತ್ತೊಂದು ಪೊನ್ನಮಲೈ, ಮತ್ತೆ ಇವರು ನಮ್ಮ ಅಂತ ಡಿಸಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಯಾರಾದ್ರೂ ಇನ್ನು ಬರುವಾರಾದ್ರೆ ಮುಂದೆ ಆದ್ರೆ ಯಾರು ಬರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಡಿಸಿ ಅವರು. ಅವ್ರು ಅಂತ ಕೆಲಸ ಮಾಡಿದೆ ಊರಿಗೆ. 3 ಜನರು ಅಂತ ಕೆಲಸ ಮಾಡಿದ್ದಾರೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ. ಈ ರಾಜ್ಯದ ಪ್ರಭಾವದಿಂದ ಅವರನ್ನೆಲ್ಲ ಈಗ ಮಾಡ್ತಾರೆ. ತಮ್ಗೆ ಖುಷಿ ತಂದಿದೆ ಡಿಸಿ ಅವರ ಕೆಲಸ ಕಾರ್ಯಗಳು ಅಲ್ವಾ?
ನಮ್ಗೆ ಖುಷಿ ತಂದೆ, ನಂಗೆ ಬೇಸರ ಆಗ್ತದೆ ಅವರು ಡಿಸಿ. ರೈಟ್. ಓಕೆ ಥ್ಯಾಂಕ್ ಯು ಸತೀಶ್ ಬೋಳಾರ್ ಅವರೇ. ಎಸ್, ಪ್ರಸನ್ನ ರವಿ ಅವರು ನೇರವಾಗಿ ನಾವು ತಮ್ಮ ಜೊತೆ ಕೇಳ್ತಾ ಇರುವಂತಹ ಮಾತು, ಜನರು ಕೇಳ್ತಾ ಇರುವಂತಹ ಪ್ರಶ್ನೆ, ಎಲ್ಲರ ಪ್ರಶ್ನೆಯೂ ಕೂಡ ಹೌದು. ವೈ ಟ್ರಾನ್ಸ್ಫರ್ ಆದ್ರು, ಯಾಕೆ ವರ್ಗಾವಣೆ ಆದ್ರು ಅನ್ನುವಂಥದ್ದು ಏನ್ ಹೇಳ್ತೀರಾ ಪ್ರಸನ್ನ ರವಿ ಅವರು? ನನ್ಗೆ ವಿಪರ್ಯಾಸದೊಂದು ಸಂಗತಿ, ಈಗ ಆಶಾ ಜಗದೀಶ್ ಅವರು ಹೇಳಿದ್ರು, ಅವರಿಗೆ ಸಾಮಾಜಿಕ ಜಾಲತಾಣದಲ್ಲಿ ಒಂದು ಸ್ಟೇಟ್ಮೆಂಟ್ ಬಂದಿದೆ, ಅದಕ್ಕೆ ಸೇಫ್ಟಿಗೋಸ್ಕರ ಅವರನ್ನು ಟ್ರಾನ್ಸ್ಫರ್ ಮಾಡಿದ್ರು ಅಂತ. ನಮ್ಮ ಮಂಗಳೂರು ಅಷ್ಟು ಕೀಳು ಮಟ್ಟಕ್ಕೆ ಬಂತ. ಒಂದು ಸಾಮಾಜಿಕ ಜಾಲತಾಣದಲ್ಲಿ ಮೆಸೇಜ್ ಹಾಕಿದ ಕೂಡಲೇ ಒಂದು ಜಿಲ್ಲಾಧಿಕಾರಿಯನ್ನು ಟ್ರಾನ್ಸ್ಫರ್ ಮಾಡುದಾದ್ರೆ ನಮ್ಮ ಯೋಗ್ಯತೆ ಏನು? ಸಾಮಾನ್ಯ ಆಗಾದ್ರೆ ಹೆಂಗಸರು ಇಲ್ಲಿ ಮಾರ್ಗದಲ್ಲಿ ನಡಿಲಿಕ್ಕೆ ಉಂಟಾ? ಒಂದು ಜಿಲ್ಲಾಧಿಕಾರಿ ಅಂತ ಬಂದ ಮೇಲೆ ಅಲ್ಲಿ ಮಹಿಳೆ ಪುರುಷ ಅಂತ ಇಲ್ಲ, ಅವರಿಗೆ ಕೇಪಬಲ್ ಇರ್ತದೆ, ಅವರ ಅಧಿಕಾರಿ. ಅಂತ ಸಂದರ್ಭದಲ್ಲಿ ರಕ್ಷಣೆ ಕೊಡಬೇಕಾದ್ದು ನಮ್ಮ ಸರ್ಕಾರದ ಕರ್ತವ್ಯ. ಆ ಮೆಸೇಜ್ ಮಾಡಿದವನಿಗೆ, ಥ್ರೆಟ್ ಕೊಟ್ಟವನಿಗೆ ಯಾರು ಎಂಬುದನ್ನು ನೋಡುವ ಬದಲು ಏಕಾಏಕಿ ಒಂದು ಜಿಲ್ಲಾಧಿಕಾರಿ ಮಹಿಳೆ, ಅವರಿಗೆ ನಾಳೆ ಏನಾಗ್ದು ಆಗ್ಬೋದು ಅಂತ ಟ್ರಾನ್ಸ್ಫರ್ ಮಾಡುದು ಹೇಳುವಾಗ ನನ್ಗೆ ಏನ್ ಉತ್ತರ ಕೊಡಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ನಮ್ಮ ಮಂಗಳೂರು ಎಲ್ಲಿಗೆ ಮುಟ್ಟಿತ್ತು ಅಂತ ಒಂದು ಪ್ರಶ್ನೆ ಬರ್ತಾ ಉಂಟು. ಬೇರೆ ಬೇರೆ ಚಟುವಟಿಕೆ ಬೇರೆ, ಈಗ ಜಿಲ್ಲಾಧಿಕಾರಿಗಳಿಗೆ ಥ್ರೆಟ್ ಕೊಟ್ಟು ಓಡಿಸುದು ಒಂದು ಮೆಸೇಜ್ ಅಲ್ಲಿ ಆಗ್ತದೆ ಅಂದ್ರೆ ಮುಂದಿನ ದಿನಗಳಲ್ಲಿ ಏನು ಯಾವ ಜಿಲ್ಲಾಧಿಕಾರಿಯನ್ನು ಇಲ್ಲಿ ತರಬಹುದು? ನನಗೊಂದು ಪ್ರಶ್ನೆ. ಈಗ ವಿಷಯ ಇರೋದು ಗೋವಿಂದ್ ಬಗ್ಗೆ, ಗೋವಿಂದ್ ಬಗ್ಗೆ ಅವರು ಈ ರೀತಿ ಸ್ಟೇಟ್ಮೆಂಟ್ ಕೊಟ್ಟಿರೋ ಒಂದೇ ಕಾರಣಕ್ಕೆ ಅವ್ರಿಗೆ ಥ್ರೆಟನ್ ಬಂದಿರೋ ಅಂತದ್ದು. ಇಲ್ಲ ಮೇಡಮ್, ಒಂದು ನನ್ಗೆ ಈಗ ಗೊಂದಲ ಇದೆ. ಅಂದ್ರೆ ಈಗ ಡಿಸಿ ಅವರು ಟ್ರಾನ್ಸ್ಫರ್ ಆಗಿರುವಂತದ್ದು ಹಾಗಾದ್ರೆ ಗೋವಿನ ಶಾಪ ಅಂತ ಅನ್ನುವಂತ ತಾವು ಹೇಳ್ತಾ ಇದ್ದೀರಾ? ಅಂದ್ರೆ ನಾನು ಸೋಷಿಯಲ್ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೇನೆ ಗೋ ಶಾಪ ಆಗಿದೆ ಅನ್ನುವಂತಹ ಮಾತನ್ನು ಹೇಳ್ತಾ ಇದ್ದಾರೆ. ಸೊ ನನ್ನ ಪ್ರಶ್ನೆ ಈಗ, ಗೋವಿನ ಶಾಪದಿಂದ ನಮ್ಮ ಡಿಸಿ ಅವರು ಟ್ರಾನ್ಸ್ಫರ್ ಆದ್ರ? ಗೊಂದಲ ಆಗ್ತಾ ಇದೆ, ಏನು ಗೊತ್ತಾಗ್ತಾ ಇಲ್ಲ, ತಾವುಗಳು ಏನು ಹೇಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾದ್ರೆ ಕೇವಲ ಹಾಗಾದ್ರೆ ಇತರರು ಹೇಳುವಂತಹ ಮಾತು ಕೇವಲ ಒಂದು ಹೇಳಿಕೆ ಅವರಿಗೆ ಮುಳುವಾಯಿತು ಅನ್ನುವಂಥದ್ದು. ಹಾಗಾದ್ರೆ ತಾವುಗಳು ಒಪ್ಕೊಳ್ತೀರಾ ಕೇವಲ ಒಂದು ಹೇಳಿಕೆಯಿಂದ ಡಿಸಿ ಅವರು ಟ್ರಾನ್ಸ್ಫರ್ ಆದ್ರು ಅಂತ ಹೇಳಿ? ಈಗ ಏನಾಗಿದೆ, ಇವನ್ ಕೋವಿಡ್ ಕೇಸಸ್ ಕೂಡ ಜಾಸ್ತಿನೇ ಆಗ್ತಾ ಇದೆ, ಅದನ್ನ ಕಂಟ್ರೋಲ್ ಬರ್ತಾ ಇಲ್ಲ. ಮೇ ಬಿ ಪರ್ಫಾರ್ಮೆನ್ಸ್ ಅಲ್ಲಿ ಏನೇ ಆದ್ರೂ ವ್ಯತ್ಯಾಸಗಳು ಇದೆಯಾ ಏನೋ ಅಂತ ಅನ್ಸಿರ್ಬಹುದು ಫಾರ್ ದ ಹೋಲ್ ಟೀಮ್. ಹಾಗೆ ಚೇಂಜಸ್ ಮಾಡಿ ನೋಡಿದ್ರೆ ನಾವೇನಾದ್ರೂ ಅದರಿಂದ ಪರಿವರ್ತನೆ ಆಗ್ಬಹುದು, ಕೆಲವೆಲ್ಲ ಚೇಂಜಸ್ ಆಗ್ಬಹುದು ಅಂತ ಭಾವನೆ ಕೂಡ ಇರಬಹುದು. ಬಟ್ ಈ ರೀತಿ ಅದು ಪ್ರಸನ್ನ ರವಿನೇ ಹೇಳಿದ್ರು, 1 month ಬ್ಯಾಕ್ ಇವರಿಗೆ ಟ್ರಾನ್ಸ್ಫರ್ ಅಂತ ಇತ್ತು ಅಂತ ಹೇಳಿದ್ರು. ಹಾಗಿದ್ಮೇಲೆ ನೋಡ್ಕೊಂಡು ಈ ಮೂಮೆಂಟ್ ಪಿಕ್ ಮಾಡ್ತಿದೀರಿ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಜಸ್ಟ್ ಬಿಕಾಸ್ ಅವರು ಈ ತರ ಸ್ಟೇಟ್ಮೆಂಟ್ ಹಾಕಿದ್ದಾರೆ ಅದಕ್ಕೋಸ್ಕರ ಅವ್ರು ಟ್ರಾನ್ಸ್ಫರ್ ಕೊಡ್ತಿದ್ದಾರೆ ಅನ್ನೋದು ಜನ ಯಾಕೆ ಪಿಕ್ ಮಾಡ್ತಿರೋ ನಂಗೆ ಅರ್ಥ ಆಗ್ತಾ ಇಲ್ಲ. ಬಿಕಾಸ್ 1 month ಬಿಫೋರ್ ಅವ್ರಿಗೆ ಟ್ರಾನ್ಸ್ಫರ್ ಅಂತ ಎಲ್ಲ ಯೋಚನೆ ಆಗಿತ್ತು ಅಂತಾನು ನಮ್ಗೆಲ್ರಿಗೂ ಗೊತ್ತಿದೆ. ಬಿಕಾಸ್ ಅವ್ರಿಗೆ ಇನ್ನೊಂದೇನಿದೆ ಗೊತ್ತಾ, ಇಷ್ಟಿಷ್ಟು ಟೈಮ್ ಅಂತ ಇರ್ತದೆ. ದೇ ಹ್ಯಾವ್ ಟು ಚೇಂಜ್, ಕೀಪ್ ಚೇಂಜಿಂಗ್. ಒಬ್ಬರೇ ಡಿಸಿಯನ್ನು ನೀವು ವರ್ಷಾನ್ಗಟ್ಲೆ ಕೂರ್ಸ್ಲಿಕ್ಕೆ ಆಗೋದಿಲ್ಲ. ಅವ್ರ ಪರ್ಫಾರ್ಮೆನ್ಸ್ ನೋಡಿಕೊಂಡು ಅದ್ರ ಮೇಲೆ ಬೇರೆ ಬೇರೆ ಎಲ್ಲಿ ಹಾಕ್ಬೇಕು. ಈಗ ಮೇ ಬಿ ಪ್ರೆಸೆಂಟ್ ಡಿಸಿ ಹೂ ವಾಸ್ ಕಮ್. ಮೇಡಮ್ ಪರ್ಫಾರ್ಮೆನ್ಸ್ ವೈಸ್ ತಾವು ಮಾತಾಡ್ತಿದ್ರೆ, ಪರ್ಫಾರ್ಮೆನ್ಸ್ ವೈಸ್ ಕೂಡ ನಾನು ಕೇಳ್ತಾ ಇರುವಂತದ್ದು ಯಾವ ರೀತಿ ಅಂತ ಹೇಳಿದ್ರೆ, ಪರ್ಫಾರ್ಮ್ ಬಗ್ಗೆ ನಾವು ಮಾತನಾಡಿದ್ರೆ ಅಂದ್ರೆ ಪೌರತ್ವ ಕಾಯ್ದೆ ವಿಚಾರದಾಗಿ ಫೇಲ್ಯೂರ್ ಆಯ್ತು ಅಂತ ಬಂದಾಗ ರ್ಯಾಪಿಡ್ ಆಕ್ಷನ್ ಆವಾಗ ಬರಲಿಲ್ಲ, ಆವಾಗ ಟ್ರಾನ್ಸ್ಫರ್ ಆಗಿಲ್ಲ. ಇನ್ನೊಂದು ಕೊರೋನಾ ಕೇಸಸ್ಗಳು ಜಾಸ್ತಿ ಆಗ್ತಾ ಇತ್ತು, ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು, ಆವಾಗ ಆಕ್ಷನ್ ತಗೊಳ್ತಾ ಇದ್ರೆ ಆವಾಗ ಕೂಡ ಆಕ್ಷನ್ ತಗೊಳ್ಳಿಲ್ಲ. ಈಗ ನೋಡುವಾಗ ಏಕಾಏಕಿ ಆಕ್ಷನ್ ತಗೊಳ್ತಾರೆ ಅಂತ ಬಂದಾಗ ಅದರಲ್ಲೂ ಕೂಡ ಒಂದು ಮೆಸೇಜ್ಗಳು ಹರಿದಾಡುತ್ತೆ, ಒಂದು ಅವರ ವಾದಗಳು ವಿವಾದಗಳು ಹರಿದಾಡುತ್ತೆ. ಆ ಸಂದರ್ಭದಲ್ಲಿ ಟ್ರಾನ್ಸ್ಫರ್ ಮಾಡ್ತಾರೆ ಅಂತ ಬಂದಾಗ ಯಾವ ರೀತಿಯ ಪರ್ಫಾರ್ಮೆನ್ಸ್ ಮೇಲೆ ಬೇಸ್ಡ್ ಆನ್ ಪರ್ಫಾರ್ಮೆನ್ಸ್ ಇದು ಟ್ರಾನ್ಸ್ಫರ್ ಅನ್ನೋ ಪ್ರಶ್ನೆ ಬರುತ್ತೆ ಜನಸಾಮಾನ್ಯರಿಗೆ ಅಲ್ವಾ? No, as a DC, it's quite natural. ಈ ತರದೆಲ್ಲ ನಡೆಯುವಂಥದ್ದು. ಹಾಗಂತ ಅವ್ರಿಗೆ ಟ್ರಾನ್ಸ್ಫರ್ ಮಾಡ್ಲೇಬಾರ್ದು ಅಂತ ಇದೆಯಾ? It is decision of the government. ಯಾರನ್ನ ಎಲ್ಲಿ ಫಿಕ್ಸ್ ಮಾಡ್ಬೇಕು ಅನ್ನೋದು. ನಾವ್ ಇದನ್ನೇ ಯಾಕೆ ಅದನ್ನ ಹಿಡ್ಕೊಳ್ಬೇಕು? ಇದಕ್ಕೋಸ್ಕರನೇ ಮಾಡಿದ್ದಾರೆ, ಅದಕ್ಕೋಸ್ಕರನೇ ಮಾಡಿದ್ರೆ ನಾವ್ಯಾಕೆ ಹಿಡ್ಕೊಳ್ಬೇಕು ಅದನ್ನ? ಬಟ್ ನನ್ಗೆ ಅನ್ಸಿದ್ದು, ಪರ್ಸನಲಿ ವಾಟ್ ಐ ಫೆಲ್ಟ್ ಇಸ್ ಲೈಕ್, ಅವ್ರ ಸೇಫ್ಟಿಗೋಸ್ಕರ ಈ ತರ ಥ್ರೆಟನ್ ಎಲ್ಲ ಬರುವಾಗ ಅವ್ರಿಗೆ ಏನ್ ಸಮಸ್ಯೆ ಆಗತ್ತಾ ಏನೋ ಒಂದು ದೃಷ್ಟಿಯಿಂದ ಸರ್ಕಾರ ಅವರನ್ನ ಚೇಂಜ್ ಮಾಡಿದಾರ ಇರಬಹುದು ಅನ್ನೋ ಒಂದು ನನ್ನ ಅನಿಸಿಕೆ ನಾನು ಹೇಳಿದೆ ಅಷ್ಟೇ. ಓಕೆ ಮೇಡಮ್, ಬರ್ತೀನಿ. ಇನ್ನೊಂದು ಕರೆ ಇದೆ, ಸ್ವೀಕಾರ ಮಾಡಬೇಕು. ಹಲೋ ಸರ್, ನಮಸ್ತೆ. ಧ್ವನಿ ಕೇಳ್ತಾ ಇದೆಯಾ? ಓಕೆ, ಎಸ್ ಪ್ರಸನ್ನ ರವಿ ಅವರು. ಎಸ್ ಮೇಡಮ್, ಎಸ್ ತಾವು ಮಾತಾಡ್ತಾ ಇದ್ರಿ, ಇಂಟರಪ್ಟ್ ಮಾಡಿದೆ. ಎಸ್ ಮೇಡಮ್, ಮಾತಾಡಿ. ಆಶಾ ಜಗದೀಶ್ ರವರು ಅವರ ಕೆಲಸ ಒಳ್ಳೇದು ಮಾಡಿದ್ರು ಅಂತ ಅವರೇ ಹೋಗ್ತಾ ಇದ್ದಾರೆ. ನಾನು ಆಗದಿಂದ ಹೇಳ್ತೇನೆ, ಕೊರೋನಾ ಟೈಮ್ ಅಲ್ಲಿ ಇವರ ಕೆಲಸ ವಿಫಲ ಆಗಿದೆ. ಆ ಟೈಮಿಗೆ ಅವರನ್ನು ಕಳಿಸಿದ್ರೆ ಒಳ್ಳೇದಿತ್ತು. 1 ತಿಂಗಳು ಮೊದ್ಲೇ ಅವರನ್ನೊಮ್ಮೆ ಕಳಿಸ್ತೇವೆ ಅಂತ ಹೇಳಿದ್ರು, ಆಮೇಲೆ ಅಲ್ಲೇ ಬಿಟ್ರು, ಯಾಕೆ ಅಂತ ಗೊತ್ತಿಲ್ಲ. ಆದ್ರೆ ಈಗ ಪ್ರಸನ್ನ ನಾನು ಒಂದ್ ಕೇಳುದು, ವೈ ಓನ್ಲಿ ನಾವು ಡಿಸಿನ್ ಟಾರ್ಗೆಟ್ ಮಾಡ್ಬೇಕು?
ಅದಲ್ಲ ಹೋಲ್ ಟೀಮ್ ಕೂತ್ಕೊಂಡು ಡಿಸೈಡ್ ಮಾಡುದಲ್ವಾ? ನಾನು ಅದನ್ನೇ ಹೇಳುದು ಅಶೋಕ, ಇಲ್ಲಿ ಆಡಳಿತ ಮಾಡೋ ಎಲ್ಲರೂ ಕೂತ್ಕೊಂಡು ಡಿಸೈಡ್ ಮಾಡುವಂತದಲ್ವಾ? ವೈ ಓನ್ಲಿ ಡಿಸಿ ಅಂತ ನಾನ್ ಕೇಳೋದು. ನಾನು ಅದನ್ನೇ ಹೇಳ್ತೇನೆ ಅಶೋಕ, ಕೇಳಿ. ಡಿಸಿ ಎಲ್ಲರದ್ದು ಸಜೆಷನ್ ತಗೊಳ್ಬೇಕು, ಆದ್ರೆ ಫರ್ಮ್ ಡಿಸಿಷನ್ ತಗೊಳ್ಬೇಕು. ಜಿಲ್ಲಾಧಿಕಾರಿ ಫರ್ಮ್ ಡಿಸಿಷನ್ ತಗೊಳ್ಬೇಕು. ಆ ಫರ್ಮ್ ಡಿಸಿಷನ್ ಇದುವರೆಗೆ ಇಲ್ಲಿ ಮಂಗಳೂರಲ್ಲಿ ಆಗ್ಲಿಲ್ಲ. ಅವರೆಲ್ಲರೂ ಕೈಗೊಂಬೆಯಾಗೆ ಕುಣಿತಾ ಇದ್ರು. ಇಲ್ಲಿ ರಾಜಕಾರಣಿಗಳು ಏನ್ ಹೇಳ್ತಾರೆ ಅದನ್ನ ಅವ್ರು ಮಾಡ್ತಾರೆ ವಿನಃ ಅವರಿಗೆ ಸ್ವಂತಿಕೆ ಅಂತ ಇರ್ಲಿಲ್ಲ ಅಂತ ನಾನು ಕೊರೋನಾ ಪೀರಿಯಡ್ ಇದು ಇನ್ನೂ ಹೇಳ್ತಾ ಇದ್ದೇನೆ. ಯಾಕೆಂದ್ರೆ ನಾವು ಎಲ್ಲರೂ ಕಮಿಟಿಯಲ್ಲಿ ಕೂತು ಕೇಳುವಾಗ ಎಲ್ಲರದ್ದು ಸಜೆಷನ್ ತಗೊಳ್ಬೇಕು. 100% ಕರೆಕ್ಟ್. ಸಜೆಷನ್ ತಗೊಂಡ ಮೇಲೆ ಜಿಲ್ಲಾಧಿಕಾರಿ ಆ ಡಿಸಿಷನ್ ತಗೊಳ್ಳೋದು ಅವರ ಕೈಯಲ್ಲಿ ಇದೆ. ಡಿಸಿಷನ್ ಮೇಕರ್ ಅವರು ಆಗಿರ್ಲಿಲ್ಲ. ಎಲ್ಲರೂ ಮಾತಾಡುದು ಇಲ್ಲಿ ಜಿಲ್ಲಾಡಳಿತದಲ್ಲಿ ಕೊರೋನಾ ಬಗ್ಗೆ ಆಗ್ಲಿ, ನೀವು ನೋಡಿದಿರಿ ವೆಲ್ಲಾಕ್ ಅಲ್ಲಿ ಆಗಿರ್ಲಿ, ಪ್ರತಿ ಒಂದು ವಿಷಯದಲ್ಲಿ ವಿಫಲ ನಾವು ಕಂಡಿದ್ದೇವೆ. ಆ ವಿಫಲತೆ ಇರುವಾಗ ಟ್ರಾನ್ಸ್ಫರ್ ಮಾಡ್ತೇವೆ ಅಂತ ಹೇಳಿದವರು ಮತ್ತೆ ಟ್ರಾನ್ಸ್ಫರ್ ಮಾಡ್ಲಿಲ್ಲ. ಆಯ್ತು, ದಕ್ಷಿಣ ಕನ್ನಡದಲ್ಲಿ ಎಲ್ಲರೂ ಕೊರೋನಾದೊಟ್ಟಿಗೆ ಬದುಕಲಿಕ್ಕೆ ಕಲ್ತರು, ಈಗ ಯಾವುದು ತೊಂದರೆ ಇಲ್ಲ. ಈ ತೊಂದರೆ ಇಲ್ಲದ ಸಂದರ್ಭದಲ್ಲಿ ಯಾಕೆಪ್ಪ ಹೀಗೆ ದಿಢೀರ್ ಟ್ರಾನ್ಸ್ಫರ್ ಅಂತ ಒಂದು. ಮತ್ತೆ ಕೆಲವರು ದಿಢೀರ್ ಅಂತ ಹೇಳ್ತಿದ್ದಾರೆ. ಮತ್ತೆ ಇಲ್ಲಿ 13 ಡಿಸಿಗಳನ್ನು ಆಲ್ರೆಡಿ ಟ್ರಾನ್ಸ್ಫರ್ ಮಾಡ್ತಾ ಇದ್ದಾರೆ, ಅದು ಗೊಂದಲ. ಹಾಗೆ ಕಾರಣ ನಾನು ಹೇಳೋದು ವಿಫಲತೆ ಖಂಡಿತ ಇತ್ತು. ಯಾವಾಗ ಟ್ರಾನ್ಸ್ಫರ್ ಮಾಡ್ಬೇಕು ಆಗ ಮಾಡಿರ್ಲಿಲ್ಲ, ಈಗ ಮಾಡ್ತಾ ಇದ್ದಾರೆ. ಡಿಸಿಗಳು ಒಟ್ಟಾಗಿ ಟ್ರಾನ್ಸ್ಫರ್ ಮಾಡ್ತೀರಾ ಅಂದ್ರೆ ಮೇ ಬಿ ಇಟ್ಸ್ ಎ ಪೀರಿಯಡ್. ಇಷ್ಟು ಟೈಮ್ ಅಲ್ಲಿ ಇದ್ರು, ಈಗ ಎಲ್ಲಾರು ಒಮ್ಮೆಲೆ ಟ್ರಾನ್ಸ್ಫರ್ ಮಾಡ್ಬೇಕು ಅನ್ನೋದೇ ಇರಬಹುದು. ಓಕೆ, ಆಶಾ ಜಗದೀಶ್ ಅವರು ಮೇಡಮ್ ಯಾವುದೆಲ್ಲ 3 ಇಶ್ಯೂಸ್ಗೋಸ್ಕರ ಟ್ರಾನ್ಸ್ಫರ್ ಮಾಡಿದ್ರು? ಫಸ್ಟ್ ಥಿಂಗ್ ನಾನೇ ಹೇಳ್ದೆ ಅಲ್ಲ, ಅವರಿಗೆ ಒಂದು ಈಗ ಕೋವಿಡ್ ಕೇಸಸ್ ಹೆಚ್ಚಾಗ್ತಾ ಇದೆ, ಮೇ ಬಿ ಪರ್ಫಾರ್ಮೆನ್ಸ್ ಏನಾದ್ರು ಹೆಚ್ಚು ಕಡಿಮೆ ಆಯ್ತಾ ಏನ ಈಗ. ಬಿಗಿನಿಂಗ್ ವೆರಿ ಗುಡ್ ಜಾಬ್, ಚೆನ್ನಾಗಿ ಮಾಡಿ ಬಂದ್ರು. ಜನಗಳಿಗೆ ನಾವು ಸ್ವಲ್ಪ ಇದನ್ನ ಲಾಕ್ ಡೌನ್ ರಿಮೂವ್ ಮಾಡಿದ್ವಿ, ತುಂಬಾ ಎಲ್ಲ ಓಡಾಟ ಮಾಡಿಕೊಂಡು ಸ್ಪ್ರೆಡ್ ಮಾಡಿಕೊಂಡ್ರು. ಅದಕ್ಕೆ ಡಿಸಿ ಕಾರಣ ಅಂತ ಹೇಳಕ್ಕಾಗತ್ತಾ? ಇವನ್ ಜನಗಳದ್ದು ಕೂಡ ಅಷ್ಟೇ ರೆಸ್ಪಾನ್ಸಿಬಿಲಿಟಿ ಇದೆ ಅಲ್ವಾ? That is one reason. ಪರ್ಫಾರ್ಮೆನ್ಸ್ ಸರಿ ಇಲ್ಲ ಅನ್ನೋದನ್ನ ಕೆಲವ್ರ ಮನಸ್ಸಲ್ಲಿ ಇರಬಹುದು. ಅಂಡ್ ಒನ್ ಮೋರ್ ಥಿಂಗ್ ಇಸ್ ಲೈಕ್, ಅವ್ರಿಗೆ ಯಾವಾಗ ಈ ಸ್ಟೇಟ್ಮೆಂಟ್ ಅವ್ರು ಕೊಟ್ಟರು ಸರಿಯಾಗಿ ಕೊಡ್ಬೇಕಿತ್ತು. ಅವರು ಆ ಸ್ಟೇಟ್ಮೆಂಟ್ ಅಲ್ಲಿ ಹೇಳಿದ್ದಾರೆ, ಯಾರು ಇಲ್ಲಿಗಲ್ ಆಗಿ ದನಗಳನ್ನ ತಗೊಂಡು ಹೋದವ್ರ ಮೇಲೂ ನೀವೇನೂ ಮಾಡಬಾರ್ದು ಅಂತ ಹೇಳಿದ್ರೆ, ಏನು ಮಾಡಬಾರ್ದು ಏನಾಗಿದೆ? ಕಾನ್ಸ್ಟಿಟ್ಯೂಷನ್ ಅಲ್ಲಿ ಏನಿದೆ? ಸಾಗಾಟ ಮಾಡಬಾರ್ದು ಅಂತ ಇದೆ. ಬಟ್ ಸ್ಟಿಲ್ ಅದಕ್ಕೆ ಅವಕಾಶ ಕೊಟ್ಟಂಗ ಆಯ್ತಲ್ವಾ? ಸ್ಟೇಟ್ಮೆಂಟ್ ಕೊಡೋದ್ರಲ್ಲಿ ಅವರು ಬಹುಶಃ ಎಲ್ಲಿಯೋ ತಪ್ಪಿದ್ದಾರೆ, ಅದಕ್ಕೆ ಈ ತರ ಅವರಿಗೆ ಬೆದರಿಕೆ ಬಂದಿದೆ. ದಟ್ ಇಸ್ ಆಲ್ಸೋ ಒನ್ ಕಾಸ್. ಅವರನ್ನ ಟ್ರಾನ್ಸ್ಫರ್ ಮಾಡಿದ್ರೆ ಒಳ್ಳೇದು ಫಾರ್ ದ ಸೇಫ್ಟಿ ಸೇಕ್ ಅಂತ. ನಿಮ್ಗೆ ಗೊತ್ತಿದೆ, ದಕ್ಷಿಣ ಕನ್ನಡ ಜಿಲ್ಲೆನಲ್ಲಿ ಇಲ್ಲಿಯ ಹಿಂದೂ ಸಂಘಟನೆಗಳು ಎಷ್ಟು ಸ್ಟ್ರಾಂಗ್ ಇದಾರೆ ಅಂತ ನಿಮ್ಗೆ ಗೊತ್ತಿದೆ. ಎನಿಥಿಂಗ್ ಕ್ಯಾನ್ ಹ್ಯಾಪನ್ ಎನಿ ಟೈಮ್. ಯಾಕೆಂದ್ರೆ ಆ ರೀತಿ ಕೇಸಸ್ ಮೇಡಮ್ ಇಲ್ಲ ಮೇಡಮ್, ಹಾಗಾದ್ರೆ ಹಿಂದೂ ಸಂಘಟನೆಯಿಂದ ಈ ರೀತಿ ಬೆದರಿಕೆ ಬರುತ್ತೆ, ಹಾಗಾದ್ರೆ ಏನ್ ಪ್ರಶ್ನೆ ಮಾಡುತ್ತೆ ಮೇಡಮ್? ಹಿಂದೂ ಸಂಘಟನೆಗಳಿಂದ ಈ ರೀತಿ ಬೆದರಿಕೆ ಬಂತು ಅಂತ ಹೇಳಿದ್ರೆ ಒಳ್ಳೆ ಬೆಳವಣಿಗೆ ಆಗುತ್ತಾ ಅಥವಾ ಏನ್ ಬೆಳವಣಿಗೆ ತೋರಿಸುತ್ತೆ ಇದು? ರಾಂಗ್ ಡೂಯಿಂಗ್ಸ್ ಎಲ್ಲ ಇದ್ರೆ ಯಾರು ಬಿಡ್ತಾರೆ ಹೇಳಿ? ಆಲ್ ದ ಟೈಮ್ ಯು ಹ್ಯಾವ್ ಟು ಗೋ ಅಕಾರ್ಡಿಂಗ್ ಟು ದ ಮೈನಾರಿಟಿ ಅಂದ್ರೆ ಇಸ್ ಇಟ್ ಪಾಸಿಬಲ್? ಮೆಜಾರಿಟಿ ಏನ್ ಹೇಳುತ್ತೆ ಕೇಳ್ಬೇಕಲ್ಲ ಈ ದೇಶ. ಕಾನೂನು ಏನಿದೆ, ಕಾನೂನು ಪಾಲಿಸ್ಬೇಕಲ್ಲ. ಮೈನಾರಿಟಿ ಹೇಳಿದ್ದೆ ಕಟ್ಟಬೇಕು ಅನ್ನೋದಾದ್ರೆ ನಾವ್ಯಾಕಿರೋದು? ವೈ ಮೆಜಾರಿಟಿ ದೆನ್? ಓಕೆ ತಾವು ಮೇಡಮ್ ಇಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಕಾರ್ಯಕ್ರಮ ಕೂಡ ಹೋಗ್ತಾ ಇದೆ, ಅನೇಕ ಕಮೆಂಟ್ಸ್ ಗಳು ಕೂಡ ಬರ್ತಾ ಇದೆ, ಅನೇಕ ಜನರು ಕಮೆಂಟ್ ಮಾಡ್ತಾ ಇದ್ದಾರೆ, ಎಲ್ಲವೂ ಕೂಡ ನಾನು ಕೇಳ್ತೇನೆ, ಮಾತಾಡ್ತೇನೆ. ಬಿಫೋರ್ ದಟ್ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಸರ್, ನಮಸ್ತೆ. ತಮ್ಮ ಹೆಸರು ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಮ್ದು ಯಶವಂತ್ ಪೂಜಾರಿ ಪದಂಗಡಿ. ಯಶವಂತ್ ಪೂಜಾರಿ ಪದಂಗಡಿ ಅವರು, ನಮಸ್ತೆ ಸರ್. ಮಾತಾಡಿ ಸರ್. ಯಾಕೆಂದ್ರೆ ಡಿಸಿಎಂ ಇದು ಟ್ರಾನ್ಸ್ಫರ್ ಮಾಡೋದು ತುಂಬಾ ನಮ್ಗೆ ಬೇಸರ ಇದೆ. ಆದ್ರೆ ಯಾಕಂದ್ರೆ ಕೊರೋನಾದ ಟೈಮ್ ಅಲ್ಲಿ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಅವರು ಗಂಡಸರಾಗಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಅವರು ಹೆಂಗಸಾಗಿ. ಈಗ ನಮ್ಮ ಮನೆಯಲ್ಲಿ ಸಹ ಹಾಗೆ ಒಂದು ಹೆಂಗಸರು ಮನೆಯಲ್ಲಿದ್ದ ಗಂಡಸರಿಗೆ ಸ್ವಲ್ಪ ಬೆಲೆ ಕೊಟ್ಟು ಕೆಲಸ ಮಾಡ್ತಾರೆ, ಎಲ್ಲ ಧಿಕ್ಕರಿಸಿ ಮಾಡುವುದಿಲ್ಲ. ಯಾಕಂದ್ರೆ ಅವರಿಗೆ ಒಂದು ಜವಾಬ್ದಾರಿ ಉಂಟು. ಒಂದು ಮಕ್ಕಳು ಶಾಲೆಗೆ ಹೋಗುದಾ ಅಲ್ಲದ ಎಂತದ ಒಂದು ಇದರಲ್ಲಿ ಇರ್ತಾರೆ. ಒಂದು ಕಡೆಯಿಂದ ಒಂದು ಕಡೆ ಟ್ರಾನ್ಸ್ಫರ್ ಮಾಡುದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ ಹೆಂಗಸರು ಅವರಿಗೆ ಒಂದು ಯಾವುದೇ ನಿರ್ಧಾರ ತಗೊಳ್ಬೇಕಾದ್ರೆ ಒಂದು ಯಾವ ಒಂದು ಪಕ್ಷದ ಮಿನಿಸ್ಟರ್ ಅವರದ್ದು ಒಂದು ಬೆದರಿಕೆ ಉಂಟು ಅಲ್ಲ, ಏನಾದ್ರೆ ಒಂದು ಪ್ರೆಷರ್ ಉಂಟು. ಅಂತ ಸಂದರ್ಭದಲ್ಲಿ ಅವರು ಕೊರೋನಾದ ಟೈಮ್ ಅಲ್ಲಿ ಕೆಲಸ ಮಾಡ್ಲಿಕ್ಕೆ ಒಳ್ಳೆ ಕೆಲಸ ಮಾಡಿದ್ದಾರೆ. ಆದ್ರೆ ಎಂತಾದ್ರೆ ಹಿಂದೂಗಳ ಒಂದು ಪೂಜೆ ಮಾಡುವಂತ ದನ ಕರುಗಳನ್ನು ಕೊಂಡೋಗಿ ಕಟ್ಟು ಮಾಡಿ ಕೊಳ್ಳುವಾಗ ಸುಮ್ಮನೆ ಇವರು ನಿಲ್ಲಬಾರ್ದಿತ್ತು, ಸರಿಯಾದ ಇದು ಮಾಡ್ಬೇಕಿತ್ತು. ಅದಕ್ಕೆ ಸಂಘಟನೆ ಎಲ್ಲ ಹುಡುಗರು ಅದನ್ನು ಈಗ ಅವರು ಸಂಘಟನೆ ಹುಡುಗರು ಬಂದು ಅದನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಬರುವಾಗ
ಕಂಟ್ರೋಲ್ ಮಾಡ್ಲಿಕ್ಕೆ ಬರುವಾಗ ಇವರು ಒಂದು ಸ್ಟೇಟ್ಮೆಂಟ್ ಕೊಟ್ಟದ್ದು ಸರಿಯಲ್ಲ. ಅದು ಫಸ್ಟ್ ಇಂದ ಅವರು ಮಾಡಬೇಕಿತ್ತು. ಯಾಕೆ ಅವರಿಗೆ ಇಷ್ಟು ಸಪೋರ್ಟ್ ಕೊಟ್ಟದ್ದು? ಹಾಗಾದ್ರೆ ಇದು ಸಂಘಟನೆಗೆ ಒಂದು ಕೆಟ್ಟ ಹೆಸರು ಬರ್ಲಿಕ್ಕೆಲ್ಲ ಮಾಡುದು ಇವರು. ಈಗ ಸಂಘಟನೆಗೆ ಕೆಟ್ಟ ಹೆಸರು ಬರುವಂತೆ ಮಾಡಿರುವವರು ಯಾರು? ಅಲ್ಲ, ಯಾರು ಅಂತ ಯಾರಿಗೆ ನಮ್ಗೆ ಅದನ್ನು ಇಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಒಳಗಿಂದ ಒಳಗೆ ಎಂತ ಬಿಸಿಲಿನಲ್ಲಿ ಕುದೀತದೆ ಅಂತ ಯಾರಿಗೆ ಗೊತ್ತಾಗ್ತದೆ? ಈಗ ಹುಡುಗರು ಇಷ್ಟು ಎಲ್ಲ ದನಗಳನ್ನು ಅಲ್ಲಿ ಇಲ್ಲಿ ಬಂಟ್ವಾಳ ಬಾಣೆರು ಎಲ್ಲ ಕಡೆಯಲ್ಲಿ ಇಡುವುದು, ಹುಡುಗರು ಹಿಡಿತಾರೆ, ಮತ್ತೆ ಪೊಲೀಸ್ನವರು ಹೋಗ್ತಾರೆ. ಅದನ್ನು ಪೊಲೀಸ್ನವರು ಕರೆಕ್ಟ್ ಮಾಡ್ಲಿ. ಯಾಕೆ ಸಂಘಟನೆಗೆ ಅಪವಾದ ಬರ್ಲಿಕ್ಕೆ ಉಂಟಾ? ಎಸ್, ನನ್ನೇ ಹೇಳ್ತಾ ಇದಾರಲ್ಲ, ಕಾನೂನನ್ನು ಕೈಗೆತ್ತಿಕೊಳ್ಬೇಡಿ ಅನ್ನುವಂಥದ್ದು ಇಲ್ಲಿಗೆಲ್ಲ. ಅದೇ ಕಾನೂನನ್ನು ಕೈ ಎತ್ತಿಕೊಳ್ಬಾರ್ದು. ಒಂದು ಹಿಂದೂ ಮಾತೆಯನ್ನು ನಡು ರಸ್ತೆಯಲ್ಲಿ ಎಳೆದ್ರೆ ಸಹ ನಾವು ಕಾನೂನು ಕೈಗೆತ್ತಿಕೊಳ್ಬಾರ್ದು. ನಾವು ಕಣ್ಣಲ್ಲಿ ನೋಡಿ ಕೂತ್ಕೊಳ್ಬೇಕಾ ಸರ್? ಹಾಗಾದ್ರೆ ಸರ್ ವೈಟ್, ಜಿಲ್ಲಾಧಿಕಾರಿ ಅವರು ಸಿಂಧು ಬಿ ರೂಪೇಶ್ವರ್ ಅವರು ಮಹಿಳೆ ಅಲ್ವಾ? ಅವರು ಹೆಣ್ಣಲ್ವಾ? ಸರಿ, ಅವರೇ ಅಂತ ಮಹಿಳೆ. ಒಬ್ಬ ಮಹಿಳೆಗೆ ತೊಂದರೆ ಆಗುವ ಅವ್ರು ಸುಮ್ಮನೆ ಕೂತ್ಕೊಂಡದ್ದು ತಪ್ಪು ಅಂತ ಹೇಳುದು ನಾನು. ಯಾವುದೇ ಒಂದು ಕಾರಣಕ್ಕೆ ಯಾವುದೇ ಆಗ್ಲಿ, ಈಗ ಹಿಂದೂ ಅಂತ ನಾನು ಹೇಳುದಿಲ್ಲ, ಎಲ್ಲ ಮಹಿಳೆಯರಾಗ್ಲಿ ಮಹಿಳೆಯರೆಲ್ಲ ಒಂದೇ ಅಲ್ಲ. ಎಸ್, ಅದೇ ನಾವು ಕೇಳ್ತಾ ಇರುವಂತದ್ದು. ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ವರ್ ಅವರು ಕೂಡ ಮಹಿಳೆ. ಯಾಕೆ ಅವರಿಗೋಸ್ಕರ ಇಂತಹ ಒಂದು ಆಪಾದನೆ, ಇಂತಹ ಒಂದು ಹತ್ಯೆ ಮಾಡುವಂತಹ ಪ್ರಚೋದನೆ ವಿಚಾರದ ಬಗ್ಗೆ ತಾವು ಕೂಡ ಮಾತಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ಎಸ್, ತಮ್ಮ ಅಭಿವ್ಯಕ್ತಿ ಸ್ವಾತಂತ್ರ್ಯ. ಎಸ್, ಆಶಾ ಜಗದೀಶ್ ಅವರು ಆಗ್ಲೇ ತಾವು ಒಂದು ಮಾತು ಹೇಳ್ತಾ ಇದ್ರಿ, ಟೀಮ್ ವರ್ಕ್ ಬಗ್ಗೆ ಹೇಳ್ತಾ ಇದ್ರಿ. ಎಲ್ಲವೂ ಕೂಡ ಪರ್ಫಾರ್ಮೆನ್ಸ್ ಮೇಲೆ ಡಿಪೆಂಡ್ ಆಗಿರುತ್ತೆ, ಟೀಮ್ ವರ್ಕ್ ಅನ್ನುವಂಥದ್ದು ಇದ್ದೇ ಇರುತ್ತೆ ಅನ್ನುವಂಥದ್ದು. ಎಸ್ ಮೇಡಮ್, ಟೀಮ್ ವರ್ಕ್ ಆದ್ರೆ ಯಾಕೆ ಏಕಾಏಕಿ ಜಿಲ್ಲಾಧಿಕಾರಿಗಳು ಟ್ರಾನ್ಸ್ಫರ್ ಆಗ್ತಾರೆ? ಒಬ್ರು ಕರೆ ಮಾಡಿ ಹೇಳಿದಂತಹ ವ್ಯಕ್ತಿ, ಈಗ ತಾನೇ ಕರೆ ಮಾಡಿದ್ರೆ, ಅವ್ರು ಕೂಡ ಹೇಳುವಂತಹ ವ್ಯಕ್ತಿ ಯಾವ ರೀತಿ ಅಂತ ಹೇಳಿದ್ರೆ ಹೆಂಗಸಾಗಿರ್ತಾರೆ. ಸೊ ಅವರಿಗೆ ಇತರ ಅಧಿಕಾರಿ ವರ್ಗದವರನ್ನ ಒಟ್ಟಿನ ಜೊತೆಯಲ್ಲಿ ಕರ್ಕೊಂಡು ಹೋಗ್ಬೇಕಾಗುತ್ತೆ. ಅವ್ರು ಏನ್ ಹೇಳ್ತಾರೆ, ಯಾವುದು ಸರಿ ಯಾವುದು ತಪ್ಪು ಎಲ್ಲವನ್ನು ಕೂಡ ನಾವು ಅನುಕರಣೆ ಮಾಡಬೇಕಾಗುತ್ತೆ, ಅನುಸರಿಸಬೇಕಾಗುತ್ತೆ. ಏಕಾಏಕಿ ಆಕ್ಷನ್ ತಗೊಳ್ಳಿಕ್ಕೆ ಆಗಲ್ಲ ಅನ್ನುವಂಥದ್ದು. ಕೇವಲ DC ಅವರನ್ನು ಟ್ರಾನ್ಸ್ಫರ್ ಮಾಡುವಂತಹ ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು. ಹಾಗಾದ್ರೆ ಎಲ್ಲಾ ವಿಫಲತೆ, ಎಲ್ಲ ಆಗಿರುವಂತಹ ಫೇಲ್ಯೂರ್ DC ಅವರೇ ನೇರ ಹೊಣೆ ಆಗ್ತಾರಾ? ಉಳಿದಿರುವಂತಹ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ಅನ್ನೋಂಥ ಪ್ರಶ್ನೆ ಬರುತ್ತೆ ಅಲ್ವಾ? ತಮ್ಗೆ ಗೊತ್ತಿದೆ ಸರ್ಕಾರ ವ್ಯವಸ್ಥೆ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು, ಅಧಿಕಾರಿ ವರ್ಗದವರು ಯಾವ ರೀತಿ ಇರ್ತಾರೆ, ಯಾವ ರೀತಿ ಕೆಲಸ ಮಾಡಬೇಕು ಅನ್ನುವಂಥದ್ದು. ತಾವು ಹೇಳಿದಂತ ಟೀಮ್ ವರ್ಕ್ ಬೇಕೇ ಬೇಕು, ಕೋಆರ್ಡಿನೇಷನ್ ಬೇಕೇ ಬೇಕು. ಎಲ್ಲವೂ ಕೂಡ ಇದ್ದಾಗ ಮಾತ್ರ ಕರೆಕ್ಟ್ ಆಗಿರುವಂತಹ ಸೊಲ್ಯೂಷನ್ ಸಿಗುತ್ತೆ. ಆದ್ರೆ ಏಕಾಏಕಿ ಯಾರೋ ಮಾಡಿದಂತಹ ತಪ್ಪಿಗೆ DC ಅವರ ತಲೆದಂಡ ಆಗ್ತಾ ಇದೆಯಾ, ಹೇಗೆ? ನಾಟ್ ಎಟ್ ಆಲ್. ಈಗಾಗ್ಲೇ ನೋಡಿ, ಆಗ್ಲೇ ಹೇಳಿದ್ರು 13 ಜನನ ಕೂಡ ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಅಂತ. ಇಟ್ಸ್ ಅ ಪೀರಿಯಡ್, ಇಷ್ಟು ಸಮಯ ಒಬ್ರು ಇರ್ಬೇಕು ಅಂತ ಇರ್ತದೆ, ಆಮೇಲೆ ಅವ್ರಿಗೆ ಟ್ರಾನ್ಸ್ಫರ್ ಕೊಡ್ಲೇಬೇಕು. ಇಲ್ಲಿ ಬೇಕಾದಂತ ವಿಚಾರಗಳಿಗೆ ಇನ್ನಷ್ಟು ಬೇರೆ ರೀತಿಯ ಒಂದು ಟ್ಯಾಲೆಂಟ್ಸ್ ಬೇಕಾಗುತ್ತೆ, ಸ್ಕಿಲ್ಸ್ ಬೇಕಾಗತ್ತೆ. ವರ್ಕಿಂಗ್ ಲೈಕ್ ಅ ಡಾಂಕಿ ಇಸ್ ಡಿಫರೆಂಟ್, ವರ್ಕಿಂಗ್ ಸ್ಮಾರ್ಟ್ ಇಸ್ ಅನದರ್ ಟೈಮ್. ಅದಕ್ಕೆ ಒಬ್ಬೊಬ್ಬರಿಂದ ಒಬ್ಬೊಬ್ರು ಚೇಂಜಸ್ ಇರುತ್ತೆ. ಯಾವ ರೀತಿಯಲ್ಲಿ ಅವರು ಅವರ ಸ್ಕಿಲ್ಸ್ ನ ನೋಡಿರ್ತಾರೆ ಗವರ್ಮೆಂಟ್ ಅಲ್ಲಿ, ಅವರನ್ನು ನೋಡಿಕೊಂಡು ಇವರನ್ನ ಅಪಾಯಿಂಟ್ ಮಾಡಿದ್ರೆ ನಾವು ಹೇಗಿರ್ಬಹುದು, ಈ ಸಿಟಿಲಿ ಹೇಗ್ ಮಾಡಬಹುದು, ಈ ರೀತಿ ಸ್ಟ್ರಾಟಜಿಸ್ ಎಲ್ಲ ಇರುತ್ತೆ. ಇದನ್ನೇ ಒಂದ್ ಕಾರಣ ಇಟ್ಕೊಂಡ್ಬಿಟ್ಟು DC ಅವ್ರನ್ನ ಹೆಂಗೆ ಅಂತ ಹೇಳೋದು ನಂಗೆ ತಪ್ಪು ಅಂತ ಕಾಣುತ್ತೆ ನನ್ಗೆ. ಎವ್ರಿವೇರ್ ಇಟ್ಸ್ ಹ್ಯಾಪನಿಂಗ್. ನಾವು ಈಗ ಎಲ್ಲ ಕಡೆ ಟ್ರಾನ್ಸ್ಫರ್ ಮಾಡ್ತೀರಾ DC ಗಳನ್ನ. ಮೇಡಮ್, ಸೇಫ್ಟಿ ಬಗ್ಗೆ ತಾವು ಹೇಳಿದ್ರಿ, ಸೇಫ್ಟಿಯ ವಿಚಾರದ ಬಗ್ಗೆ ತಾವು ಏನ್ ಹೇಳಿದ್ರಿ? ಸೇಫ್ಟಿ ಇಲ್ಲ, ಅದಕ್ಕೋಸ್ಕರ ಟ್ರಾನ್ಸ್ಫರ್ ಮಾಡಿರಬಹುದು ಅನ್ನುವಂಥದ್ದು. ಹಾಗಾದ್ರೆ ಅನೇಕ ಕಮೆಂಟ್ಸ್ ಮೇ ಬಿ ಎಸ್, ಸೋಷಿಯಲ್ ಮೀಡಿಯಾಗಳಲ್ಲಿ ಕಾರ್ಯಕ್ರಮ ಹೋಗ್ತಾ ಇದೆ. ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಜನರು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಕಮೆಂಟ್ ಮೂಲಕ ವ್ಯಕ್ತಪಡಿಸ್ತಾ ಇದ್ದಾರೆ. ಒಬ್ರು ಮನ್ಸೂರ್ ಅನ್ನುವಂತಹ ವ್ಯಕ್ತಿ ಕೇಳ್ತಾ ಇದ್ದಾರೆ, ಹಾಗಾದ್ರೆ ಈ DCಗೆ ಸೇಫ್ಟಿ ಇಲ್ಲ ಅಂತ ಹೇಳಿದ್ರೆ ಮುಂದೆ ಬರುವಂತಹ DCಯ ಕಥೆ ಏನು ಅನ್ನುವಂತಹ ಮಾತನ್ನ ಅವ್ರು ಕೇಳ್ತಾ ಇದ್ದಾರೆ. ಏನ್ ಹೇಳ್ತೀರಾ? ಆತರ ಏನಿಲ್ಲ ನೋಡಿ, ನಾವು ನಡ್ಕೊಳ್ಳೋದ್ರ ಮೇಲೆ ಇರುತ್ತೆ. ಈಗ ಇಷ್ಟು ಸಮಯ ಈ DC ಅವರು ಇದ್ರು, ಇವ್ರಿಗೆ ಏನಾದ್ರು ಪ್ರಾಬ್ಲಮ್ ಆಯ್ತು ಅಥವಾ ಯಾರಾದ್ರೂ ಏನಾದ್ರು ಮಾಡಿದ್ರ? ಏನಿಲ್ಲ ಅಲ್ಲ. ಓನ್ಲಿ ಒಂದು ಇಲ್ಲೀಗಲ್ ಆಗಿ ಕೊಂಡೋಗೋ ದನಗಳನ್ನು ಯಾರು ಅದನ್ನು ಕೂಡ ತಡಿಬಾರದು. ಅವರೇನಾದ್ರು ಅವರ ಮೇಲೆ ಆಕ್ರಮಣ ಮಾಡಿದ್ರೆ ನಾವು ಅವರಿಗೆ ಶಿಕ್ಷೆ ಕೊಡ್ತೀವಿ ಅಂತ ಹೇಳುವಾಗ ತಪ್ಪಾಗ್ತದಲ್ವಾ? ಇಲ್ಲಿಗಲ್ ಆಗಿ ಕೊಂಡೋಗ್ತಾರೆ ಅಂತ ಹೇಳಿದ್ರೆ ನೀವು ಮೊದಲು ಕೊಡ್ಬೇಕಿತ್ತು ಸ್ಟೇಟ್ಮೆಂಟ್. ಅವರು ಇಲ್ಲಿಗಲ್ ಆಗಿ ದನಗಳನ್ನು ಸಾಗಾಟ ಮಾಡಿದ್ರೆ ಅವರಿಗೆ ನಾವು ಶಿಕ್ಷೆ ಕೊಡ್ತೀವಿ ಅನ್ನೋದನ್ನ ಸ್ಟೇಟ್ಮೆಂಟ್ ಹಾಕ್ಬೇಕಿತ್ತು ಅವರು. ಆ ಸ್ಟೇಟ್ಮೆಂಟ್ ಯಾಕೆ ಹೇಳಲಿಲ್ಲ ಅವರು? ಅಲ್ಲಿ ತಪ್ಪಿದ್ರು ಅಂತ ಅಂದ್ಕೊಳ್ತೀನಿ ನಾನು. ಓಕೆ, ಇಲ್ಲಿಗಲ್ ಆಗಿ ಯಾವುದೇ ರೀತಿಯಿಂದ ಕೆಲಸ ಮಾಡಬಾರ್ದು ಅನ್ನುವಂತ ಮಾತನ್ನ ಅವರು ಹೇಳಿದ್ದಾರೆ. ಈಗ ಕೋಣಗಳನ್ನ ಕಡಿಯೋದು ಅಂತ ಹೇಳಿ ಸರ್ಕಾರವೇ ಏನ್ ಪರ್ಮಿಷನ್ ಕೊಟ್ಕೊಂಡಿದೆ ಮೊದ್ಲಿಂದ ಸಹ, ಯಾವ ಕಾಲ 60 ವರ್ಷದಿಂದ ಕೊಟ್ಕೊಂಡು ಬಂದಿದೆ. ಅದು ಇವಾಗ್ಲೂ ಕೂಡ ರನ್ನಿಂಗ್ ಅಲ್ಲೇ ಇದೆ. ಯಾಕೆ ರನ್ನಿಂಗ್ ಅಲ್ಲಿ ಇದೆ? ಕಾರಣ ಎಷ್ಟು ಮೆಜಾರಿಟಿ ಆಫ್ ದ ಪೀಪಲ್ ಹಾರ್ಲಿಕ್ಕೆ ಬರ್ತಾರೆ ನಿಲ್ಲಿಸ್ತೀವಿ ಅಂತ ಹೇಳಿದ್ರೆ. ಗೋವಿನ ಬಗ್ಗೆ ಏನು ಇಂಪಾರ್ಟೆನ್ಸ್ ಇದೆ, ಅದರಿಂದ ಏನೇನ್ ಸಿಗುತ್ತೆ ಯಾರಿಗೂ ಬೇಕಾಗಿಲ್ಲ. ವಿ ಹ್ಯಾವ್ ಟು ಎಜುಕೇಟ್ ದೆಮ್. ಅದರಿಂದ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಂತ ಒಂದು ಗೋವಿನ ಹೀಗೆ ಮಾಡ್ತಾರೆ ಅನ್ನುವಾಗ ಗೊತ್ತಿರೋಕೆ ರೋಷ ಬರ್ತದೆ. ಒಂದ್ ವಿಷಯ ಹೇಳ್ತೀನಿ, ಹಾಗೆ ಬೇರೆ ಪ್ರಾಣಿಗಳು ಪ್ರಾಣಿ ಅಲ್ವಾ ಅಂತ ಪ್ರಶ್ನೆ ಹಾಕಿದ್ದಾರೆ. ನಾನೊಂದು ಮಾತು ಕೇಳ್ತೀನಿ, ಇಷ್ಟು ಮೆಟಲ್ಸ್ ಇದೆ, ಅದ್ರಲ್ಲೂ ತುಂಬಾ ಶೈನಿಂಗ್ ಮೆಟಲ್ಸ್ ಇದೆ, ನೀವು ಗೋಲ್ಡ್ ಯಾಕೆ ಆಫ್ ಮಾಡ್ತೀರಾ? ಗೋಲ್ಡ್ ಮಾತ್ರ ಕಾಸ್ಟ್ಲಿ, ಗೋಲ್ಡ್ ಯಾಕೆ ಆಫ್ ಮಾಡ್ತೀರಾ? ಓಕೆ ರೈಟ್ ಮೇಡಮ್. ಪ್ರಸನ್ನ ರವಿ ಅವರು ಏನ್ ಹೇಳ್ತೀರಾ ಮೇಡಮ್? ಎಸ್, ಪ್ರಸನ್ನ ರವಿ ಅವರು.
ಒಂದು ಮಹಿಳೆಯಾಗಿ ಗೋವಿನ ಬಗ್ಗೆ ಎಲ್ರಿಗೂ ಗೌರವ ಇರುವಂತವ್ರೆ, ಹಿಂದೂ ಆಗ್ಲಿ ಕ್ರಿಶ್ಚಿಯನ್ ಆಗಿ ಮುಸ್ಲಿಂ ಆಗಿ ಗೋವಿನ ಬಗ್ಗೆ ಗೌರವ ಇರುವವರು. ಆದ್ರೆ ನನ್ನದೊಂದು ಪ್ರಶ್ನೆ, ಇಲ್ಲಿ ಗೋವಿನ ಈ ಒಂದು ಸಾಗಾಟ ಪ್ರಸನ್ನ ರವಿ ಹಾಗಾದ್ರೆ ಓಕೆ ಈ ನಾವು ಚರ್ಚೆಯನ್ನ ನಾವು ನೋಡಿದಾಗ ಹಾಗಾದ್ರೆ DC ಅವರ ಟ್ರಾನ್ಸ್ಫರ್ಗೆ ಕೇವಲ ಒಂದೇ ಒಂದು ಅವರ ಹೇಳಿಕೆ ಕಾರಣವಾಗುತ್ತೆ ಅನ್ನುವಂತ ಪ್ರಶ್ನೆ ಬರುತ್ತೆ ನನ್ನ ತಲೆಯಲ್ಲಿ. ಈಗ ಎಲ್ಲರೂ ವಾದ ವಿವಾದಗಳನ್ನ ನೋಡಿದಾಗ ನಾನು ಕೇಳ್ತಾ ಇರುವಂತದ್ದು ಇಲ್ಲ, ನನಗೆ ಎಲ್ಲರ ವಾದ ವಿವಾದಕ್ಕೆ ಅಂತ ಹೇಳುವಾಗ ಈಗ ಒಂದು ವಿಶ್ವ ಹಿಂದೂ ಪರಿಷತ್ತಲ್ಲಿ ಜವಾಬ್ದಾರಿಯುತವಾಗಿ ಹುದ್ದೆಯಲ್ಲಿರುವ ಆಶಾಕ ಇದೊಂದು ಸ್ಟೇಟ್ಮೆಂಟ್ ಇಂದ ಅವರ ಸೇಫ್ಟಿಗೋಸ್ಕರ ಟ್ರಾನ್ಸ್ಫರ್ ಮಾಡಿರ್ತಾರೆ ಅಂತ ಹೇಳುವಾಗ ಅದನ್ನು ಸತ್ಯ. ಆಶಾಕ ಕೇಳಿ ನೀವು ಮಾತಾಡುವಾಗ ಏನ್ ನಾನು ಫುಲ್ ಮಾತಾಡುದು ಕೇಳಿ, ಆಗ ನನಗೂ ಗೊಂದಲ ಆಗ್ತಾ ಉಂಟು ಇದ್ರಲ್ಲಿ ಏನು ಅಂತ. ನಮ್ಮದೇ ಸರ್ಕಾರ, ನಮ್ಮದೇ ಸೆಂಟ್ರಲ್ ಅಲ್ಲಿ ಇರುದು, ನಮ್ಮದೇ ಸ್ಟೇಟ್ ಅಲ್ಲಿ ಇರುದು, ನಮ್ಮದೇ ಇಲ್ಲಿ ನಗರಾಡಳಿತ ಇರುವಾಗ ನಾವ್ ಇದನ್ನು ನಿಲ್ಲಿಸ್ಬೇಕು, ಖಾಲಿ ಜಿಲ್ಲಾಧಿಕಾರಿಗಳಿಗೆ ಅಲ್ಲ. ನಮಗೂ ಭಾರಿ ಆಸೆ ಇತ್ತು, ಮೊದ್ಲು ನಮ್ಗೆ ಒಂದು ಗೊಂದಲ ಇತ್ತು, ನಮ್ಮ ಸರ್ಕಾರ ಇರದ ಕಾರಣ ಈ ಗೋ ಹತ್ಯೆ ನಿಷೇಧ ತರ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಆದ್ರೆ ಮೂರು ನಮ್ಮದೇ ಇರುವಾಗ ಭಾರಿ ಖುಷಿ ಪಟ್ಟೆವು. ಆದ್ರೂ ಸಹ ಎಲ್ಲಿವರೆಗೆ ಮುಟ್ಟಿದೆ ಅಂದ್ರೆ ನಮ್ಮದೇ ಸಂಘಟನೆ ಹುಡುಗರು ಹೋಗಿ ಮನವಿ ಕೊಡುವಂತ ಪರಿಸ್ಥಿತಿ ಜಿಲ್ಲಾಧಿಕಾರಿ ಅವರಿಗೆ. ಯಾಕೆಂದ್ರೆ ನಿಲ್ಲಿಸಿ ಇದನ್ನಂತ, ನಮ್ಮ ಸರ್ಕಾರ ಯಾಕೆ ಇರುವುದು, ಎಲ್ಲಿ ಎಡವಿದೆ, ಯಾಕೆ ಇದನ್ನು ಕಾನೂನಾಗಿ ಬಲಿಷ್ಠವಾಗಿ ಮಾಡಬಾರದು. ಖಾಲಿ ಜಿಲ್ಲಾಧಿಕಾರಿ ಅವರೊಂದು ಸ್ಟೇಟ್ಮೆಂಟ್ ನೋಡುವ ಬದಲು ಈ ಕಾನೂನು ಬಲಿಷ್ಠ ಮಾಡ್ತಿದ್ರೆ ಈ ಗೋ ಸಾಗಾಣಿಕೆ ನಿಲ್ತದಾ? ಯಾಕೆಂದ್ರೆ ಒಂದು ಜಿಲ್ಲಾಧಿಕಾರಿ ಮಾತಾಡುವಾಗ ಎಲ್ಲಾ ಸಮಾಜವನ್ನು ನೋಡ್ಕೊಂಡು ಮಾತಾಡ್ಬೇಕಾಗ್ತದೆ. ಅವರಿಗೆ ಪನಿಷ್ಮೆಂಟ್ ಕೊಡ್ಬೇಕು, ಇವರನ್ನು ನಿಲ್ಲಿಸ್ಬೇಕು. ಅವರನ್ನು ಹೊಡೀರಿ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಬಡೀರಿ ಅಂತ ಹೇಳಿ ಇಲ್ಲ. ಅವರು ಸ್ಟೇಟ್ಮೆಂಟ್ ಕೊಡುವಾಗ ಸಮಾಜಕ್ಕೆ ಏನಾದ್ರು ಅನಾಹುತ ಬರಬಾರದು ಅಂತ ನೋಡ್ಕೊಳ್ಬೇಕು. ನಮ್ಮ ಸರ್ಕಾರ ಇರುವಾಗ ನಾವು ಯಾರಿಗೆ ಹೆದರ್ಬೇಕು? ಇಷ್ಟೆಲ್ಲ ನಾವು ನಿಷೇಧ ಕಾನೂನು ತರ್ತಿದ್ದೇವೆ, ಈ ಗೋ ಹತ್ಯೆಯನ್ನು ಕಠಿಣವಾಗಿ ಯಾಕೆ ಕ್ರಮ ಕೈಗೊಳ್ಳಬಾರದು? ಇದೆಲ್ಲ ಯಾಕೆ ಬೇಕು? ಒಂದು ಸ್ಟೇಟ್ಮೆಂಟ್ ಕೊಟ್ಟಾಗ ಕೂಡಲೇ ಒಬ್ಬರನ್ನು ಟ್ರಾನ್ಸ್ಫರ್ ಮಾಡುದು ಅದಲ್ಲ. ನಿಮ್ಗೆ ಏನಿಲ್ಲಿ ನಿಲ್ಲಿಸ್ಲಿಕ್ಕೆ ಆಗ್ತದೆ ನಿಲ್ಲಿಸ್ಬೇಕು ನಾವು, ಅದು ನಮ್ಮ ಪವರ್. ಎಲ್ಲ ಸರ್ಕಾರ ನಮ್ದು ಉಂಟು, ನಮಗೂ ಬೇಸರ ಆಗ್ತಾ ಉಂಟು. ನಾನು ಮೊದ್ಲು ಅದ್ಲೇ ಸಂಘಟನೆ ನಾನ್ ಎಲ್ಲ ಹೋರಾಟ ಮಾಡಿದವಳು, ದನ ಅಂತ ಹೇಳುವಾಗ ಪೂಜೆ ಮಾಡುವವರು. ನಮ್ಗೆ ಇದು ಇನ್ನೂ ಸಹ ನಮ್ಗೆ ಇಲ್ಲಿ ದನವದು ಒಂದು ಸಾಗಾಟ ನಿಲ್ಲಿಸ್ಲಿಕ್ಕೆ ಆಗುದಿಲ್ಲ ಹೇಳುವಾಗ ಯಾರ ವೈಫಲ್ಯ? ಇವರು ಹೇಳ್ತಾರೆ ಕೂತು ಎಲ್ರೂ ನಾವು ಮಾತಾಡ್ಬೇಕು ಅಂತ. ಯಾವ್ದ್ರೆ ಕೊರೋನಾ ಇದ್ರಲ್ಲಿ ಜಿಲ್ಲಾಧಿಕಾರಿ ಇದ್ರಲ್ಲಿ ಸಹ ಎಲ್ರು ಕೂತು ಮಾತಾಡಿ ಜವಾಬ್ದಾರಿ ತಗೊಳ್ಳಿ ಅಲ್ಲ. ಇಲ್ಲಿ MP ಇದ್ದಾರೆ, MLA ಗಳಿದ್ದಾರೆ, ಉಸ್ತುವಾರಿ ಸಚಿವರಿದ್ದಾರೆ, ಜಿಲ್ಲಾಧಿಕಾರಿ ಇದ್ದಾರೆ. ಗೋ ಕಳ್ಳ ಸಾಗಾಣಿಕೆ ಬಗ್ಗೆ ಕೂತು ಅವರು ಡಿಸ್ಕಸ್ ಮಾಡಿ ಯಾವ್ದೊಂದ್ರು ಜವಾಬ್ದಾರಿ ತೆಗೀರಿ. ಈಗ ಯಾಕೆ ಜಿಲ್ಲಾಧಿಕಾರಿಗೆ ಒಬ್ಬರಿಗೆ ಬ್ಲೇಮ್ ಮಾಡ್ತಾ ಇದ್ದೇವೆ? ನಾವು ಎಲ್ಲರೂ ಇದನ್ನು ಶಾಮೀಲಾಗಿದ್ದೇವೆ. ನೋಡಿ, ಸರ್ಕಾರ ಇದೆ, ನಾವ್ ಅದ್ ನಿಲ್ಲಿಸಬಹುದು, ಎಲ್ಲವೂ ಸರಿ. ಆದ್ರೆ ಇದನ್ ಮಾಡ್ಲಿಕ್ಕೆ ಅಂತ ಹೋದಾಗ ಏನ್ ನಡೀತು ಅಂತ ನೆನಪಿದ್ಯಾ ನಮ್ಗೆ? ಇಡೀ ದೇಶದಲ್ಲಿ ನಾವು ದಲಿತರು ಮತ್ತೆ ತಿನ್ನೋರು ಮತ್ತೆ ಯಾರು ಅಂತ ಇಲ್ಲ, ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಕ್ರಿಶ್ಚಿಯನ್ ಆಗಿ ಎಲ್ಲರೂ ಸಹ ತುಂಬಾ ಜನ ತಿನ್ನೋರು ಇದ್ದಾರೆ. ಆ ತಿನ್ನೋರು ಎಲ್ಲರೂ ಒಂದು ಪಾರ್ಟಿಯಾಗಿ ನಿಂತ್ಕೊಂಡ್ರು, ತಿನ್ನದಿದ್ದವರು ಒಂದು ಪಾರ್ಟಿಯಾಗಿ ನಿಂತ್ಕೊಂಡ್ರು. ಅಲ್ಲಿ ಮೆಜಾರಿಟಿ ಜನ ಹಾಗೆ ನಿಂತ್ಕೊಂಡ್ರು ಗಲಾಟೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು ಸರ್ಕಾರ? ಅವಾಗ ವಿ ಹ್ಯಾವ್ ಟು ಟೇಕ್ ಟೈಮ್, ವಿ ಹ್ಯಾವ್ ಟು ಎಜುಕೇಟ್ ದೆಮ್. ಅವ್ರನ್ನ ಒಂದು ದಾರಿಗೆ ತರಬೇಕು, ಅವ್ರಿಗೆ ಬುದ್ಧಿ ಹೇಳ್ಬೇಕು, ಆಮೇಲೆ ಕಾನೂನಾಗಿ ಪರಿವರ್ತನೆ ಆಗಿ ಬರ್ಬೇಕು, ಸ್ಟ್ರಿಕ್ಟ್ ಆಗ್ಬೇಕು, ಆ ನಂತರ ನಿಲ್ಲಿಸ್ಬೇಕು. ಅಲ್ಲಿ ತನಕ ಮಾಡೋದು ಕಷ್ಟ ಇದೆ. ಇಡೀ ದೇಶ ಎದ್ ನಿಂತಿದೆ, ಗೊತ್ತಿಲ್ವಾ ನಮ್ಗೆ? ಅದು ಸುಲಭ ಇಲ್ಲ. ಆದ್ರೆ ಜವಾಬ್ದಾರಿಯಲ್ಲಿ ಕುತ್ಕೊಂಡಿದ್ದಂತವ್ರು ಈ ರೀತಿ ಸ್ಟೇಟ್ಮೆಂಟ್ ಕೊಡುವಾಗ ತಮ್ಮ ನ್ಯಾಚುರಲಿ ಪ್ರವೋಕ್ ಆಗ್ತಾರೆ. ನಮಗೂ ಸಹ ನಮ್ಮ ಗೋವಿನ ಎಷ್ಟು ಇಂಪಾರ್ಟೆನ್ಸ್ ನಮ್ಗೆ ಗೊತ್ತಿಲ್ವಾ? ದೇವ್ರು ಅಂತ ಪೂಜೆ ಮಾಡ್ತೀವಿ, ಹೌದು. ಅಷ್ಟಲ್ಲದೆ ಅದ್ರ ಉಪಯೋಗಗಳು ಎಷ್ಟಿದೆ. ಒಂದು ಗೋ ಸತ್ರು ಕೂಡ, ಒಂದು ದನ ಸತ್ರು ಕೂಡ ಅದು ಹುಳಿ ಹಾಕಿ 1 ವರ್ಷ ಆದ್ಮೇಲೆ ನೀವು ಅದನ್ನ ಹೊರಗೆ ತೆಗಿದ್ರೆ 1 ಎಕರೆಗೆ ಜಮೀನ್ಗೆ ಮೆನ್ಯೂರ್ ಆಗೋಷ್ಟು ಅದ್ರಲ್ಲಿ ಸಿಗ್ತದೆ ನಮ್ಗೆ. ಹಾಗಿದ್ಮೇಲೆ ಯಾಕೆ ನಾವು ಅದನ್ನ ಹಾಳು ಮಾಡ್ತಿದೀವಿ? ಅದಕ್ಕೆ ನಾನು ಮೆಟಲ್ಸ್ ಬಗ್ಗೆ ಹೇಳಿದೆ. ಬರ್ತೇನೆ. ಈಗ ಒಂದು ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ. ನಮಸ್ತೆ ಸರ್, ತಮ್ಮ ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ನಾನು ಹೊಸ್ಮಾರಿಂದ ಮಾತಾಡೋದು. ಹೊಸ್ಮಾರಿಂದ? ಎಲ್ಲಿ ಬರುತ್ತೆ ಹೊಸ್ಮಾರ್ ಅಂತ ಹೇಳಿದ್ರೆ? ಹೊಸ್ಮಾರ್ ಕಾರ್ಕಳ ತಾಲೂಕು. ಓಕೆ, ನಮಸ್ತೆ ಸರ್, ಮಾತಾಡಿ ತಮ್ಮ ಪ್ರಶ್ನೆ. ಎಸ್, ಮಾತಾಡಿ ಸರ್. ತಮ್ಮ ಅದೇ ಇದು ಟ್ರಾನ್ಸ್ಫರ್ ಬಗ್ಗೆ ಒಪಿನಿಯನ್ಸ್ ಹಾಕೋದು ನೋಡ್ತಾ ಇದ್ದೆ. ಇಬ್ರು ಪ್ಯಾನಲಿಸ್ಟ್ ಅವರು. ಫಸ್ಟ್ ಆಫ್ ಆಲ್ ಐ ವಾಂಟೆಡ್ ಟು ಟೆಲ್ ಇಸ್ ಪಾಲಿಟಿಕ್ಸ್ ಮತ್ತೆ ಬ್ಯೂರೋಕ್ರಸಿ, ಇಟ್ ಇಸ್ ಲೈಕ್ ಪ್ಯಾರಲಲ್ ಪ್ರಾಸೆಸ್. ಎಸ್, the transfer order comes from principal secretary. ಇಲ್ಲಿ ಪಾಲಿಟಿಷಿಯನ್ಸ್ ಇದು ಇನ್ವಾಲ್ವ್ಮೆಂಟ್ ಯಾರು ಏನು ಕೈಕಾಲ್ ಮೇಲೆ ಮಾಡಿದ್ರೆ ಸಹ ಯಾವ ಪಾಲಿಟಿಷಿಯನ್ಸ್ ಗೆ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುದಿಲ್ಲ. ದಿಸ್ ಇಸ್ ಅ ಪ್ರಾಸೆಸ್ ವಿಚ್ ಇಸ್ ಪಾರ್ಟ್ ಆಫ್ ದ ಗವರ್ನೆನ್ಸ್. ಓಕೆ. Politicians are just people's representative. They can send recommendations ಅಷ್ಟೇ. ಸೊ ಈ ತರ ಪ್ರಾಸೆಸ್ ಡಿಫೈನ್ ಆಗಿರುವಾಗ ನಮ್ದು ಕಾನ್ಸ್ಟಿಟ್ಯೂಷನ್ ಅಲ್ಲಿ
ಯಾವ ಪೊಲಿಟಿಷಿಯನ್ಸ್ಗೂ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಪ್ರಿನ್ಸಿಪಲ್ ಸೆಕ್ರೆಟರಿ ಡಿಸಿಷನ್. ಅಂಡ್ ಮೋರ್ ಓವರ್ Sindhu Rupesh, she is going to a better position where she will be a director of ECDS. Sir, okay, very beautifully. From any people representative ಅವರಿಗೆ ಇದು ಲಿಂಕೇ ಬರೋದಿಲ್ಲ. ಸರ್ ತಮ್ಮ ಹೆಸರೇನು ಹೇಳಿದ್ರಿ ಸರ್? ನಾನು ಸಂದೀಪ್ ಅಂತ. ಓಕೆ, ವೆರಿ ಬ್ಯೂಟಿಫುಲಿ ತಾವು ಹೇಳಿರುವಂತಹ ಮಾತುಗಳು. ಎಸ್, ನನ್ಗೊಂದು ಪ್ರಶ್ನೆ ಇದೆ ಈ ಸಂದರ್ಭ. ನನ್ನ ಒಂದು ಪ್ರಶ್ನೆ ಯಾವ ರೀತಿ ಅಂತ ಹೇಳಿದ್ರೆ, ತಾವು ಹೇಳಿದ್ರಿ DC ಅವರ ವರ್ಗಾವಣೆಯ ಬಗ್ಗೆ ಯಾವುದೇ ರೀತಿಯ ಪೊಲಿಟಿಕಲ್ ಪಾರ್ಟೀಸ್ ಆಗ್ಬೋದು ಅಥವಾ ಯಾವುದೇ ರೀತಿಯ ಪೊಲಿಟಿಕಲ್ ಪರ್ಸನ್ ಆಗಿರ್ಬೋದು ಈ ರೀತಿಯ ಕ್ರಮ ತೆಗೆದುಕೊಳ್ಳುವಂತಹ ಚಾನ್ಸಸ್ ಇಲ್ಲ ಅನ್ನುವಂಥದ್ದು. ಆದ್ರೆ ಈ ಹಿಂದೆ ತಮ್ಗೆ ಗೊತ್ತಿರ್ಬೋದು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೇ ಸಸಿಕಾಂತ್ ಸೆಂಥಿಲ್ ಅನ್ನುವಂತಹ DC ಅವರು ಅಲ್ವಾ, ಅವರು ಯಾವ ರೀತಿ ರಿಸೈನ್ ಮಾಡ್ಕೊಂಡು ಹೋದ್ರು, ಆ ಸಂದರ್ಭ ಅವರು ಹೇಳಿರುವಂತಹ ಮಾತುಗಳು ಯಾವ ರೀತಿ ಆಗ್ತಾ ಇದೆ ಅಂತ ಅವರು ಹೇಳಿದ್ರು ಅಲ್ವಾ. ಇದೆಲ್ಲ ಒಟ್ಟು ನೋಡಿದಾಗ ತಾವು ಹೇಳಿದಂತಹ ಒಂದು ಲೆವೆಲ್ ಏನಿದೆ, ಅಂದ್ರೆ ಚೌಕಟ್ಟು ಏನಿದೆ, ತಾವು ಹೇಳಿದಂತಹ ಒಂದು ಚೌಕಟ್ಟು ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾದ ಬಗ್ಗೆ ತಾವು ಹೇಳಿದ್ರಿ. ಸೊ ಏನ್ ಹೇಳ್ತೀರಾ ಇದೆಲ್ಲ ಬೆಳವಣಿಗೆಗಳ ಬಗ್ಗೆ? ಕ್ವೆಶ್ಚನ್ ನಂಗ? ನಿಮ್ಗೆ ಸರ್. ಅದೇ, as long as you are able to influence the principal secretary, ಆ ತರ ಇನ್ಫ್ಲೂಯೆನ್ಸಿಂಗ್ ಸ್ಕಿಲ್ಸ್ ಇದ್ರೆ, as long as the principal secretary are able, I mean politicians ಅವರಿಗೆ ಇನ್ಫ್ಲೂಯೆನ್ಸ್ ಮಾಡ್ಲಿಕ್ಕೆ ಕೆಪಾಬಿಲಿಟಿ ಇದ್ರೆ probably they can do. Probably they can do. That's only I'm talking. Yes. Okay. Itself is a very professional organization. ನಿಮ್ಮ ಪಾರ್ಟಿ ಚೇಂಜ್ ಆಗ್ಬೋದು, ಬ್ಯೂರೋಕ್ರಸಿ ಚೇಂಜ್. ಇಲ್ಲಿ ಪಾರ್ಟಿ ಚೇಂಜ್ ಆಗಿಲ್ಲ, ಅದೇ ಪಾರ್ಟಿಯಲ್ಲಿ ಇದೆ. ಪಾರ್ಟಿದ ಇನ್ಫ್ಲೂಯೆನ್ಸ್ ಗಿಂತ ಬ್ಯೂರೋಕ್ರಸಿ ನೆವರ್ ಚೇಂಜಸ್, ಪಾರ್ಟಿ ಕೀಪ್ಸ್ ಚೇಂಜಿಂಗ್. Okay. So bureaucracy is always constant. Right. Okay. Yes, thank you so much. Yes. ಮಾತಾಡಬೇಕು. ಇನ್ನೊಂದು ಕರೆ ಇದೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್, ಪ್ರಸನ್ನ ರವಿ ಅವರು, ಕೇವಲ ಒಂದು ವಿವಾದ, ಒಂದು ಮಾತು ದೊಡ್ಡ ಮಟ್ಟದಲ್ಲಿ ಸಮಸ್ಯೆಗೆ ಕಾರಣವಾಯಿತು ಅನ್ನುವಂತ ಪ್ರಶ್ನೆ ಬರುತ್ತೆ. ಏನ್ ಹೇಳ್ತೀರಾ ಮೇಡಮ್? ನನ್ಗೆ ಈ ವಿವಾದಕ್ಕಿಂತ ಮೊದ್ಲೇ ಇವರನ್ನು ಕಳಿಸಿದ್ರೆ, ಕೊರೋನಾ ಟೈಮ್ ಇದು ನಾನು ಹೇಳುದಾದ್ರೆ ಮೊದ್ಲೇ ಇವರನ್ನು ಕಳಿಸಿದ್ರೆ ಈ ಗೊಂದಲ ಇರ್ಲಿಲ್ಲ. ಯಾಕೆಂದ್ರೆ ನಾನು ಅವರ ಇನ್ನೂ ಹೇಳ್ತೇನೆ, ಅವರ ಅಧಿಕಾರಕ್ಕೆ, ನಿಮ್ಮಲ್ಲೂ ಕೂಡ ನನ್ನ ಒಂದು ಪ್ರಶ್ನೆ ಇದೆ. ಓಕೆ, ಪ್ರಸನ್ನ ರವಿ ಅವರಲ್ಲೂ ಕೂಡ ನನ್ನ ಪ್ರಶ್ನೆ ಇದೆ. ಇವರನ್ನು ಮೊದಲೇ ಕಳಿಸಬಹುದಿತ್ತು ಅನ್ನುವಂತ ಮಾತನ್ನು ತಾವು ಹೇಳ್ತಾ ಇದ್ರಿ. ಆದ್ರೆ ನನ್ನ ಪ್ರಕಾರ ಕೊರೋನಾ ಅಂತ ಬಂದಾಗ ಪ್ರಥಮ ಹಂತದಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಒಂದು ಒಳ್ಳೆಯ ಕಾರ್ಯವನ್ನ ನಿರ್ವಹಿಸಿತ್ತು. ಆ ಸಂದರ್ಭ DC ಅವರು ಮಹಿಳೆಯಾಗಿ ಮಾಡಿದಂತಹ ಕೆಲಸಗಳ ಬಗ್ಗೆ ತಾವುಗಳು ನಿಜವಾಗ್ಲೂ ಅಪ್ರಿಶಿಯೇಟ್ ಮಾಡಬೇಕಾಗುತ್ತೆ. ಮಹಿಳೆ ಅಂತ ಹೇಳಿದಾಗ, DC ಅವರ ಕೆಲಸಗಳನ್ನು ಹೇಳಿದಾಗ ಅವರನ್ನೇ ನೇರವಾಗಿ ನಾವು ಆರೋಪ ಮಾಡುವಂತ ತಪ್ಪಾಗುತ್ತೆ. ಯಾಕಂದ್ರೆ ಇತರ ಅಧಿಕಾರಿ ವರ್ಗದವರು ಇರ್ತಾರೆ, ಮಹಿಳೆಯಾಗಿ ಎಷ್ಟು ಅಂತ ಕಂಟ್ರೋಲ್ ಮಾಡಬೇಕು ಅನ್ನುವಂತ ಪ್ರಶ್ನೆ ಬರುತ್ತೆ ಅಲ್ವಾ. ಇತರರ ಸಮಸ್ಯೆ ಇರುತ್ತೆ, ಅದನ್ನು ನಾವು ಹೈಲೈಟ್ ಮಾಡ್ತಾ ಇಲ್ಲ. ಕೇವಲ DC ಅವರಿದ್ದಾರೆ, ಅವರದೇ ತಪ್ಪು, ಅವರ ಮೇಲೆ ಗೂಬೆ ಕೂರಿಸುವಂತ ಕೆಲಸ ಆಗ್ತಾ ಇದೆ. ತಾವೊಬ್ರು ಮಹಿಳೆಯಾಗಿ, ತಾವು ಕೂಡ ಒಂದು ಸಂಘಟನೆಯಲ್ಲಿ ಇದ್ದವರು, ತಮ್ ಕೂಡ ಗೊತ್ತಿದೆ ಯಾವ ರೀತಿ ಹೊರಗಿನ ಪ್ರೆಷರ್ಸ್ ಬರುತ್ತೆ ಅನ್ನುವಂಥದ್ದು, ಯಾವ ರೀತಿ ಬಾಹ್ಯ ಶಕ್ತಿಗಳ ಅಟ್ಟಹಾಸ ಆಗುತ್ತೆ ಅನ್ನುವಂಥದ್ದು. ಈ ಸಂದರ್ಭ ಒಬ್ಬ ಮಹಿಳೆ DC ಅವರಿಗೆ ಈ ರೀತಿ ಏಕಾಏಕಿ ತಾವು ಹೇಳ್ತಾ ಇದ್ರೆ ಅವರು ಆಗ್ಲೇ ಟ್ರಾನ್ಸ್ಫರ್ ಆಗ್ಬೇಕಿತ್ತು ಅನ್ನುವಂಥದ್ದು ಎಷ್ಟು ಸರಿ ಮೇಡಮ್ ಇದು? ನಾನಿಲ್ಲಿ ಮಹಿಳೆ ಪುರುಷ ಅಂತ ಹೇಳಲಿಕ್ಕೆ ಹೋಗ್ತಾ ಇಲ್ಲ. ಅವರೊಂದು IAS ಅಧಿಕಾರಿ. ನೀವೊಂದು ಅಧಿಕಾರಿ ಬರುವಾಗ, ಸ್ಥಾನದಲ್ಲಿರುವಾಗ ನಿಮ್ಗೆ ಅಂತ ಡಿಸಿಷನ್ ತಗೊಳ್ಳುವಾಗ ಧೈರ್ಯ ಇರಬೇಕು. ಇಲ್ಲದಿದ್ರೆ ನೀವು ಜಿಲ್ಲಾಧಿಕಾರಿಯಾಗಿ ಬರಬಾರ್ದು. ನಾನೊಂದು ಮಹಿಳೆ, ಇತರರನ್ನು ಪರಿಗಣನೆಗೆ ತೆಗೆದುಕೊಳ್ಬೇಕಲ್ವಾ? ಇತರರನ್ನು ಕೂಡ ಪರಿಗಣನೆಗೆ ತೆಗೆದುಕೊಳ್ಬೇಕಾಗುತ್ತೆ. ನಾನು DC ಅಂತ ಹೇಳಿ ಅಲ್ವಾ? ಖಂಡಿತ ಅದೇ ಹೇಳುದು ನಾನು. ಸಜೆಷನ್ ನಾನು ಆಗ್ಲೇ ಹೇಳಿದೆ, ಸಜೆಷನ್ ಎಲ್ಲರದ್ದು ತಗೊಳ್ಬೇಕು, ಡಿಸಿಷನ್ ಜಿಲ್ಲಾಧಿಕಾರಿಗಳದು. ಇಲ್ಲಿ ಇವರು ಡಿಸಿಷನ್ ತಗೊಳ್ಳಿಕ್ಕೆ ಇವರು ಕಷ್ಟ ಪಡ್ತಾ ಇದ್ರು. ಯಾಕೆಂದ್ರೆ ಇಲ್ಲಿ ನಮ್ದು 2 ಬಣ ಇತ್ತು. ಒಮ್ಮೆ ಸಿಂಧು ರೂಪೇಶ್ ಅನ್ನು ನಿಲ್ಲಿಸ್ಬೇಕು ಅಂತ ಒಂದು ಬಣ, ಇನ್ನೊಮ್ಮೆ ಸಿಂಧು ರೂಪೇಶ್ ಅನ್ನು ಕಳಿಸ್ಬೇಕು ಅಂತ ಬಣ. ಇಲ್ಲಿ ಇವರ ಗ್ರೂಪ್ ಅಲ್ಲಿ ತೊಂದರೆ ಇತ್ತು, ಅವರಿಗೆ ತುಂಬಾ ಕಷ್ಟ ಆಗ್ತಿತ್ತು ಕೆಲಸ ಮಾಡ್ಲಿಕ್ಕೆ. ಇಲ್ಲ, ಅದನ್ನು ನಿಂತು ದಿಟ್ಟ ಒಂದು ಮಹಿಳೆಯಾಗಿ ಅವರು ಕೆಲಸ ಮಾಡ್ಬೇಕಿತ್ತು. ಯಾಕೆಂದ್ರೆ ರಾಜಕೀಯದವರು ಮಾಡುದು ಕೇವಲ ಟ್ರಾನ್ಸ್ಫರ್ ಒಂದು ಮಾಡ್ತಾರೆ, ಅದಕ್ಕಿಂತ ಜಾಸ್ತಿ ಸಸ್ಪೆಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಎಲ್ಲರನ್ನು ಒಳ್ಳೆ ಅಧಿಕಾರಿಗಳು ಬರುವಾಗ ಟ್ರಾನ್ಸ್ಫರ್ ಮಾಡ್ತಾರೆ, ನಮ್ಮೊಟ್ಟಿಗೆ ಅವರು ಕೈ ಜೋಡಿಸಿ ಟ್ರಾನ್ಸ್ಫರ್ ಅಷ್ಟೇ ಮಾಡುವಿನ ಬೇರೇನಿಲ್ಲ. ಇದನ್ನ ಇವರು ಚಾಲೆಂಜ್ ಆಗಿ ತಗೊಳ್ಬೋಗಿತ್ತು. ಇಲ್ಲಿ ಮಹಿಳೆ ಪುರುಷ ನನಗೆ ಅದು ಇಷ್ಟ ಇಲ್ಲ. ಅಧಿಕಾರದ ಮೇಲೆ ಎಲ್ರಿಗೂ, ಮಹಿಳೆ ಪುರುಷರಿಗೂ ಎಲ್ರಿಗೂ ಸಮಾನತೆ ಉಂಟು, ಎಲ್ಲರಲ್ಲಿ ಈಕ್ವಲ್ ಪವರ್ ಉಂಟು. ಆ ಕೆಪಬಿಲಿಟಿ ಇದ್ದ ಕಾರಣ ಅವರು ಜಿಲ್ಲಾಧಿಕಾರಿ ಆಗಿದ್ದಾರೆ, ಯಾವ ಇನ್ಫ್ಲುಯೆನ್ಸ್ ಅಲ್ಲಿ ಬಂದವರಲ್ಲ. ಹಾಗಾಗಿ ಯಾಕೆ ಹೆದರ್ಬೇಕು? ಅವರದ್ದು ತಪ್ಪುಂಟು, ಇಲ್ಲ ಹೇಳುದಿಲ್ಲ. ಎಲ್ಲರೂ ಇಲ್ಲಿ ಎಡವಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ, ಜಿಲ್ಲಾಧಿಕಾರಿ ಮಾತ್ರ ಅಲ್ಲ. ಹಾಗಾದ್ರೆ ಉಡುಪಿ ಜಿಲ್ಲಾಧಿಕಾರಿ ಯಾಕೆ ಓಡ್ಲಿಲ್ಲ? ಯಾಕೆ ಅವರು ಚಾಲೆಂಜ್ ಆಗಿ ತಗೊಂಡ್ರು? ಪ್ರತಿ ಒಂದು ಸ್ಟೇಟ್ಮೆಂಟ್ ಅವರು ಕೊಡ್ತಿದ್ರು, ಅವ್ರು ಮಾಡ್ತಿದ್ರು. ಇಲ್ಲಿ ಜಿಲ್ಲಾಧಿಕಾರಿ ಇವರಿಗೆ ಯಾಕೆ ಆಗ್ತಾ ಇರ್ಲಿಲ್ಲ? ನನ್ನಂತ ಮಹಿಳೆಯಾಗಿ, ದಿಟ್ಟ ಮಹಿಳೆಯಾಗಿ ಎದುರು ನಿಲ್ತಿದ್ದೆ, ಹೀಗೆ ಫೈನಲ್ ಡಿಸಿಷನ್ ಅಂತ ಹೇಳ್ತಿದ್ದೆ. ಇವರದೆಲ್ಲ ಸಜೆಷನ್ ತಗೊಂಡು ಏನಾಯ್ತು? ಕೊರೋನಾ ಜಾಸ್ತಿ ಆದ ವಿನ ಕಡಿಮೆ ಆಗ್ಲಿಲ್ಲ.
ಏನಾಗಿದೆ ಅದನ್ನ ಹೇಳುದು. ನಾನು ಇವರನ್ನ ಎಲ್ಲಿ ವ್ಯಕ್ತಿಗತವಾಗಿ ಇನ್ಸಲ್ಟ್ ಮಾಡ್ತಾ ಇಲ್ಲ. ಅವರು ಜಿಲ್ಲಾಧಿಕಾರಿಯಾಗಿ ಅವರ ಪವರ್ ತೋರಿಸ್ಬೇಕಿತ್ತು, ಅದು ಅವರು ತೋರಿಸ್ಲಿಲ್ಲ. ಈಗ ಹೋಗ್ತಾ ಇದ್ದಾರೆ ಅಷ್ಟೇ. ಯಾವಾಗ ಹೋಗ್ಬೇಕಾಗ ಅವರು ಹೋಗ್ಲಿಲ್ಲ. ನಾನು ಅವರ ಕೆಲಸದ ಬಗ್ಗೆ ಹೇಳ್ತಿದ್ದೆ. ಕೊರೋನಾ ಪೀರಿಯಡ್ ಗೆ ಅವರು ಖಾಲಿ ಒಳಗೆ ಕೂತು ಸ್ಟೇಟ್ಮೆಂಟ್ ಕೊಡುದು, ಎಲ್ಲಿ ಹೋಗುದಿಲ್ಲ, ಎಲ್ಲಿ ವೀಕ್ಷಣೆ ಬರುದಿಲ್ಲ, ಯಾವುದೇ ಒಂದು ಡಿಸ್ಕಷನ್ ಬರುದಿಲ್ಲ. ಯಾಕೆ ಹಾಗೆ? ರೈಟ್ ಮೇಡಮ್, ಬರ್ತೇನೆ. ಇನ್ನೊಂದು ಕರೆ ಇದೆ, ದುಬೈಯಿಂದ ಕರೆ ಮಾಡಿದ್ದಾರೆ. ಹಲೋ ಸರ್, ನಮಸ್ತೆ. ಓಕೆ, ಕರೆ ಕಟ್ ಆಗಿದೆ. ಎಸ್, ಮಾತಾಡ್ಬೇಕು ಆಶಾ ಜಗದೀಶ್ ಅವರು. ಓಕೆ, ಹೇಳಿ ಮೇಡಮ್, ಹೇಳಿ, ಮಾತಾಡಿ. ಅದೇ ನಾ ಹೇಳೋದೇನಂದ್ರೆ, MLA ಇರ್ಬೋದು, DC ಅವ್ರು ಇರ್ಬೋದು, ದೇ ಗೋ ಹ್ಯಾಂಡ್ ಇನ್ ಹ್ಯಾಂಡ್. ಯಾಕೆಂದ್ರೆ ಈಕ್ವಲ್ ಪೊಸಿಷನ್ಸ್ ಅವೆರಡೂನುವೆ. ಒಬ್ಬರು ಡಿಸಿಷನ್ ತಗೊಂಡು ಇನ್ನೊಬ್ರು ಡಿಸಿಷನ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಅದು ಆಗುದಿಲ್ಲ. ಬೋತ್ ಹ್ಯಾವ್ ಟು ಸೈನ್ ದಿ ಪೇಪರ್ಸ್. ಏನೇ ವಿಚಾರ ಬಂದ್ರು ಕೂಡ ಇಬ್ರು ಕೂಡ ಅದು ಕೂತು ನಿಶ್ಚಯ ಮಾಡ್ಬೇಕಾಗ್ತದೆ. ಓಕೆ, ರೈಟ್ ಮೇಡಮ್, ಬರ್ತೇನೆ. ದಟ್ ಈಸ್ ದ ಪ್ರೊಸೀಜರ್. ದಟ್ ಈಸ್ ದ ಪ್ರೊಸೀಜರ್. ಇವಾಗ ಏನಾಗಿದೆ ಅಂದ್ರೆ, ದಟ್ಸ್ ದ ಪ್ರೊಸೀಜರ್ ದಟ್ ಅವ್ರು ಹೇಳಿಲ್ಲ. ಈಗ ಎಲ್ಲರಿಗೂ ಕೂಡ ಇಷ್ಟು ಸಮಯದ ನಂತರ ಟ್ರಾನ್ಸ್ಫರ್ ಮಾಡ್ಬೇಕು ಅಂತ ಇರುತ್ತೆ. ಆದ್ರೆ ಬ್ಯೂರೋಕ್ರಾಟ್ಸ್ ದೇ ಹ್ಯಾವ್ ಅ ಡಿಫರೆಂಟ್ ವೇ ಆಫ್ ವರ್ಕಿಂಗ್. ಜನಪ್ರತಿನಿಧಿಗಳಿಗೆ ಬಹುಶಃ ಅನುಭವಗಳು ಕಡಿಮೆ ಇರಬಹುದು, ಬಟ್ ಆಸ್ ಅ ಬ್ಯೂರೋಕ್ರಾಟ್ಸ್ ಅವರು ತುಂಬಾ ಅದರಲ್ಲಿ ಪಳಗಿರ್ತಾರೆ. ಸೊ ಅವ್ರ ಜೊತೆಗೆ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಬೇಕು ಅನ್ನೋದನ್ನೇ ಸರ್ಕಾರ ಹೇಳುವಂಥದ್ದು. ಮೀನಿಂಗ್ ವಾಟ್ ಇಸ್ ಗವರ್ಮೆಂಟ್ ಅಂದ್ರೆ ಇವೆಲ್ಲವೂ ಮಿಕ್ಸ್ ಅಪ್ ವಿತ್ ಆಲ್ ದ ತ್ರೀ. ಓಕೆ ವಿತ್ ಹ್ಯಾಂಡ್ ಇನ್ ಹ್ಯಾಂಡ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಬಂದಾಗ ಟ್ರಾನ್ಸ್ಫರ್ ಆಗುತ್ತೆ ಮೇಡಮ್, ಎತ್ತಂಗಡಿ ಆಗುತ್ತೆ ಮೇ ಬಿ. ಅವಾಗಲೇ ಅಂತ ಆಗೋದು. ಯು ಆರ್ ನಾಟ್ ಅಗ್ರೀಯಿಂಗ್ ವಿತ್ ದಟ್ ಅಥವಾ ದೇ ಆರ್ ನಾಟ್ ಅಗ್ರೀಯಿಂಗ್ ವಿತ್ ದಟ್ ಅಂದ್ರೆ ಕೋಆರ್ಡಿನೇಷನ್ ಮಾಡೋದಕ್ಕೆ ಆಗೋದಿಲ್ಲ ಅಂದ್ಮೇಲೆ ಹೌ ಕ್ಯಾನ್ ಯು ರನ್ ಐ ಮೀನ್ ಎನಿ ಡಿಸ್ಟ್ರಿಕ್ಟ್ ಆರ್ ಎನಿ ಸ್ಟೇಟ್? ಕೋಆರ್ಡಿನೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಅಲ್ವಾ? ಓಕೆ, ಸರಿ ಮೇಡಮ್, ಸರಿ. ಎಲ್ಲೂ ಸಹ ಯಾರ ಮೇಲೆ ಏಕಾಏಕಿ ಒಬ್ಬೊಬ್ಬರ ಮೇಲೆ ನಾವು ಯಾವುದೇ ಒಂದು ಒತ್ತಡಗಳನ್ನು ಹಾಕೋದಾಗ್ಲಿ, ಅವರ ಮೇಲೆ ಏನಾದ್ರೂ ಕಂಪ್ಲೇಂಟ್ಸ್ ಮಾಡೋದಾಗ್ಲಿ ತಪ್ಪು ಅಂತ ನನ್ಗನ್ಸುತ್ತೆ. ಸರಿ ಮೇಡಮ್, ಸರಿ, ಬರ್ತೇನೆ ಮೇಡಮ್, ಬರ್ತೇನೆ, ಮಾತಾಡಬೇಕು. ಅದೇ ರೀತಿ DC ಅವರಿಗೆ ಕೊಲೆ ಪ್ರಚೋದನೆಗೆ, ಕೊಲೆ ಬೆದರಿಕೆ ಕೊಟ್ಟಂತಹ ಮೆಸೇಜ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ವಾಟ್ಸ್ಆಪ್ ಗ್ರೂಪ್ ನಲ್ಲಿ ಹರಿದಾಡ್ತಾ ಇತ್ತು. ಆ ವಾಟ್ಸ್ಆಪ್ ಗ್ರೂಪ್ ನ ಮುಖಂಡರು ಅಂದ್ರೆ ಆ ಒಂದು ಸಂಘಟನೆ ಏನಿದೆ, ಆ ಒಂದು ಸೇನೆ ಏನಿದೆ, ಆ ಸೇನೆಯ ಮುಖಂಡರ ಜೊತೆ ನಾವು ಮಾತಾಡಬೇಕು. ಫೋನ್ ಕಾಲ್ ಅಲ್ಲಿ ಮಾತಾಡ್ಲಿಕ್ಕೆ ನಾವು ಟ್ರೈ ಮಾಡ್ತಾ ಇದ್ದೇವೆ, ನಮ್ಮ ಟೆಕ್ನಿಕಲ್ ಟೀಮ್ ಟ್ರೈ ಮಾಡ್ತಾ ಇದೆ, ಮಾತಾಡಬೇಕಾಗುತ್ತೆ. ಬಿಫೋರ್ ದಟ್ ಒಂದು ಕರೆ ಇದೆ, ಕರೆ ಸ್ವೀಕಾರ ಮಾಡ್ತೇನೆ. ಹಲೋ ಸರ್, ನಮಸ್ತೆ. ನಮಸ್ತೆ, ನಿರಂಜನ್ ಬಂಗೇರ ಪಕ್ಷಿಕರಿಂದ ಮಾತಾಡ್ತೀನಿ. ನಿರಂಜನ್ ಬಂಗೇರ್ ಅವರು ಪಕ್ಷಿಕೆರೆಯಿಂದ. ನಮಸ್ತೆ ಸರ್, ನಮಸ್ತೆ. ತಮ್ಮ ಮಾತಾಡಿ ಸರ್. ವಿಷಯ ಏನಂದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇದೊಂದು ತುಂಬಾ ಸೂಕ್ಷ್ಮವಾದ ಪ್ರದೇಶ. ಯಾಕಂತ ಹೇಳಿದ್ರೆ ಹಿಂದೂ ಮುಸ್ಲಿಂ ಎಂಬ ಭಾವೈಕ್ಯತೆ ಮೇಲೆ ಇವತ್ತು ರಾಜ್ಯಕ್ಕೆ ಪಕ್ಷಗಳು ಬಂದು ನಿಂತ ಕಾರಣ ಇಲ್ಲಿ ಬರುವಂತಹ ಎಲ್ಲಾ ದಕ್ಷಿಣ ಜಿಲ್ಲಾಧಿಕಾರಿಗಳು ತುಂಬಾ ಒತ್ತಡದ ಕೆಲಸ ಮಾಡಬೇಕಾಗ್ತದೆ. ಈ ಒತ್ತಡದ ಕೆಲಸ ಮಾಡ್ತಿರುವಾಗ ಪ್ರತಿಯೊಂದು ಅಂಶಗಳನ್ನು ಅವರು ಸೂಕ್ಷ್ಮವಾಗಿ ಗಮನಿಸಿ ಅದರ ಮೇಲೆ ಕ್ರಮ ತೆಗೆದುಕೊಂಡು ಇಲ್ಲಿ ನಡೀತಿರುವಂತಹ ಎಲ್ಲ ಈ ಚಟುವಟಿಕೆಗಳನ್ನು ಮತ್ತೆ ಈ ನಮ್ಮ ಹಿಂದೂ ಮುಸ್ಲಿಂ ಭಾವೈಕ್ಯತೆಯನ್ನು ಉಳಿಸುವುದಕ್ಕಾಗಿ ಕೆಲಸ ಒತ್ತಡದಲ್ಲಿ ನಮ್ಮ ಇಲ್ಲಿ ಸಮಸ್ಯೆಗಳು ಉಂಟು. ಅದಕ್ಕಾಗಿ ನಮ್ಮ ಜಿಲ್ಲಾಧಿಕಾರಿ ಬಂದವರೆಲ್ಲ ಅವರು ಪ್ರತಿ ಸಲ ಈ ರಾಜಕೀಯದ ಒತ್ತಡದ ಮೇಲೆ ಕೆಲಸ ಮಾಡ್ತಿದ್ದಾರೆ. ನನ್ನ ಲೆಕ್ಕದಲ್ಲಿ ರಾಜಕೀಯದ ಒತ್ತಡದಲ್ಲಿ ಕೆಲಸ ಮಾಡ್ತಿದ್ದಾರೆ. ಅದಕ್ಕಾಗಿ ಇವತ್ತು ಇಂತ ಒಂದು ಸಮಸ್ಯೆಗೆ ಇಂತ ಅಧಿಕಾರಿಗಳು ಗುರಿ ಆಗ್ತಿದ್ದಾರೆ ಅಂತ ನನ್ನ ಅನಿಸಿಕೆ. ಓಕೆ ರೈಟ್ ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಅವರ ಅಭಿವ್ಯಕ್ತಿ ಸ್ವಾತಂತ್ರ್ಯ ಅವರು ವ್ಯಕ್ತಪಡಿಸಿದ್ದಾರೆ. ಸೊ ಅದೇ ರೀತಿ ಈ ಒಂದು ಸೋಷಿಯಲ್ ಮೀಡಿಯಾಗಳಲ್ಲಿ ವಾಟ್ಸಪ್ಗಳಲ್ಲಿ ಒಂದು ಮೆಸೇಜ್ಗಳು ಹರಿದಾಡ್ತಾ ಇದೆ. ಆ ಒಂದು ವಾಟ್ಸಪ್ ಗ್ರೂಪ್ನಲ್ಲಿ ರಾಮಸೇನೆ ವಾಟ್ಸಪ್ ಗ್ರೂಪ್ನಲ್ಲಿ ಹರಿದಾಡಿದಂತಹ ಮೆಸೇಜ್ಗಳು. ಸೊ ಆ ಮೆಸೇಜ್ ಅಂತ ಬಂದಾಗ ಒಂದು ಸೇನೆಯ ಮುಖಂಡರಾಗಿರುವಂತಹ ಪ್ರಸಾದ್ ಅತ್ತಾವರ್ ಅವರು, ಸೊ ಅವ್ರ ಜೊತೆ ಮಾತಾಡಬೇಕು. ಏನು ಸರ್, ಏನು ಕತೆ, ತಮ್ಮ ಗ್ರೂಪ್ಗಳಲ್ಲಿ ಇಂತಹ ಒಂದು ಮೆಸೇಜ್ಗಳು ಹರಿದಾಡ್ತಾ ಇದೆ, ತಾವು ಏನು ಹೇಳ್ತೀರಾ ಅನ್ನೋದು ಕೇಳಬೇಕಾಗುತ್ತೆ. ಸೊ ಎಲ್ಲವೂ ಕೂಡ ಮಾತಾಡಬೇಕಾಗುತ್ತೆ. ಅವರ ಜೊತೆ ಟೆಕ್ನಿಕಲ್ ಟೀಮ್ ಕಾಲ್ಗೆ ಟ್ರೈ ಮಾಡ್ತಾ ಇದೆ. ಎಸ್, ಪ್ರಸನ್ನ ರವಿ ಅವರು ಈಗ ಟೋಟಲ್ ಆಗಿ ನಮ್ಮ ಜಿಲ್ಲಾಧಿಕಾರಿ ಅವರ ವಿಚಾರದ ಬಗ್ಗೆ ಪೌರತ್ವ ಕಾಯ್ದೆ ಒಂದ್ ಕಡೆ ಬರುತ್ತೆ, ಕೊರೋನಾದ ವಿಚಾರಗಳು ಇನ್ನೊಂದ್ ಕಡೆ ಬರುತ್ತೆ, ಟೋಟಲ್ ಆಗಿರೋ ಫೇಲ್ಯೂರ್ ಅನ್ನೋದು ತಾವೇ ಹೇಳ್ತಾ ಇದ್ದೀರಾ. ಅಂಡ್ ಇನ್ನೊಂದ್ ಕಡೆ ಈ ಒಂದು ಗೋವಿನ ಶಾಪ ಅನ್ನುವಂತಹ ವಿಚಾರದ ಬಗ್ಗೆ ವಿಚಾರ ಬರುತ್ತೆ. ಅಂದ್ರೆ ಯಾವುದು ಕೂಡ ಎಫೆಕ್ಟ್ ಆಗಿಲ್ಲ, ಯಾವುದಕ್ಕೂ ಕೂಡ ರ್ಯಾಪಿಡ್ ಆಕ್ಷನ್ ಸಿಗ್ಲಿಲ್ಲ, ಪೌರತ್ವ ಕಾಯ್ದೆಯಲ್ಲೂ ಕೂಡ ರ್ಯಾಪಿಡ್ ಆಕ್ಷನ್ ಸಿಗ್ಲಿಲ್ಲ, ಇನ್ನೊಂದ್ ಕಡೆ ಕೊರೋನಾದ ವಿಚಾರ ಕೂಡ ರ್ಯಾಪಿಡ್ ಆಕ್ಷನ್ ಬರಲಿಲ್ಲ. ಆದ್ರೆ ಈ ಒಂದು ಗೋವಿನ ಶಾಪದಿಂದ ರ್ಯಾಪಿಡ್ ಆಕ್ಷನ್ ಸಿಕ್ಕಿದೆ ಅನ್ನುವಂಥದ್ದು ಸೋಷಿಯಲ್ ಮೀಡಿಯಾಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಹರಿದಾಡ್ತಾ ತಮ್ಮ ಕೂಡ ಗೊತ್ತಿರುವಂತಹ ವಿಚಾರ ಅಲ್ವಾ. ಗೋವಿನಿಂದ ಶಾಪ ಆಗಿದೆ, ಸೊ ಅದಕ್ಕೋಸ್ಕರ ಅವರಿಗೆ ಈ ಶಿಕ್ಷೆ ಸಿಕ್ಕಿದೆ ಅನ್ನುವಂಥದ್ದು. ಎಸ್ ಮೇಡಮ್. ಇಲ್ಲ, ಖಂಡಿತ ಶಿಕ್ಷೆ ಅಂದ್ರೆ ಅವರನ್ನೇನು ಸಸ್ಪೆಂಡ್ ಮಾಡಲಿಲ್ಲ, ಟ್ರಾನ್ಸ್ಫರ್ ಮಾಡಿದ್ದಾರೆ. ನೀವು ಪೌರತ್ವದ ವಿಷಯ ಬರುವಾಗ ಅಲ್ಲಿ ಹಿಂದೂ ಮುಸ್ಲಿಂ ಅಂತ ಖಂಡಿತ ಹೌದು, ಪೌರತ್ವ ಹೋರಾಟ ಗಲಾಟೆ ಎಲ್ಲ ಆಗಿದೆ. ಆ ಟೈಮಿಗೆ ಒಂದು ಮಹಿಳೆ ಹ್ಯಾಂಡಲ್ ಮಾಡಿದೆ ಹೇಳುವಾಗ ಗ್ರೇಟ್ ಅಂತ ನಾನು ಇನ್ನೂ ಸಹ ಹೇಳ್ತಿದ್ದೇನೆ. ಕೊರೋನಾ ಪೀರಿಯಡ್ ಅಲ್ಲಿ ಮಾತ್ರ ನನಗೆ ವಿಫಲತೆ ಕಂಡು ಬಂತು. ಹಾಗಾದ್ರೆ ಆ ಟೈಮಿಗೆ ಅವರನ್ನ ಎಲ್ಲಿ ಕಳಿಸ್ಲಿಲ್ಲ,
ಇಲ್ಲೇ ಇಟ್ಕೊಂಡಿದ್ದೆವು, ಅಷ್ಟು ಸ್ಟ್ರಿಕ್ಟ್ ಆಫೀಸರ್ ಅಂತ ನಾವು ಇಟ್ಕೊಂಡಿದ್ದಾಗ ಖಾಲಿ ಗೋವಿನ ವಿಷಯಕ್ಕೆ ಕಳಿಸುವುದಿಲ್ಲ. ಗೋವಿನ ವಿಷಯ ಅಂತ ಬಂದಿದ್ರು ಸಹ ಇಲ್ಲಿ ನಾವು ಹೇಳಿದಾಗೆ ಎಲ್ಲರೂ ಒಟ್ಟು ಸೇರಿ ಕೂತ್ಕೊಂಡು ಮಾತಾಡ್ಬೇಕು ಅಂತ ಹೇಳುವಾಗ ಗೋವಿನ ವಿಷಯ ಇವರೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ರು ಸಹ ಖಂಡಿತ ನಮ್ಮಲ್ಲಿ 7 MLA-ಗಳಿದ್ರು, MP ಇದ್ರು, ಉಸ್ತುವಾರಿ ಸಚಿವರಿದ್ರು, ಸಂಘಟನೆಯವರನ್ನು ಕರೆದು ಕೂತ್ಕೊಳ್ಳಿಸಿ ಮಾತಾಡಬಹುದಿತ್ತು. ಇಂತ ಸ್ಟೇಟ್ಮೆಂಟ್ ಕೊಡುದು, ನಾನು ಒಂದು ಹಿಂದೂ ಮಹಿಳೆಯಾಗಿ ಇಂತ ಬೆದರಿಕೆ, ಕೊಲೆ ಬೆದರಿಕೆ ಸ್ಟೇಟ್ಮೆಂಟ್ ಕೊಡುದು ಖಂಡಿತ ನಾನು ಅದನ್ನು ಖಂಡಿಸ್ತೇನೆ. ಯಾಕೆಂದ್ರೆ ಮಾಡಬಾರ್ದು. ಯಾಕೆಂದ್ರೆ ನನ್ನ ವೈಯಕ್ತಿಕ ವಿಚಾರದಲ್ಲಿ ನಾನೊಂದು ಸಾಮಾಜಿಕ ಜಾಲತಾಣದಲ್ಲಿ ಬೇಡದ್ದು ಹಾಕುವಾಗ, ಕಂಪ್ಲೇಂಟ್ ಕೊಡ್ಲಿಕ್ಕೆ ಹೋಗುವಾಗ ಇಲ್ಲಿ MLA-ಗಳದ್ದು ಕಾಲ್ ಬರ್ತದೆ, ಬಹಿರಂಗವಾಗಿ ಒಂದು ದಿವಸ ಹೇಳ್ತೇನೆ ನಾನು, ಕಾಲ್ ಬರ್ತದೆ. ಆಗ ಜಿಲ್ಲಾಧಿಕಾರಿಗಳಿಗೆ ಈ ರೀತಿ ಮಾಡುವಾಗ ಸಾಮಾನ್ಯ ಒಂದು ಮಹಿಳೆಯರಿಗೆ ಇಲ್ಲಿ ಮಂಗಳೂರಲ್ಲಿ, ನಾವು ಮಂಗಳೂರು ಗೌರವಾನ್ವಿತ ಈ ಒಂದು ಪ್ರದೇಶ ಅಂತ ಎಣಿಸುವಾಗ ಹಾಗೆ ಆಗುವಾಗ ನಾನು ಈ ವಿಷಯವನ್ನು ಖಂಡಿಸ್ತೇನೆ. ಯಾಕೆಂದ್ರೆ ನಿಮ್ಗೆ ಏನಾದ್ರೂ ಹೇಳಲಿಕ್ಕಿದ್ರೆ ನೇರ ಅವರು ತಪ್ಪು ಮಾಡಿದ್ರೆ ಖಂಡಿಸ್ಬೇಕು, ಇಲ್ಲ ಅಂತ ಹೇಳುದಿಲ್ಲ. ಗೋವಿನ ಬಗ್ಗೆ ಅವರೇನಾದ್ರೂ ವಿರೋಧ ವ್ಯಕ್ತಪಡಿಸಿದ್ರೆ, ಒಂದು ಮಹಿಳೆಯಾಗಿ, ಜಿಲ್ಲಾಧಿಕಾರಿಯಾಗಿ ಅಲ್ಲ ಮಹಿಳೆಯಾಗಿ ವಿರೋಧ ವ್ಯಕ್ತಪಡಿಸಿದ್ರೆ ನಾನು ಅದನ್ನು ಖಂಡಿಸ್ತೇನೆ. ಆದ್ರೆ ನಮ್ದು ಎಲ್ರು ನಾವೇ ಇರುವಾಗ ಇದನ್ನು ಕೂತು ಮಾತಾಡ್ಬಹುದು. ಹಾಗಾಗಿ ನನ್ಗೆ ಇದು ಗೋವಿನ ವಿಷಯದಲ್ಲಿ ಟ್ರಾನ್ಸ್ಫರ್ ಮಾಡಿದ್ವು ಅಂತ ಅನ್ನಿಸುದಿಲ್ಲ. ಹಾಗಾದ್ರೆ ಇವರು ಕೊಟ್ಟ ಸ್ಟೇಟ್ಮೆಂಟ್ ಸಹ ಯಾರೇ ಆಗಲಿ ನಮ್ಮವರಿಗೆ ಆ ರೀತಿ ಸ್ಟೇಟ್ಮೆಂಟ್ ಹಾಕಬಾರ್ದು. ಓಕೆ, ಈಗ ಬೆಳಗಾವಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಯಾಗಿ ಅಂದ್ರೆ ಸಿಇಒ ಆಗಿದ್ದಂತಹ ರಾಜೇಂದ್ರ KV ಅವರು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ತಾರೆ. ಸೊ ಏನ್ ಹೇಳ್ತೀರಾ, ಅವರಿಂದ ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಇನ್ನು ಮುಂದಕ್ಕೆ? ಖಂಡಿತ ನನ್ಗೆ ವಿಷಯ ಸಿಕ್ಕಿತ್ತು, ಭಾರಿ ಒಳ್ಳೆ ಜಿಲ್ಲಾಧಿಕಾರಿ, ಭಾರಿ ಸ್ಟ್ರಾಂಗ್ ಇದ್ದಾರೆ, ಯಾರ ಮಾತನ್ನು ಕೇಳುವವರಿಲ್ಲ, ಇಲ್ಲಿಗೆ ಬರ್ತಾ ಇದ್ದಾರಂತ ನಾನು ಅವರನ್ನು ವೆಲ್ಕಮ್ ಮಾಡ್ತಿದ್ದೇನೆ. ಯಾಕೆಂದ್ರೆ ನನಗೂ ಸಮಾಜದಲ್ಲಿ ಆಗು ಹೋಗುವಂತ ಕೆಲವು ಚಟುವಟಿಕೆಗಳ ಬಗ್ಗೆ ಇವರಲ್ಲಿ ಪ್ರಸ್ತಾಪ ಮಾಡ್ಲಿಕ್ಕೆ ಉಂಟು. ನಾವು ಸಮಾನ ಮನಸ್ಕರು ಹೋಗಿ ಅವರಿಗೆ ಮನವಿಯನ್ನು ಮಾಡ್ಲಿಕ್ಕೆ ಇದ್ದೇವೆ. ಯಾಕೆಂದ್ರೆ ಖಾಲಿ ಇಲ್ಲಿ ಗೋವಿನ ವಿಷಯ ಮಾತ್ರ ಅಲ್ಲ, ಗೋವಿನ ವಿಷಯ ಮೊದಲು ಆಗ್ಬೇಕು, ನಮ್ಮ ಧರ್ಮದ ವಿಷಯ ಇಲ್ಲ ಹೇಳುದಲ್ಲ, ಗೋವಿನ ವಿಷಯ ಮೊದಲು ಆಗ್ಬೇಕು. ಇಲ್ಲಿ ಆಗುವ ಅಕ್ರಮ ಚಟುವಟಿಕೆಗಳ ಹೊಯ್ಗೆ ಆಗ್ಲಿ, ಕೆಲವು ವಿಚಾರಗಳನ್ನು ನಾವು ಸಮಾನ ಮನಸ್ಕರು ಈಗ ಅವರಿಗೆ ಒಂದು ಮನವಿಯನ್ನು ಕೊಡ್ಲಿಕ್ಕಿದ್ದೇವೆ. ಮುಂದಿನ ದಿನಗಳಲ್ಲಿ ಇದು ಮಾಡ್ತೇವೆ. ಎಲ್ಲ MLA-ಗಳು, MP-ಗಳು, ಉಸ್ತುವಾರಿ ಸಚಿವರು ಇದರ ಬಗ್ಗೆ ಜವಾಬ್ದಾರಿ ತಗೊಳ್ಳುದಾದ್ರೆ ನಮ್ದೇನು ಅಭ್ಯಂತರ ಇಲ್ಲ, ಎಲ್ಲಿ ಕಾಣ್ತಾ ಇಲ್ಲ. ಹಾಗೆ ನನಗೆ ಇವರ ಮೇಲೆ ಗೌರವ ಇದೆ. ಖಂಡಿತ ಇವರು ಮುಂದೆ ಒಂದು ದಿನ ಖಂಡಿತ ಇದರ ಬಗ್ಗೆ ಆಕ್ಷನ್ ತಗೊಳ್ತಾರೆ ಎನ್ನುವ ನಂಬಿಕೆ ನನಗೆ ಉಂಟು. ನಾನು ಅವರನ್ನು ಖಂಡಿತವಾಗಿ ಸ್ವಾಗತ ಮಾಡ್ತಿದ್ದೇನೆ. ರೈಟ್, ಥ್ಯಾಂಕ್ ಯು ಪ್ರಸನ್ನ ರವಿ ಅವರು. ಎಸ್, ಆಶಾ ಜಗದೀಶ್ ಅವರು, ಇದೀಗ ಸೇಫ್ಟಿ ಪರ್ಪಸ್ ಮೇಲೆ ಈ ರೀತಿ ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಆಗಿರಬಹುದು ಅನ್ನೋದು ತಾವು ಹೇಳ್ತಾ ಇದ್ರ. ವಾಟ್ ನೆಕ್ಸ್ಟ್ ಅನ್ನುವಂಥದ್ದು ಮೇಡಮ್? ಬೆಳಗಾವಿ ಜಿಲ್ಲಾ ಪಂಚಾಯತ್ನ CEO ರಾಜೇಂದ್ರ KV ಅವರು ಮುಂದಿನ ಜಿಲ್ಲಾಧಿಕಾರಿಯಾಗಿ ಬರ್ತಾ ಇದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆಗೆ. ಏನ್ ಹೇಳ್ತೀರಾ, ತಾವು ಏನ್ ಎಕ್ಸ್ಪೆಕ್ಟ್ ಮಾಡ್ತೀರಾ ಅವರಿಂದ? ಅದೇ, ಅವರು ತುಂಬಾ ಒಳ್ಳೆ ಆಫೀಸರ್ ಅಂತ ಎಲ್ಲ ಕೇಳ್ಪಟ್ಟಿದೀವಿ. ನಾನು ಹೇಳಿದೆ ಅಲ್ಲ, ಜನಪ್ರತಿನಿಧಿಗಳಿಗೆ ಅನುಭವ ಕಡಿಮೆ ಇರ್ಬೋದು, ಅದೇ ಬ್ಯೂರೋಕ್ರೇಟ್ಸ್ ಗೆ ತುಂಬಾ ಅನುಭವ ಇರುತ್ತೆ. ಅವರವರ ಐಡಿಯಾಸ್ ಏನಿರುತ್ತೆ ಅದನ್ನ ಡಿಸ್ಕಸ್ ಮಾಡಿಕೊಂಡು ಒಟ್ಟಿಗೆ ಕೋಆರ್ಡಿನೇಷನ್ ಅಲ್ಲಿ ಕೆಲಸ ಮಾಡಿದಾಗ ತುಂಬಾ ಚೆನ್ನಾಗಿ ಡೆವಲಪ್ಮೆಂಟ್ಸ್ ಮಾಡಕ್ಕಾಗತ್ತೆ. ಒಬ್ಬೊಬ್ಬರ ಸ್ಕಿಲ್ಸ್ ಇರುತ್ತೆ, ತುಂಬಾ ಸ್ಮಾರ್ಟ್ ಇರ್ತಾರೆ. ಆ ರೀತಿ ಆಗುವಾಗ ತುಂಬಾ ಡೆವಲಪ್ಮೆಂಟ್ ಚೆನ್ನಾಗಾಗತ್ತೆ. ಅದಕ್ಕೋಸ್ಕರ ಕೆಲವ್ರನ್ನ ಅಪಾಯಿಂಟ್ ಮಾಡ್ತಾರೆ. ಹಾಗೆ ಮೇ ಬಿ ಫಾರ್ ಒನ್ ಆಫ್ ದಟ್ ರೀಸನ್. ಆಮೇಲೆ ನಾ ಹೇಳಿದಾಗ ಇವರು ಸಂದೀಪ್ ಕೂಡ ಈಗ ಹೇಳಿದ್ರು, ಅದೊಂದು ಪ್ರೋಸೆಸ್ ಅವರನ್ನ ಟ್ರಾನ್ಸ್ಫರ್ ಮಾಡೋದು ಇದ್ದೇ ಇರುತ್ತೆ. ಇಷ್ಟು ಪೀರಿಯಡ್ ಮಾತ್ರ ಒಂದೊಂದ್ ಕಡೆ ಒಂದೊಂದು DC ಇರೋಂಥದ್ದು, ಇದೆಲ್ಲ ಇರೋಂಥದ್ದೇ. ಸೊ ಇಟ್ ಇಸ್ ಬೀನ್ ಹ್ಯಾಪನಿಂಗ್ ಅಷ್ಟೇ. ಇದೇ ಒಂದು ಚಾಲೆಂಜ್ ಇಟ್ಕೊಂಡು ನಾವು ಆತರ ಹೇಳುದು ತಪ್ಪು ಅಂತ ಅನ್ಕೊಂಡ್ರೆ, ಒಂದ್ ವೇಳೆ ಇದು ರೀಸನ್ ಆಗಿದ್ರೆ ಇರಬಹುದು ಅನ್ನೋದು ನನ್ನ ಅನಿಸಿಕೆ ಅಷ್ಟೇ. ರೈಟ್. ಓಕೆ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಇದು ಆಶಾ ಜಗದೀಶ್ ಅವರು, VHP ಮಾತೃಶಕ್ತಿ ಜಿಲ್ಲಾ ಪ್ರಮುಖ. ಅದೇ ರೀತಿ ಪ್ರಸನ್ನ ರವಿ ಅವರು, ಸಾಮಾಜಿಕ ಕಾರ್ಯಕರ್ತರು. ಇಬ್ಬರ ಮಹಿಳಾ ಮಣಿಗಳ ಒಂದು ಅಭಿವ್ಯಕ್ತಿ ಸ್ವಾತಂತ್ರ್ಯವನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಗೊಂಡ್ವಿ. ಅಂದ್ರೆ ಜಿಲ್ಲಾಧಿಕಾರಿ ಅವರು ಸಿಂಧು ಬಿ ರೂಪೇಶ್ ಅವರು ಮಹಿಳೆಯಾಗಿ ಮಾಡಿದಂತಹ ಕೆಲಸ ಕಾರ್ಯಗಳು ಜನರಿಗೆ, ಜನಸಾಮಾನ್ಯರಿಗೆ ಎಷ್ಟು ತೃಪ್ತಿ ತಂದಿದೆ, ಅಂಡ್ ಇವರಿಗೂ ಕೂಡ ಎಷ್ಟು ತೃಪ್ತಿ ತಂದಿದೆ, ಈ ವಿಚಾರದ ಬಗ್ಗೆ ನಾವು ಮಾತನಾಡ್ತಿದ್ವಿ. ಹಲವಾರು ವಿಚಾರಗಳು ಬರುತ್ತೆ. ಪೌರತ್ವ ಕಾಯ್ದೆ ವಿಚಾರ ಬರುತ್ತೆ, ಇನ್ನೊಂದ್ ಕಡೆ ಕೊರೋನಾ ಸಂದರ್ಭಗಳಲ್ಲಿ ಅವರ ಕಾರ್ಯನಿರ್ವಹಣೆಯ ವಿಚಾರ ಬರುತ್ತೆ, ಇನ್ನೊಂದ್ ಕಡೆ ಇತ್ತೀಚೆಗೆ ನಡೆದಂತಹ ಒಂದು ಹೇಳಿಕೆ, ಆ ಒಂದು ವಿವಾದದ ಹೇಳಿಕೆ ಅವರ ಒಂದು ವರ್ಗಾವಣೆಗೆ ಕಾರಣವಾಗುತ್ತೆ ಅನ್ನುವಂತ ಪ್ರಶ್ನೆ ಕೂಡ ಬರುತ್ತೆ. ಅನೇಕ ಕಮೆಂಟ್ಸ್ಗಳು ಸೋಷಿಯಲ್ ಮೀಡಿಯಾಗಳಲ್ಲಿ ಬರ್ತಾ ಇದೆ, ಅನೇಕ ಕರೆಗಳು ಬರ್ತಾ ಇದೆ. ಅದರ ಸಮಯದ ಅಭಾವ ತುಂಬಾನೇ ಇದೆ. ಒಟ್ಟಿನಲ್ಲಿ ಇನ್ನು ಮುಂದೆ ಬರುವಂತಹ DC ಬೆಳಗಾವಿಯ ಜಿಲ್ಲಾ ಪಂಚಾಯತ್ನ CEO ರಾಜೇಂದ್ರ KV ಅವರು ದಕ್ಷಿಣ ಕನ್ನಡ ಜಿಲ್ಲೆಯ ಮುಂದಿನ ಜಿಲ್ಲಾಧಿಕಾರಿ ಆಗ್ತಾರೆ. ಸೊ ಅವರಿಂದಾದ್ರೂ ನಮ್ಮ ಜಿಲ್ಲೆಗೆ ಒಳ್ಳೆಯ ಕೆಲಸ ಕಾರ್ಯಗಳು ಆಗ್ಲಿ ಅನ್ನುವಂಥದ್ದು. ಅದಕ್ಕೆ ಕಾರಣಕ್ಕೋಸ್ಕರ ಈ ಹಿಂದೆ ಮಾಡಿದಂತಹ ಜಿಲ್ಲಾಧಿಕಾರಿ ಅವರು ಮಾಡಿದಂತಹ ಕೆಲಸ ಕಾರ್ಯಗಳು ಮಾಡಿಲ್ಲ ಅನ್ನುವಂಥದ್ದೇನಿಲ್ಲ, ಅವರು ಕೂಡ ಮಾಡಿರುವಂತಹ ಕೆಲಸಗಳು ಅನೇಕ ಇದೆ. ಅವರು ಈ ಸಂದರ್ಭ ಮಾಡಿರುವಂತಹ ಕೆಲಸಗಳು ಮಹಿಳೆಯಾಗಿ, ಆಸ್ ಎ ತಾಯಿಯಾಗಿ ಅವರು ಮಾಡಿರುವಂತಹ ಅವರ ಕೆಲಸಗಳು ನಿಜವಾಗ್ಲೂ ಕೂಡ ಅದ್ಭುತವಾಗಿರುವಂತಹ ಕೆಲಸವನ್ನು ಅವರು ಮಾಡಿದ್ದಾರೆ. ನಾವು ಅಪ್ರಿಷಿಯೇಟ್ ಮಾಡಬೇಕಾಗುತ್ತೆ. ಅಂಡ್ ಥ್ಯಾಂಕ್ ಯು ಸೋ ಮಚ್ ಬೋತ್ ಆಫ್ ಯು. ಆಶಾ ಜಗದೀಶ್ ಅವರು, VHP ಮಾತೃಶಕ್ತಿ ಜಿಲ್ಲಾ ಪ್ರಮುಖ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಅದೇ ರೀತಿ ಪ್ರಸನ್ನ ರವಿ ಅವರು, ಸಾಮಾಜಿಕ ಕಾರ್ಯಕರ್ತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಎಸ್, ಥ್ಯಾಂಕ್ ಯು ಬೋತ್ ಆಫ್ ಯು. ಎಸ್, ಇದು ಈ ಹೊತ್ತಿನ ವಿಶೇಷ.
ಗೊತ್ತಿರುವಂತಹ ವಿಚಾರ, ಸಾಮಾಜಿಕ ಜಾಲತಾಣದಲ್ಲಿ ಪರ ವಿರೋಧವಾಗಿರುವಂತಹ ಚರ್ಚೆಗಳು ನಿನ್ನೆಯಿಂದ ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣದಲ್ಲಿ ಡಿಸಿ ಅವರ ವಿಚಾರದ ಬಗ್ಗೆ ಅನೇಕ ಕಮೆಂಟ್ಸ್ಗಳು ಹರಿದಾಡ್ತಾ ಇದೆ. ಅವರು ಹೇಳಿದಂತಹ ಒಂದು ಹೇಳಿಕೆ, ಆ ಹೇಳಿಕೆ ವಿವಾದವನ್ನು ಸೃಷ್ಟಿ ಮಾಡಿತ್ತು ಅನ್ನುವಂಥದ್ದು, ಆ ವಿವಾದದ ಮೇಲೆ ಪರ ವಿರೋಧವಾಗಿರುವಂತಹ ಚರ್ಚೆಗಳು ಕಾರಣವಾಗಿತ್ತು. ಮಾತ್ರ ಅಲ್ಲ, ಒಂದು ಗ್ರೂಪ್ಗಳಲ್ಲಿ, ಒಂದು ಸಂಘಟನೆಯ ಗ್ರೂಪ್ಗಳಲ್ಲಿ ಕೊಲೆಗೆ ಪ್ರಚೋದನೆ ಕೊಡುವಂತಹ ಮೆಸೇಜ್ಗಳು ಕೂಡ ಹರಿದಾಡಿತ್ತು ಅನ್ನುವಂಥದ್ದು ಅಷ್ಟೇ ಸತ್ಯ, ಗೊತ್ತಿರುವಂತಹ ವಿಚಾರ. ಇವೆಲ್ಲವೂ ಕೂಡ ನೋಡಿದಾಗ ಮಧ್ಯಾಹ್ನದ ಹೊತ್ತಿಗೆ ಜಿಲ್ಲಾಧಿಕಾರಿ ಅವರು ಸಿಂಧು ಬಿ ರೂಪೇಶ್ ಅವರು ಟ್ರಾನ್ಸ್ಫರ್ ಆಗ್ತಾರೆ, ವರ್ಗಾವಣೆ ಆಗ್ತಾರೆ, ಎತ್ತಂಗಡಿ ಆಗ್ತಾರೆ ಅನ್ನುವಂಥದ್ದು ಬಂದಾಗ ಏನ್ ಕಾರಣ, ಏನು ರೀಸನ್ ಅನ್ನುವಂಥದ್ದು ಎಲ್ಲರೂ ಕೂಡ ತಿಳಿದುಕೊಳ್ಳಬೇಕಾಗಿರುವಂತಹ ಅವಶ್ಯಕತೆ ಇದೆ. ಯಾಕಂದ್ರೆ ಅವರು ನಮ್ಮ ಜಿಲ್ಲೆಯ ಜಿಲ್ಲಾಧಿಕಾರಿ ಆಗಿದ್ರು, ಅವರು ನಮ್ಮ ಜಿಲ್ಲೆಯ ಡಿಸಿ ಆಗಿದ್ರು. ಸೊ ಹಾಗಾಗಿ ಜನಾಭಿಪ್ರಾಯ ಯಾವ ರೀತಿ ಇದೆ, ಜನರು ಅವರ ಕೆಲಸ ಕಾರ್ಯಗಳ ಬಗ್ಗೆ ಏನ್ ಹೇಳ್ತಾರೆ ಅನ್ನುವಂತಹ ನಿಟ್ಟಿನಲ್ಲಿ ರ್ಯಾಪಿಡ್ ಆಕ್ಷನ್ ವಿಚಾರದ ಬಗ್ಗೆ ನಾವು ಮಾತನಾಡಿದ್ವಿ. ಅಂದ್ರೆ ಯಾವಾಗ ತೆಗೆದುಕೊಳ್ಳಬೇಕಾಗಿರುವಂತಹ ರ್ಯಾಪಿಡ್ ಆಕ್ಷನ್, ಅಂದ್ರೆ ಪೌರತ್ವ ಕಾಯ್ದೆ ಕೊರೋನಾ ಸಂದರ್ಭಗಳಲ್ಲಿ ರ್ಯಾಪಿಡ್ ಆಕ್ಷನ್ ಆಗಲಿಲ್ಲ, ಅಂದ್ರೆ ಏಕಾಏಕಿ ಕೇವಲ ಒಂದು ಹೇಳಿಕೆಯಿಂದ ರ್ಯಾಪಿಡ್ ಆಕ್ಷನ್ ಆಗಿದೆ ಅನ್ನುವಂತಹ ಮಾತನ್ನ ಜಿಲ್ಲೆಯ ಜನರು ಹೇಳ್ತಾ ಇದ್ದಾರೆ. ಒಟ್ಟಿನಲ್ಲಿ ಮುಂದೆ ಬರುವಂತಹ ಡಿಸಿಯಿಂದ ನಮ್ಮ ಜಿಲ್ಲೆಯ ಸಮಗ್ರ ಅಭಿವೃದ್ಧಿ ಆಗ್ಲಿ ಅನ್ನುವಂಥದ್ದು ನಮ್ಮ ಆಶಯ. ಎಸ್, ಇದು ಇವತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕುಡ್ಲ 24/7. ಎಲ್ಲೇ ಮೀರಿದಂತಹ ಮುಸಲ್ಮಾನರನ್ನು ಲೆಫ್ಟ್ ವರ್ಸಸ್ ರೈಟ್